ಅಧ್ಯಾಯ 12 ಭಕ್ತಿ ಯೋಗ, ಭಕ್ತಿ ಸೇವೆ. ಅರ್ಜುನ ಉವಾಚ ಏವಂ ಸತತಯುಕ್ತಾಯೇ ಭಕ್ತ ಸ್ವಾಂ ಪರ್ಯುಪಾಸತೆ ಯೇ ಚಾಪಿ ಅಕ್ಷರಂ ಅವ್ಯಕ್ತಂ ತೇಷಾಂ ಚೇ ಯೋಗವಿತ್ತಮ. ಅರ್ಜುನ ಪ್ರಶ್ನಿಸಿದನು, ಸದಾ ನಿನ್ನ ಭಕ್ತಿ ಸೇವೆಯಲ್ಲಿ ಉಚಿತವಾದ ರೀತಿಯಲ್ಲಿ ನಿರತರಾದವರು, ಅವ್ಯಕ್ತವಾದ ನಿರಾಕಾರ ಬ್ರಹ್ಮವನ್ನು ಪೂಜಿಸುವವರು, ಇವರಿಬ್ಬರಲ್ಲಿ ಯಾರು ಹೆಚ್ಚು ಪರಿಪೂರ್ಣ ಎಂದು ಭಾವಿಸಬೇಕು. ನೋಡಿ, ಪ್ರಶ್ನೆ ಅಂತ ಬಂತ ಒಂದು, ಭಕ್ತಿ ಸೇವೆಯಲ್ಲಿ ಉಚಿತವಾದ ರೀತಿಯಲ್ಲಿ ನಿರತರಾದವರು ಮತ್ತೆ ಅವ್ಯಕ್ತವಾದ ನಿರಾಕಾರ ಬ್ರಹ್ಮವನ್ನು ಪೂಜಿಸುವವರು. ಈಗ ನೋಡಿ, ಈ ಮಾಯಾವಾದಿಗಳಂದ್ರೆ ಕೃಷ್ಣನಿಗೆ ರೂಪವಿಲ್ಲ ಅಂತ ಹೇಳ್ತಾರಲ್ಲ, ಹಾಗಾಗಿ ಇಲ್ಲಿ ಅರ್ಜುನನ ಪ್ರಶ್ನೆ ಕೂಡ ಅದೇ ಆಗಿದೆ. ಒಂದು ಭಕ್ತಿ ಸೇವೆಯಲ್ಲಿ, ಇನ್ನೊಂದು ಈ ನಿರಾಕಾರ ಬ್ರಹ್ಮನ ಅಂದ್ರೆ ಬ್ರಹ್ಮಜ್ಯೋತಿ ರೂಪ ಇಲ್ಲ ಅಂತ ಹೇಳ್ತಾರಲ್ಲ, ಹಾಗಾಗಿ ಅರ್ಜುನನ ಪ್ರಶ್ನೆ ಇದು ಕೃಷ್ಣ ಅಂತ ಹೇಳ್ತಾನೆ ನೋಡು. ಇದರಲ್ಲಿ ಇಬ್ಬರಲ್ಲಿ ಯಾರು ಹೆಚ್ಚು ಪರಿಪೂರ್ಣರು? ನೋಡಿ, ಅವ್ರು ಹೇಳುವಂಥದ್ದು, ಈ ಮೆಡಿಟೇಷನ್ ತುಂಬಾ ಉಂಟು ಸಂಸ್ಥೆಗಳು ಭಾರತದಲ್ಲಿ. ಅವರೆಂತ ಹೇಳುವಂಥದ್ದು, ಆ ಜ್ಯೋತಿ ಲೈಟ್ 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 ಲೈಟ್. ಜ್ಯೋತಿ ಬೇರೆ ಏನಲ್ಲ, ನಾವು ನಿನ್ನೆ ವಿಶ್ವರೂಪ ದರ್ಶನ ನೋಡಿದಲ್ಲ, ಅದು ಕೃಷ್ಣನ ಎಫಲ್ಜೆನ್ಸ್, ಕಿರಣ. ನಿಮಗೆ ನಾನು ಗೋಲೋಕ ಚಾಟಲ್ಲಿ ಹೇಳಿದ್ದೇನೆ, ಈ ಸದಾಶಿವ ಲೋಕದಿಂದ ಮೇಲೆ ಬರುವಂಥದ್ದು ಬ್ರಹ್ಮಜ್ಯೋತಿ, ಕೃಷ್ಣನ ಕಿರಣ. ಹೇಗೆ ಸೂರ್ಯನ ಕಿರಣ ಉಂಟು ಹಾಗೆ ಅದರ ಮೇಲೆ ಇರುವಂಥದ್ದು ವೈಕುಂಠ, ಅದರ ಮೇಲೆ ಇರುವಂಥದ್ದು ಅಯೋಧ್ಯೆ, ಅದರ ಮೇಲೆ ಇರುವಂಥದ್ದು ಗೋಲೋಕ. ಹಾಗಾಗಿ ಯಾರಿಗೆ ಭಗವಾನ್ ಸಾಕ್ಷಾತ್ಕಾರ ಆಗ್ತದೆ, ಕೃಷ್ಣನ ಸಾಕ್ಷಾತ್ಕಾರ ಆಗ್ತದೆ, ಅವನಿಗೆ ಈ ಬ್ರಹ್ಮೇದಿ ಸಾಕ್ಷಾತ್ಕಾರ ಕೂಡ ಆಗ್ತದೆ. ಹಾಗಾಗಿ ಈಗ ಕೇಳುವಂಥದ್ದು, ಇದು ಮೇಯ್ನಾ ಅಲ್ಲ ಇದು ಮೇಯ್ನಾ ಅಂತ ಕೇಳ್ತಾ ಇದ್ದಾನೆ. ಕೃಷ್ಣನ ಆಕಾರ ಅಂದ್ರೆ ಉಚಿತವಾದ, ಸದಾನಿನ ಭಕ್ತಿಯಲ್ಲಿ ಉಚಿತವಾದ ರೀತಿಯಲ್ಲಿ ನಿರತರಾದವರು ಅಂದ್ರೆ ಇದು ಮತ್ತೆ ಅವ್ಯಕ್ತವಾದ ನಿರಾಕಾರ ಬ್ರಹ್ಮ ಪೂಜಿಸುವರು, ಇವರಿಬ್ಬರಲ್ಲಿ ಯಾರು ಪರಿಪೂರ್ಣರು? ಒಳ್ಳೆ ಪ್ರಶ್ನೆ ಇದು. ಇದಕ್ಕೆ ಭಗವಂತ ಅಂತ ಹೇಳ್ತಾನೆ ನೋಡುವ. ಶ್ರೀ ಭಗವಾನ್ ವಾಚ ಮಯ್ಯಾವೇಶ ಮನೋ ಯೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧಯಾ ಪರಯುಪೇತಾಸ್ ತಮೇ ಯುಕ್ತಾತ್ಮ ಮತ. ದೇವೋತ್ತಮ ಪರಮಪುರುಷನು ಹೀಗೆ ಅಂದನು, ಯಾರು ನನ್ನ ಸಾಕಾರ ರೂಪದಲ್ಲಿ ತಮ್ಮ ಮನಸ್ಸನ್ನು ನಿಲ್ಲಿಸ್ತಾರೋ ಮತ್ತೆ ಅಧಿಕವಾದ ಮತ್ತು ಅಲೌಕಿಕವಾದ ನಿಷ್ಠೆಯಿಂದ ನಾನು ಪೂಜಿಸುವುದರಲ್ಲಿ ನಿರತರಾಗಿರ್ತಾರೋ ಅವರನ್ನು ನಾನು ಅತ್ಯಂತ ಪರಿಪೂರ್ಣವೆಂದು ಭಾವಿಸ್ತೇನೆ. ಕೃಷ್ಣನಿಗೆ ರೂಪ ಉಂಟು. ಯಾರು ಕೃಷ್ಣನ ರೂಪದಲ್ಲಿ ಪೂಜೆ ಮಾಡ್ತಾರೆ ಅವರು ಪರಿಪೂರ್ಣರು, ಅತ್ಯಂತ ಪರಿಪೂರ್ಣರು. ಕೃಷ್ಣ ಹೇಳಿದ ಮೇಲೆ ಇವರು ಯಾಕೆ ಇದನ್ನು ಮಾಡ್ಬೇಕಂತ ನಮ್ಗೆ ಅರ್ಥ ಆಗುವುದಿಲ್ಲ. ಕೃಷ್ಣನೇ ಭಗವದ್ಗೀತೆ ಹೇಳಿದ್ದಾನೆ, ಇವರು ಪರಿಪೂರ್ಣರು. ಮತ್ತೆ ಕೂಡ ಅದನ್ನು ಸರ್ಕಸ್ ಮಾಡ್ತಿದ್ದಾರೆ ಜನರು. ಕ್ಲಿಯರ್ ಆಗಿ ಉಂಟು, ಏನು ಡೌಟೇ ಇಲ್ಲ. ನೋಡಿ, ಈಗ ನಾವು ಕಪ್ಪಾದ್ರೆ ಎಲ್ಲರೂ ಹೇಳ್ತಾರೆ ಅವ ಕಪ್ಪು, ಅವ ಗಲೀಜು. ಅದು ಕೃಷ್ಣ ಹೆಸರು ಶ್ಯಾಮ ಸುಂದರ, ಅವ ಕಪ್ಪಾದ್ರೂ ಕೂಡ ಸುಂದರ. ಅವ್ಯಕ್ತವಾದದ್ದು ಇಂದ್ರಿಯಗಳ ಗ್ರಹಿಕೆಯನ್ನು ಮೀರಿದು, ಸರ್ವವ್ಯಾಪಿ, ಬದಲಾವಣೆ ಇಲ್ಲದು, ಧ್ರುವವಾದದ್ದು ಮತ್ತು ನಿಶ್ಚಲವಾದದ್ದು. ಇದು ಪರಮ ಸತ್ಯ ನಿರಾಕಾರ ಪರಿಕಲ್ಪನೆ. ಇದನ್ನು ಎಲ್ಲಾ ಇಂದ್ರಿಯಗಳು ನಿಯಂತ್ರಿಸಿ ಎಲ್ಲಾ ಜೀವಿಗಳ ಹಿತವನ್ನು ಬಯಸುತ್ತಾ ಸಂಪೂರ್ಣವಾಗಿ ಪೂಜಿಸುವವರು ಕಡೆಗೆ ನನ್ನನ್ನು ಸೇರುತ್ತಾರೆ. ಈಗ ಎಂತಂದ್ರೆ ಈ ಸೋಕಾಲ್ಡ್ ಮೆಡಿಟೇಷನ್, ನಿರಾಕಾರ ಬ್ರಹ್ಮ, ಇದರ ಬಗ್ಗೆ ನೋಡಿ. ಇಲ್ಲಿ ಕೃಷ್ಣನ ಹೇಳಿದ್ದಾನೆ, ಎಂತ ಹೇಳಿದ್ದಾನೆ ಕೃಷ್ಣ, ಇದು ಕಡೆಗೆ ನನ್ನನ್ನು ಸೇರುತ್ತಾರೆ. ಅಂದ್ರೆ ಆ ರೀತಿ ಮಾಡಿ ಈ ನಿರಾಕಾರ ಬ್ರಹ್ಮ ಅಂತ ಹೋಗಿ ಮತ್ತೆ ಅವರು ಅಂದ್ರೆ ಅದು ಒಂದು ಲೆವೆಲ್ ಅಂತ ಹೇಳುದು, ಹೈಯೆಸ್ಟ್ ಲೆವೆಲ್, ಒಂದು ಲೆವೆಲ್. ಹೇಗೆಂದ್ರೆ ರೂಪದ ಹೇಳುವಂಥದ್ದು, ಈಗ ನಾವು ಕಟ್ಟಿಗೆ ಹೊತ್ತಿಸ್ತೇವೆ. ಕಟ್ಟಿಗೆ ಹೊತ್ತಿಸುವಾಗ ಫಸ್ಟಿಗೆ ಹೊಗೆ ಬರ್ತದೆ, ಮತ್ತೆ ಬೆಂಕಿ ಮತ್ತೆ ಬರುವಂಥದ್ದು. ಪ್ರಭುಪಾದ ಹೇಳ್ತಾರೆ, ಈ ಎಲ್ಲ ಮೆಡಿಟೇಷನ್ ಸೆಂಟರ್ನವರೆಲ್ಲ ಹೊಗೆ ಇದ್ದಾಗೆ, ಅದು ಕೃಷ್ಣ ಪ್ರಜ್ಞೆಯು ಬೆಂಕಿ ಇದ್ದಾಗೆ. ಸ್ವಲ್ಪ ಬೆನಿಫಿಟ್ ಉಂಟು, ಆದ್ರೆ ಅದು ಕಂಪ್ಲೀಟ್ ಅಲ್ಲ. ಈಗ ನೋಡಿ, ಇವರು ಹೇಳುವಂಥದ್ದು, ಅವರ ಪಾಯಿಂಟ್, ಮೆಡಿಟೇಷನ್ ಅವರು ಹೇಳುವಂಥದ್ದು, ಕಂಪ್ಲೀಟ್ ನಮ್ಮ ಮೈಂಡ್ ಅಂದ್ರೆ ಈ ಮನಸ್ಸನ್ನು ಯೋಚನೆ ಮಾಡೋದು ಸ್ಟಾಪ್ ಮಾಡ್ಬೇಕಂತೆ. ಕಂಪ್ಲೀಟ್ ಸ್ಟಾಪ್ ಮಾಡ್ಬೇಕಂತ ಯೋಚನೆ. ಪ್ರಭುಪಾದ ಹೇಳ್ತಾರೆ, ಯೋಚನೆ ಯಾವಾಗ ಸ್ಟಾಪ್ ಆಗುವಂಥದ್ದು? ನಾವು ಸಾಯುವಾಗ. ಎಂಥದೊಂದು ಯೋಚನೆ ಬರಲೇಬೇಕಂತೆ, ಒಂದು ಬೇಡದು, ಒಂದು ಒಳ್ಳೆಯದು. ಹಾಗೆ ಕೃಷ್ಣ ಪ್ರಜ್ಞೆ ಒಳ್ಳೆ ಯೋಚನೆ,
ಈ ನೆಗೆಟಿವ್ ಅಂತ ಇದ್ದು ಪಾಸಿಟಿವ್ ಅನ್ನು ಹಾಕುವಂಥದ್ದು. ಹಾಗಾಗಿ ಪ್ರಭುಪಾದ ಹೇಳ್ತಾರೆ ಅವ್ರದ್ದು ಅದಕ್ಕೆ ವಾದಕ್ಕೆ ಏನು ಅರ್ಥವಿಲ್ಲ. ಕಂಪ್ಲೀಟ್ ಯೋಚನೆ ಯಾವಾಗ ಸ್ಟಾಪ್ ಮಾಡುವಂಥದ್ದು? ನಾವು ಸಾಯುವಾಗ. ಯಾಕಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತುಂಟು, ಈಗ ನೀವೆಲ್ಲ ಕುತ್ಕೊಂಡಿದ್ದೀರಿ ಕ್ಲಾಸಲ್ಲಿ, ನಿಮ್ಮ ಮನಸ್ಸು ಎಲ್ಲೆಲ್ಲಿ ಉಂಟು. ಕೆಲವ್ರದ್ದು ಅಮೆರಿಕಾದಲ್ಲಿ ಉಂಟು, ಕೆಲವ್ರದ್ದು ಆಸ್ಟ್ರೇಲಿಯಾದಲ್ಲಿ ಉಂಟು, ಕೆಲವ್ರದ್ದು ಎಲ್ಲೆಲ್ಲಿ ಉಂಟು, ಕೆಲವ್ರದ್ದು ಭಾರತದಲ್ಲಿ ಉಂಟು, ಕೆಲವರು ಭಾರತದ ಬೇರೆ ಕಡೆಯಲ್ಲಿ ಉಂಟು. ಈ ರೀತಿ ಎಲ್ಲೆಲ್ಲಿ ಹೋಗ್ತದೆ. ಹಾಗಾಗಿ ಆ ಮೈಂಡ್ ಅನ್ನು ನಿಲ್ಲಿಸೋದು ತುಂಬಾ ಕಷ್ಟ. ಅರ್ಜುನ ಕೂಡ ಹೇಳಿದ್ದಾನೆ, ಚಂಚಲ ಈ ಮನ ಕೃಷ್ಣ, ತುಂಬಾ ಕಷ್ಟ. ಆದರೆ ಆ ಮೈಂಡ್ಗೆ ಕೃಷ್ಣ ಪ್ರಜ್ಞೆ ಕೊಟ್ಟರೆ ಆಗ ಹಿಡಿತದಲ್ಲಿ ಬರ್ತದೆ. ಹಾಗಾಗಿ ಫಸ್ಟ್ ಪಾಯಿಂಟ್ ಅಲ್ಲಿ ಪ್ರಭುಪಾದ ಅವರನ್ನು ಡಿಫೀಟ್ ಮಾಡಿದ್ದಾರೆ. ಮತ್ತೆ ಎರಡನೇ ಪಾಯಿಂಟ್ ಅವರದ್ದು ಎಂತ ಅಂದ್ರೆ, ನಾವು ಟೋಟಲ್ ಈ ಪ್ರಜ್ಞೆ ರಹಿತರಾಗಬೇಕು, ಅಂದ್ರೆ ಅನ್ಕಾನ್ಶಿಯಸ್ ಇರ್ಬೇಕಂದ್ರೆ. ಪ್ರಭುಪಾದ ಹೇಳ್ತಾರೆ ಪ್ರಜ್ಞೆ ರಹಿತ ಯಾವಾಗ ಆಗುವಂಥದ್ದು? ನಾವು ಹಾಸ್ಪಿಟಲ್ ಅಲ್ಲಿ ಕೋಮಾ ಸ್ಟೇಜ್ಗೆ ಹೋದಾಗ ನಮಗೆ ಪ್ರಜ್ಞೆ ಇರುವಂಥದ್ದು, ಅದಂದ್ರೆ ಪ್ರಜ್ಞೆ ಇಲ್ಲದಿರುವಂಥದ್ದು. ಟೋಟಲ್ ನಾವು ಕೋಮದಲ್ಲಿ ಇರ್ತೇವೆ. ಪ್ರಭುಪಾದ ಹೇಳ್ತಾರೆ ಸೂಪರ್ ಕಾನ್ಶಿಯಸ್ ಆಗ್ಬೇಕು. ಸೂಪರ್ ಕಾನ್ಶಿಯಸ್ ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಇರಬೇಕು. ಅವ್ರು ಹೇಳುವಂಥದ್ದು ಗೋಲ್, ಜೀವನದ ಗುರಿ ಅಂತ ಅಂದ್ರೆ ನಾವು ಟೋಟಲ್ ಅನ್ಕಾನ್ಶಿಯಸ್ ಆಗಬೇಕು, ಅಂದ್ರೆ ಈ ಕೋಮಾ ಸ್ಟೇಜ್ಗೆ ಹೋಗುವಂಥದ್ದು ಇಲ್ಲಪ್ಪ. ನಾವು ಸೂಪರ್ ಕಾನ್ಶಿಯಸ್ ಆಗ್ಬೇಕು, ಅಂದ್ರೆ ಕೃಷ್ಣ ಪ್ರಜ್ಞೆ ಆಗ್ಬೇಕು. ಮತ್ತೆ ಅವ್ರು ಹೇಳುವಂಥದ್ದು ನಾವು ನೆಗೆಟಿವ್ ಯಾವ್ದು ಥಿಂಕ್ ಮಾಡಬಾರ್ದು. ಈ ಎಲ್ಲ ಮಾಯವಾದಿಗಳು ಮೆಡಿಟೇಷನ್ ಸೆಂಟರ್ಸ್, ನಾವು ನೆಗೆಟಿವ್ ಅನ್ನು ಸ್ಟಾಪ್ ಮಾಡಬೇಕು. ಪ್ರಭುಪಾದ ಹೇಳ್ತಾರೆ ನೆಗೆಟಿವ್ ಸ್ಟಾಪ್ ಮಾಡಿ ಎಷ್ಟು ಸಮಯ ಅಂತ ನಮಗೆ ನೆಗೆಟಿವ್ ಸ್ಟಾಪ್ ಮಾಡ್ಬೋದು, ಅಲ್ಲಿ ಪಾಸಿಟಿವ್ ಕೊಟ್ಟರೆ ಮಾತ್ರ ಅದಕ್ಕೆ ಪ್ರಯೋಜನ ಉಂಟು. ಹಾಗೆ ಪ್ರಭುಪಾದ ಅವರನ್ನು ಡಿಫೀಟ್ ಮಾಡಿದ್ದಾರೆ. ಈಗ ನೋಡಿ, ಈ ಶ್ಲೋಕ ತುಂಬಾ ಇಂಪಾರ್ಟೆಂಟ್ ಶ್ಲೋಕ ಈ ಮಾಯವಾದಿಗಳಿಗೆ. ಎಂತಂದ್ರೆ ಈ ಶ್ಲೋಕದಲ್ಲಿ ಕೃಷ್ಣ ಎಂತ ಹೇಳ್ತೇವೆ ನೋಡುವ, ಕ್ಲೇಶೋ ಅಧಿಕತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ ಅವ್ಯಕ್ತ ಹಿ ಗತಿರ್ ದುಃಖ ದೇವಾದ್ಭಿರ್ ಅವಾಪ್ಯತೆ. ಪರಮ ಪ್ರಭುವಿನ ಅವ್ಯಕ್ತವಾದ ಮತ್ತು ನಿರಾಕಾರವಾದ ರೂಪವನ್ನು ಪ್ರೀತಿಸುವ ಮನಸ್ಸಿನವರಿಗೆ ಪ್ರಗತಿಯು ತುಂಬಾ ಕ್ಲೇಶಕರವಾದದ್ದು. ಪ್ರಗತಿ ಅಂದ್ರೆ ಅವರಿಗೆ ಈ ಪ್ರೋಗ್ರೆಸ್ ಇಲ್ಲ, ತುಂಬಾ ಕ್ಲೇಶ, ಅಂದ್ರೆ ತುಂಬಾ ಕಡಿಮೆ ಅಂತ. ಇಷ್ಟು ಹೇಳಿದ ಕೃಷ್ಣ ಹೇಳಿದ ಮೇಲೆ ಕೂಡ ಮಾಡ್ತಾರೆ. ಆ ಶಿಸ್ತಿನಲ್ಲಿ ಮುಂದುವರಿಯುವುದು ದೇಹದಾರಿಗಳು ಬಹು ಕಷ್ಟ. ಯಾಕೆಂದ್ರೆ ಅವ್ರು ಹೇಳುವಂಥದ್ದು ಬ್ರಹ್ಮಜ್ಯೋತಿ. ಯಾರ ಹತ್ರ ಕೇಳಿ, ಮಾಯಾವಾದಿಗಳ ಹತ್ರ, ನಾವು ಮುಕ್ತಿ ದೇವರಲ್ಲಿ ಒಂದಾಗುವುದು. ಪ್ರಭುಪಾದ ಹೇಳ್ತಾರೆ ಅದು ಕೂಡ ಒಂದು ಇಂದ್ರಿಯ ಸುಖ ಅಂತೆ. ನಾನು ಮತ್ತೆ ಅವರವರು ಇನ್ನೊಬ್ಬರನ್ನು ಕರೆಯುವಂಥದ್ದು ನಾರಾಯಣ, ಅವ ಇವನನ್ನು ಕರೆಯುವಂಥದ್ದು, ಇವ ಅವನನ್ನು ಕರೆಯುವಂಥದ್ದು. ಪ್ರಭುಪಾದ ಹೇಳ್ತಾರೆ DOG ಡಾಗ್, GOD ಗಾಡ್. ಡಾಗ್ ಈಸ್ ಆಲ್ವೇಸ್ ಡಾಗ್, ಗಾಡ್ ಈಸ್ ಆಲ್ವೇಸ್ ಗಾಡ್. ಸ್ಪೆಲ್ಲಿಂಗ್ ಸೇಮ್. ನಮಗೆ ದೇವರಾಗ್ಲಿಕ್ಕೆ ಆಗುದಿಲ್ಲ. ಆದ್ರೆ ಅವರು ಹೇಳುವಂಥದ್ದು ನಾವು ಒಂದಾಗುವಂಥದ್ದು, ದೇವರಲ್ಲಿ ಒಂದಾಗುವಂಥದ್ದು. ಇದಕ್ಕೆ ಹೇಳುವಂಥದ್ದು ಸಾಯುಜ್ಯ ಮೋಕ್ಷ. ನೋಡಿ, ಮೋಕ್ಷದಲ್ಲಿ 5 ಮೋಕ್ಷ ಉಂಟು: ಸಾಯುಜ್ಯ ಮೋಕ್ಷ, ಸಾಮೀಪ್ಯ, ಸಾಷ್ಟಿ, ಸಾರೂಪ್ಯ, ಸಾಲೋಕ್ಯ. ವೈಷ್ಣವರಿಗೆ ಈ ಸಾಯುಜ್ಯ ಮೋಕ್ಷ ಇಷ್ಟ ಇಲ್ಲ. ವೈಷ್ಣವರಿಗೆ ಸಾರೂಪ್ಯ ಅಂದ್ರೆ ಸೇಮ್ ಕೃಷ್ಣನಾಗೆ ರೂಪ ಸಿಗುವಂಥದ್ದು, ಸಾಲೋಕ್ಯ ಕೃಷ್ಣನ ಲೋಕದಲ್ಲಿ ಇರುವಂಥದ್ದು, ಸಾಮೀಪ್ಯ ಕೃಷ್ಣನ ಹತ್ತಿರ ಇರುವಂಥದ್ದು, ಸಾಷ್ಟಿ ಅಂದ್ರೆ ಕೃಷ್ಣನಿಗಿದ್ದ ಐಶ್ವರ್ಯ ಇರುವಂಥದ್ದು. ಇದು ವೈಷ್ಣವ ಪಂಥದವರು ಇದನ್ನು ಬಯಸ್ತಾರೆ. ಆದ್ರೂ ಕೂಡ ವೈಷ್ಣವರು ಎಂತ ಅಂದ್ರೆ ಇದನ್ನು ಕೂಡ ಬಯಸುವುದಿಲ್ಲ. ಹೇಗಂದ್ರೆ ನೀವೀಗ ಒಂದು ಒಳ್ಳೆ ಒಂದು ಮಾರ್ಕ್ಸ್ ತೆಗೆದ್ರೆ PUC ಅಲ್ಲಿ ನಿಮಗೆ ಆಟೋಮೆಟಿಕ್ ನಿಮಗೆ ಈ ಇಂಜಿನಿಯರಿಂಗ್ ಡಾಕ್ಟರ್ಗೆ ಸೀಟ್ ಸಿಗ್ತದೆ. ಅದೇ ರೀತಿ ನಾವು ಒಮ್ಮೆ ಗೋಲಕ್ಕೆ ಹೋದ ಮೇಲೆ ಕೃಷ್ಣ ನಮಗೆ ಯಾವುದಾದ್ರು ಕೊಡ್ತಾನೆ, ಆದ್ರೆ ಅದನ್ನು ಬಯಸುವುದಿಲ್ಲ. ಆದ್ರೆ ಈ ಮಾಯವಾದಿಗಳು ಅಂತಂದ್ರೆ ದೇವರಲ್ಲಿ ಒಂದಾಗುವಂಥದ್ದು, ಇದು ಟೋಟಲಿ ಖಂಡನೀಯ. ಯಾಕೆಂದ್ರೆ ಪ್ರಭುಪಾದ ಹೇಳ್ತಾರೆ ಈ ಬ್ರಹ್ಮಜ್ಯೋತಿಗೆ ಅವ್ರು ಹೋಗ್ಬೋದು, ಹೋಗಿ 4 ದಿವಸದಲ್ಲಿ ಬೋರ್ ಆಗ್ತದೆ. ಎಂತ ಅವ್ರಿಗೆ ಅಂದ್ರೆ ನೋಡಿ, ಆಕ್ಚುಲಿ ಆಕ್ಟಿವಿಟೀಸ್ ಬೇಕು. ಈಗ ಭಕ್ತರಿಗೆ ಅಂತಂದ್ರೆ ಗೋಲಕ್ಕೆ ಹೋದ್ರು ಕೂಡ ಅಲ್ಲಿ ಸೇವೆ ಮಾಡುವ ಆಕ್ಟಿವಿಟೀಸ್ ಉಂಟು. ಅಲ್ಲಿ ಅವ್ರಿಗೆ ಎಂತ ಇಲ್ಲ, ಈಗ ಇರ್ತಾರೆ ಮತ್ತೆ ವಾಪಸ್ ಬರ್ತಾರೆ ಅಂತ. ಹಾಗಾಗಿ ವಾಪಸ್ ಇಲ್ಲಿ ಹುಡ್ತಾರೆ ವಾಪಸ್ ಭೂಲೋಕದಲ್ಲಿ. ಹಾಗಾಗಿ ಅದು ಒಳ್ಳೆ ಪ್ರಪೋಸಲ್ ಅಲ್ಲ ಅಂತ ಪ್ರಭುಪಾದ ಹೇಳ್ತಾರೆ. ತುಂಬಾ ಕಷ್ಟ. ಕೃಷ್ಣ ಕೂಡ ಹೇಳಿದ ನೋಡಿ, ಪರಮಪ್ರಭುವಿನ ಅವ್ಯಕ್ತವಾದ ಮತ್ತು ನಿರಾಕಾರ ರೂಪ ಪ್ರೀತಿಸುವ ಮನಸ್ಸಿನವರಿಗೆ ಪ್ರಗತಿಯು ತುಂಬಾ ಕ್ಲೇಶಕರವಾದ, ತುಂಬಾ ಕಷ್ಟ. ಪ್ರಗತಿ ಇಲ್ಲ, ಆಶಿಸಿನ ಮುಂದುವರಿಯುವ ದೇಹದವರಿಗೆ ಬಹು ಕಷ್ಟ. ಕೃಷ್ಣ ಹೇಳಿದ ಮೇಲೆ ಕೂಡ ಅವರು ಮಾಡ್ತಾರೆ ಎಂತ ಹೇಳುವಂಥದ್ದು. ಎಸ್, ಏತು ಸರ್ವಾಣಿ ಕರ್ಮಾಣಿ ಮಹಿ ಸನ್ಯಸ್ಯ ಮತ್ಪರಃ ಅನನ್ಯೇವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಂ ಅಹಂ ಸಮುದ್ಧಾರ್ಥ ಮೃತ್ಯು ಸಂಸಾರ ಸಾಗರಾತ್ ಭಾವಾಮಿ ನಾಚಿರತ್ ಪಾರ್ಥ ಮಯಿ ಆವೇಶಿತ ಚೇತಸಾಂ. ಪಾರ್ಥ, ತಮ್ಮ ಎಲ್ಲ ಕರ್ಮಗಳನ್ನು ನನಗೆ ಅರ್ಪಿಸಿ ನಿಶ್ಚಲವಾಗಿ ನನ್ನಲ್ಲಿ ಭಕ್ತಿ ಇಟ್ಟು ಭಕ್ತಿ ಸೇವೆ ನಿರತರಾಗಿ ಸದಾ ನನ್ನ ಧ್ಯಾನಿಸುತ್ತಾ ನನ್ನಲ್ಲೇ ಮನಸ್ಸನ್ನು ನಿಲ್ಲಿಸಿ
ನನ್ನನ್ನು ಪೂಜಿಸುವವರನ್ನು ನಾನು ಹುಟ್ಟು ಸಾವುಗಳ ಸಂಸಾರ ಸಾಗರದಿಂದ ಶೀಘ್ರವಾಗಿ ಉದ್ಧಾರ ಮಾಡ್ತೇನೆ. ನೋಡಿ, ಕೃಷ್ಣ ಹೇಳುವಂಥದ್ದು, ಭಕ್ತಿ ಸೇವೆಯಲ್ಲಿ ಯಾರು ತೊಡಗ್ತಾರೆ ಅವರಿಗೆ ನಾನು ಹುಟ್ಟು ಸಾವಿಂದ ಶೀಘ್ರವಾಗಿ ಉದ್ಧಾರ ಮಾಡ್ತೇನೆ. ಎಲ್ಲ ಮಾಯಾವಾದಿಗಳಿಗೆ ಮೋಕ್ಷ ಮುಕ್ತಿ ಇಲ್ಲ, ಅವರಿಗೆ ಸಿಗುವುದೇ ಇಲ್ಲ. ಭಕ್ತರಿಗೆ ಮಾತ್ರ ಹುಟ್ಟು ಸಾವುಗಳಿಂದ ಉದ್ಧಾರ ಮಾಡ್ತೇನೆ. ಎಷ್ಟು ಕ್ಲಿಯರ್ ಆಗಿ ಭಗವಂತ ಹೇಳಿದ್ದಾನೆ. ಮತ್ತೆ ಕೂಡ ಜನರು ಅದಕ್ಕೆ ಹೋಗ್ತಾರೆ. ಇದಕ್ಕೆಂತ ಹೇಳುವಂಥದ್ದು, ಇದಕ್ಕೆ ಪ್ರಭುಪಾದ ಹೇಳುವಂಥದ್ದು, ಎ ಬ್ಲೈಂಡ್ ಮ್ಯಾನ್ ಈಸ್ ಫಾಲೋಯಿಂಗ್ ಅನದರ್ ಬ್ಲೈಂಡ್ ಮ್ಯಾನ್. ಅಂದ್ರೆ ಈಗ ನಮಗೆ ನಾವು ಕುರುಡರು ಅಂದ್ರೆ ನಮಗೆ ಆಧ್ಯಾತ್ಮಿಕ ಜ್ಞಾನವೇ ಇಲ್ಲ. ಈಗ ನಾವು ಫಾಲೋ ಮಾಡುವಂಥದ್ದು ಇನ್ನೊಂದು ಕುರುಡ, ಅಂದ್ರೆ ಇನ್ನೊಂದು ಯಾರಿಗೆ ಆಧ್ಯಾತ್ಮಿಕ ಜ್ಞಾನ ಇಲ್ಲ. ಈ ಮೆಡಿಟೇಷನ್ ಇದೆಲ್ಲ ಅವರಿಗೆ ಆಧ್ಯಾತ್ಮಿಕ ಜ್ಞಾನ ಇಲ್ಲ. ಪ್ರಭುಪಾದ ಹೇಳ್ತಾರೆ, ಇದು ಆಧ್ಯಾತ್ಮಿಕ ಆತ್ಮಹತ್ಯೆ. ಯಾರಾದ್ರೂ ಮಾಯವಾದಿ ಕಡೆಗೆ ಹೋದ್ರೆ ಅದು ಸ್ಪಿರಿಚುವಲ್ ಸುಸೈಡ್. ಚೈತನ್ಯ ಬಾಬು ಹೇಳುವಂಥದ್ದು, ಮಾಯವಾದಿ ಭಾಷೆ ಸುನಿಲ ಹೋಯಿಲ ಸರ್ವನಾಶ. ನಾವು ಹೋಯ್ತು ಅಲ್ಲಿಗೆ, ನಾವು ನಮ್ದು ಸ್ಪಿರಿಚುವಲ್ ಜರ್ನಿ ಅಲ್ಲಿಗೆ ಫಿನಿಶ್ ಆಯ್ತು, ಖತಮ್. ಹಾಗಾಗಿ ಪ್ರಭುಪಾದ ಹೇಳ್ತಾರೆ, ಜನರು ಕುರುಡರು. ಈಗ ನನಗೆ ಕಣ್ಣು ಕಾಣುವುದಿಲ್ಲ, ನನಗೆ ರೋಡ್ ಕ್ರಾಸ್ ಮಾಡಬೇಕು, ನಾನು ಇನ್ನೊಬ್ಬ ಕುರುಡನ ಹಿಡ್ಕೊಂಡು ಹೋದ್ರೆ ಎಂತ ಆಗ್ತದೆ, ನಾನು ಮೂರ್ಖ. ಅದೇ ರೀತಿ ಹೆಚ್ಚಿನವರು ಈ ಮೆಡಿಟೇಷನ್ ಮಾಯಾವಾದಿಗಳಿಗೆ ಹೋಗ್ತಾರೆ. ಜನರು ಕುರುಡರು ಅಂದ್ರೆ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ ಭಗವದ್ಗೀತೆ ಕೃಷ್ಣ, ಭಕ್ತಿ ಮಾಡಿದ್ರೆ ಹುಟ್ಟು ಸಾವು ಸಂಸಾರದಿಂದ ಶೀಘ್ರ ಉದ್ಧಾರ ಮಾಡ್ತೇನೆ. ಅದು ಕೂಡ ಅವರಿಗೆ ಅದು ಬೇಡ, ನಾವು ಮೆಡಿಟೇಷನ್ ಮಾಡ್ತೇವೆ. ನೋಡಿ, ಮೆಡಿಟೇಷನ್ ಯಾವಾಗ? ಸತ್ಯಯುಗವಾಗಿ, ಇಲ್ಲ ಅಂತ ಹೇಳುದಲ್ಲ, ಯುಗ ಪ್ರಕಾರ ಸತ್ಯಯುಗವಾಗಿ. ಸತ್ಯಯುಗದಲ್ಲಿ 1,00,000 ವರ್ಷ ಬದುಕ್ತಾ ಇದ್ರು. ಮೆಡಿಟೇಷನ್ ಅಲ್ಲಿ ತುಂಬಾ ವರ್ಷ ಮಾಡಬೇಕು. ನೋಡಿ, ವಾಲ್ಮೀಕಿ ಮಹರ್ಷಿ 60,000 ವರ್ಷ ಮೆಡಿಟೇಷನ್ ಮಾಡಿದ್ರು. ಮತ್ತೆ ಅಲ್ಲಿ ಕಾಡಿತ್ತು ಆ ಟೈಮಲ್ಲಿ, ಎಲ್ಲರೂ ಸತ್ಯ ಹೇಳುವವರಿದ್ರು. ಈ ರೀತಿ ಎಲ್ಲ ಫೇವರಿಸಮ್ ಇತ್ತು ಅಲ್ಲಿ, ಅಂದ್ರೆ ಮೆಡಿಟೇಷನ್ಗೆ ಅನುಕೂಲವಾಗುವಂತ ಸಿಚುವೇಶನ್ ಇತ್ತು. ಹಾಗಾಗಿ ದಯವಿಟ್ಟು ಇದನ್ನು ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ಅಂದ್ರೆ ಜನರಿಗೆ ಅರ್ಥ ಆಗುದಿಲ್ಲ. ಎಷ್ಟು ಪ್ರಭುಪಾದ ಹೇಳ್ತಾರೆ, ಎಷ್ಟು ಹೇಳಿದ್ರು ಕೂಡ ಅಷ್ಟೇ ನಾಯಿ ಬಾಲ ಡೊಂಕೆ. ಮತ್ತೆ ಹೋಗಿ, ಏಕೆಂದ್ರೆ ಅಲ್ಲಿ ನಾವು ಮಕ್ಕಳ ಹೇಳಿದ್ದೇವೆ ಅಲ್ಲ, ಈ ರೈನಿ ಸೀಸನ್ ಅಲ್ಲಿ, ಮಳೆಗಾಲದಲ್ಲಿ ಮಗು ಅಲ್ಲಿ ಹೋಗ್ಬೇಡ, ಅಲ್ಲಿ ಇದು ಪಾಮಾಜಿ ಉಂಟು, ಅಂದ್ರೆ ಎಂತ ಹೇಳೋದು, ಈ ರೈನಿ ಸೀಸನ್ಗೆ ಇದು ಬರ್ತದಲ್ಲ, ಅದುಂಟು, ಅಲ್ಲಿ ನೀನು ಜಾರಿ ಬಿಡ್ತೀಯ, ಮಗು ಎಂತ ಮಾಡುದು, ಮತ್ತೆ ಹೋಗಿ ಅಲ್ಲಿ ಹೋಗುದು, ಜಾರಿ ಬಿಡುವುದು. ಅಪ್ಪ ನನಗೆ ತಾಗಿತು, ಅಪ್ಪ ಹೇಳಿದ್ದಾರೆ, ಅಪ್ಪ ಮತ್ತೆ ಅಮ್ಮ, ನೀನು ಹೋಗ್ಬೇಡ, ನಾನು ಎಷ್ಟು ಹೇಳಿದೆ ಅಲ್ಲಿ ಹೋಗ್ಬೇಡ, ಜಾರಿ ಬೀಳ್ತೀಯ, ಮತ್ತೆ ಕೂಡ ಹೋಗಿ ಅಲ್ಲಿ ಜಾರಿ ಬಿಡೋದು. ಅದೇ ರೀತಿ ನಾವು ಎಷ್ಟು ಹೇಳಿದ್ರು ಕೂಡ ಈ ಮೆಡಿಟೇಷನ್ ಈ ಯುಗಕ್ಕೆ ಅಲ್ಲ. ಮತ್ತೆ ಕೂಡ ನಾನು ಧ್ಯಾನ ಮಾಡ್ತೇನೆ. ಎಂತ ಧ್ಯಾನ ಮಾಡುವಂಥದ್ದು? ಧ್ಯಾನ ಮಾಡೋದು ಸುಲಭದ ಕೆಲಸ ಅಲ್ಲ. ಧ್ಯಾನ ಮಾಡಲಿಕ್ಕೆ ತುಂಬಾ ವರ್ಷಗಳು ಬೇಕು. ವಾಲ್ಮೀಕಿ ಮಹರ್ಷಿಗೆ 60,000 ವರ್ಷ ಬೇಕಾಗಿತ್ತು, ನಮ್ಗೆ ಸ್ವಲ್ಪ ಜಾಸ್ತಿ ಬೇಕಾಗಿತ್ತು. ಅಂದ್ರೆ ಅವರು ನಿತ್ಯ ಸಿದ್ಧರು, ಅವ್ರು ಶುದ್ಧ ಭಕ್ತ. ಅವರಿಗೆ 60,000 ವರ್ಷದಲ್ಲಿ ಅವರಿಗೆ ಕೃಷ್ಣ ಕಂಡ. ಮತ್ತೆ ಆಗ ಆ ಟೈಮಲ್ಲಿ 1,00,000 ಇತ್ತು, ನಮ್ಗೆ ಅಟ್ಲೀಸ್ಟ್ ಒಂದು 80,000 ವರ್ಷ ಬೇಕಾಗಿರೋದು. ಅಂದ್ರೆ ಆ ಧ್ಯಾನ ಮಾಡ್ಲಿಕ್ಕೆ 80,000-90,000. ಯಾಕೆ ನಾವು ಅಷ್ಟು ಪ್ಯೂರ್ ಅಲ್ಲ. ಮಾಡಿ ಮತ್ತೆ ಆಗುವುದು. ಅದು ಕೂಡ ಯಾವಾಗ? ಸತ್ಯಯುಗದಲ್ಲಿ ಲೈಫ್ ಸ್ಪ್ಯಾನ್ 1,00,000 ವರ್ಷ ಇತ್ತು, ಆಗ ಆಗ್ತದೆ. ಹಾಗಾಗಿ ದಯವಿಟ್ಟು ತಿಳ್ಕೊಳ್ಳಿ, ಈ ಭಕ್ತಿ ಸೇವೆ ಮಾತ್ರ. ಅದಕ್ಕೆ ನೋಡಿ, ಕೃಷ್ಣನೇ ಹೇಳಿದ, ನಾವು ಹೇಳೋದಲ್ಲ, ನಮ್ಮ ಇದು ಮಾತಲ್ಲ, ಕೃಷ್ಣನ ಮಾತು. ಎಸ್, ಈಗ ನೋಡಿ, ಇದು ತುಂಬಾ ಮುಖ್ಯ. ಈಗ ಫಸ್ಟ್ ಶ್ಲೋಕ, 8ನೇ ಶ್ಲೋಕ, ಇದು ಹೈಯೆಸ್ಟ್. ಮತ್ತೆ 9ನೇ ಶ್ಲೋಕ ಅದಕ್ಕಿಂತ ಸ್ವಲ್ಪ ಕಡಿಮೆ, ಮತ್ತೆ 10ನೇ ಶ್ಲೋಕ ಈ ರೀತಿ ಕಡಿಮೆ ಉಂಟು. ಫಸ್ಟ್ ಕೃಷ್ಣ ಹೇಳುವಂಥದ್ದು ಅನನ್ಯ ಭಕ್ತಿ, ಈ 8ನೇ ಶ್ಲೋಕ. ಮೈಯೇವ ಮನಾದರ್ಸ್ವ ಮೈ ಬುದ್ಧಿ ನಿವೇಶಯ ನಿವಾಶಿಷ್ಯಸಿ ಮೈಯೇವ ಅತ ಊರ್ಧ್ವಂ ನ ಸಂಶಯ. ದೇವೋತ್ತಮ ಪರಮೇಶ್ವರನ ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸು, ನಿನ್ನ ಬುದ್ಧಿಯನ್ನು ಸಂಪೂರ್ಣವಾಗಿ ನನ್ನಲ್ಲಿ ತೊಡಗಿಸು, ಸಾಕು. ನಿಸ್ಸಂದೇಹವಾಗಿ ಇದರಿಂದ ನೀನು ಯಾವಾಗಲೂ ನನ್ನಲ್ಲಿ ವಾಸಿಸುವೆ. ನಾವು ಕೃಷ್ಣನಲ್ಲಿ ಮನಸ್ಸನ್ನು, ಬುದ್ಧಿ ಮತ್ತೆ ಮನಸ್ಸನ್ನು ಇಡ್ಬೇಕಂತ. ಇದರಿಂದ ನಾವು ಯಾವಾಗಲೂ ಕೃಷ್ಣನ ಹತ್ರ ಇರ್ತೇವೆ. ಇದಕ್ಕೆ ಹೇಳುವಂಥದ್ದು ಅನನ್ಯ ಭಕ್ತಿ. ಅನನ್ಯ ಭಕ್ತಿ ಅಂದ್ರೆ ರಾಗಾನುಗ. ನೋಡಿ, ಭಕ್ತಿಯಲ್ಲಿ 2 ವಿಧ ಉಂಟು, ಒಂದು ಸಾಧನ ಭಕ್ತಿ ಮತ್ತೆ ರಾಗಾನುಗ. ಸಾಧನ ಭಕ್ತಿ ಅಂದ್ರೆ ನಾವು ಬದ್ಧ ಜೀವಿಗಳು, ನಾವು ಸಾಧನೆ ಮಾಡಿ ಮತ್ತೆ ಕೃಷ್ಣನ ಸ್ಮರಣೆಗೆ ಬರಬೇಕು. ಇದು ಯಾರಿಗೆ ಗೊತ್ತುಂಟ? ಇದು ನಮ್ಗೆ ಅಲ್ಲ. ಅನನ್ಯ ಭಕ್ತಿ ಇದು ರಾಗಾನುಗ ಭಕ್ತರು. ರಾಗಾನುಗ ಭಕ್ತರು ಅಂದ್ರೆ ಸ್ಪಾಂಟೇನಿಯಸ್, 24 ಗಂಟೆ ಕೃಷ್ಣನದೇ ಸ್ಮರಣೆ, ನಮ್ದು ಅದು ಸ್ಮರಣೆ ಇಲ್ಲ. ಇದಕ್ಕೆ ಎಕ್ಸಾಂಪಲ್
ಉದ್ಧವ, ಅರ್ಜುನ, ಸುಧಾಮ, ಮತ್ತೆ ನಂದ ಮಹಾರಾಜ್, ಯಶೋದೆ, ಮತ್ತೆ ರಾಧಾರಾಣಿ, ಗೋಪಿಕೆಯರು, ಇವರೆಲ್ಲ 24 ಗಂಟೆ ಕೃಷ್ಣನ ಸ್ಮರಣೆ. ಹಾಗಾಗಿ ಈ ಲೆವೆಲ್ಗೆ ಹೋಗ್ಬೇಕಂತೆ. ನಮ್ಗೆ ಇದು ಕಷ್ಟ, 24 ಗಂಟೆ ನಮ್ಗೆ ಸ್ಮರಣೆ ಮಾಡ್ಲಿಕ್ಕೆ ಆಗ್ತದೆ ಕೃಷ್ಣಂದು? ಇಲ್ಲ. ಅದು ಇದು ಹೈಯೆಸ್ಟ್ ಅಂತ ಹೇಳುವಂಥದ್ದು, ಫಸ್ಟ್ ಹೈಯೆಸ್ಟ್ ಇದು. ನೆಕ್ಸ್ಟ್ ನೋಡುವ, ನೆಕ್ಸ್ಟಿಗೆ ಹೋಗುವ. ಅತಾಚಿತ್ತಂ ಸಮಾಧಾತು ನ ಶಕ್ನೋಷಿ ಮೈ ಸ್ಥಿರಂ ಅಭ್ಯಾಸ ಯೋಗೇನ ತಥೋ ಮಾಂ ಇಚ್ಛಾಪ್ತುಂ ಧನಂಜಯ. ಅರ್ಜುನ, ಧನಂಜಯ, ನಿಶ್ಚಲವಾಗಿ ನನ್ನಲ್ಲಿ ನಿನ್ನ ಮನಸ್ಸು ನಿಲ್ಲಿಸಲು ಸಾಧ್ಯವಾಗಿದ್ದರೆ ಭಕ್ತಿ ಯೋಗದ ಅನುಸರಿಸಲು ಪ್ರಯತ್ನಿಸು, ಈಗ ನನ್ನನ್ನು ಸೇರುವ ಬಯಕೆಯನ್ನು ಬೆಳೆಸಿಕೋ. ನೋಡಿ, ಇದಕ್ಕೆ ಹೇಳುವಂಥದ್ದು ಸಾಧನ ಭಕ್ತಿ. ಎರಡನೇದು ಸಾಧನ ಭಕ್ತಿ ಅಂದ್ರೆ 24 ಗಂಟೆ ನಿಮ್ಗೆ ಆಗುದಿಲ್ಲ, 8 ಗಂಟೆ ಮಾಡು. ಈಗ ರೂಪ ಗೋಸ್ವಾಮಿ ಅವರ ಉಪದೇಶಾಮೃತದಲ್ಲಿ ನಾವು 24 ಗಂಟೆ ಕೃಷ್ಣ ಸ್ಮರಣೆ ಮಾಡ್ಬೇಕಂತ ಹೇಳಿದ್ದಾರೆ. ಯಾಕಂದ್ರೆ ಅವರು ಮಾಡ್ತಾ ಇದ್ದಾರೆ, ಅವರು ಮತ್ತೆ ಹೇಳುವಂಥದ್ದು ಸರಿ. ಯಾಕಂದ್ರೆ ನಾವು ಯಾವುದನ್ನು ಫಾಲೋ ಮಾಡಿ ಮತ್ತೆ ನಾವು ಇನ್ನೊಬ್ಬರಿಗೆ ಹೇಳ್ಬೋದು, ನಾವು ಫಾಲೋ ಮಾಡದೆ ಹೇಳಿಕ್ಕೆ. ಹಾಗಾಗಿ ಅವ್ರು ಮಾಡ್ತಾ ಇದ್ರು 24 ಗಂಟೆ ಕೃಷ್ಣ ಸ್ಮರಣೆ, ಅವ್ರು ರಾಘವನಿಗೆ ಭಕ್ತ. ಹಾಗೆ ಅವ್ರು ಹೇಳಿದ್ದಾರೆ, ಆದ್ರೆ ನಮಗೆ ಆಗುದಿಲ್ಲ. ಪ್ರಭುಪಾದ ಹೇಳಿದ್ದಾರೆ ನೀವು 8 ಗಂಟೆ ಮಾಡಿ. ಪ್ರಭುಪಾದ ಕೂಡ 24 ಗಂಟೆ ಸ್ಮರಣೆ, ಆದ್ರೆ ನಮಗೆ 8 ಗಂಟೆ ಸಾಧನೆಯಲ್ಲಿ 2 ಗಂಟೆ ಜಪ, 1 ಗಂಟೆ ಕೀರ್ತನೆ, 2 ಗಂಟೆ ಓದುವಂಥದ್ದು, 3 ಗಂಟೆ ಸೇವೆ, ಕೃಷ್ಣನಿಗೆ ಸೇವೆ ಮಾಡುವಂಥದ್ದು. ಹಾಗಾಗಿ ನಾವು ಸಾಧನೆ ಮಾಡಬೇಕು. ಎರಡನೇದು ಸಾಧನಾ ಭಕ್ತಿ. ಫಸ್ಟ್ ಇದು ಅನನ್ಯ ಭಕ್ತಿ, ಅದು ರಾಘವನಿಗೆ ಭಕ್ತರಿಗೆ. ಸೆಕೆಂಡ್ ಸಾಧನ ಭಕ್ತಿ ನಮಗೆ ಸಾಧಕರಿಗೆ. ಎಸ್, ಈಗ ಮೂರನೇಗೆ ಹೋಗುವ. ಅಭ್ಯಾಸ ಅಪಿ ಅಸಮರ್ಥೋ ಅಸಿ ಮತ್ಕರ್ಮ ಪರಮೋ ಭವ ಮದರ್ಥಂ ಅಪಿ ಕರ್ಮಾಣಿ ಕುರ್ವಾನ್ ಸಿದ್ಧಿಂ ಅವಾಪ್ಸ್ಯಸಿ. ಭಕ್ತಿ ಯೋಧ ನಿಯಮಗಳು ಅಭ್ಯಾಸ ಮಾಡಲು ನಿನಗೆ ಸಾಧ್ಯವಾಗಿದ್ದರೆ ನನಗಾಗಿ ಕೆಲಸ ಮಾಡಲು ಪ್ರಯತ್ನಿಸು, ಏಕೆಂದ್ರೆ ನನಗಾಗಿ ಕೆಲಸ ಮಾಡೋದ್ರಿಂದಲೂ ನೀನು ಪರಿಪೂರ್ಣ ಸ್ಥಿತಿಗೆ ಬರುವೆ. ಇದಕ್ಕೆ ಹೇಳುವಂಥದ್ದು ನಿಷ್ಕಾಮ ಕರ್ಮ ಯೋಗ. ಸಾಧನ ಭಕ್ತಿ ಕೂಡ ಮಾಡ್ಲಿಕ್ಕಿದ್ರೆ ಆಗದಿದ್ರೆ ನಿಷ್ಕಾಮ ಕರ್ಮ ಯೋಗ ಅಂದ್ರೆ ಕೃಷ್ಣನಿಗೋಸ್ಕರ ಕೆಲಸ ಮಾಡಬೇಕು. ಈಗ ಇದಕ್ಕೆ ಉದಾಹರಣೆ ಕೊಡ್ತೇನೆ. ಎಸ್, ಪ್ರಭುಪಾದ 1930s ಅಲ್ಲಿ ಆಗ ಅವರಿಗೆ ಬಿಸ್ನೆಸ್ ಇತ್ತು. ಆಗ ಅವರು ಬಾಂಬೆಯಲ್ಲಿ ಇದ್ರು. ಮತ್ತೆ ಆ ಟೈಮಲ್ಲಿ ಬಾಂಬೆ ಮೇನ್, ಈಗ ನಮ್ದು ಕ್ಯಾಪಿಟಲ್ ಸಿಟಿ ಡೆಲ್ಲಿ ಉಂಟಲ್ಲ, ಡೆಲ್ಲಿ ಅಲ್ಲ ಬಾಂಬೆ ಅಂದ್ರೆ ಮೇನ್ ಇಂಡಿಯಾದ ಒಂದು ಎಲ್ಲ ವ್ಯವಸ್ಥೆ, ಈ ಬಿಸ್ನೆಸ್ ಪರ್ಪಸ್ ಎಲ್ಲ ಜಾಸ್ತಿ ಆಗ್ತಿದೆ ಅದು ಬಾಂಬೆ. ಮತ್ತೆ ಪ್ರಭುಪಾದ ಎಂತ ಆಗ್ತದೆ ಅಂದ್ರೆ 60s ಅಲ್ಲಿ ಒಮ್ಮೆ ಬಾಂಬೆಗೆ ಹೋಗ್ತಾರೆ. ಹಾಗೆ ಹೋಗುವಾಗ ಒಂದು ಜೂ ಅಲ್ಲಿ ಒಂದು ಜಾಗ ನೋಡ್ತಾರೆ. ಆಕ್ಚುಲಿ ಜೂ ತುಂಬಾ ಕಾಸ್ಟ್ಲಿ ಏರಿಯಾ, ಏರ್ಪೋರ್ಟ್ಗೆ ಕೂಡ ಹತ್ತಿರ. ಮತ್ತೆ ಜೂ ಅಲ್ಲಿ ಎಲ್ಲ ನಿಮ್ಮ ಫಿಲ್ಮ್ ಸ್ಟಾರ್ಸ್, ಕ್ರಿಕೆಟ್ ಸ್ಟಾರ್ಸ್ ಎಲ್ಲ ಇರುವಂತಹ ಜಾಗ, ಮತ್ತೆ ಬೀಚ್ ಸೈಡ್ ತುಂಬಾ ಕಾಸ್ಟ್ಲಿ ಅದು. ಪ್ರಭುಪಾದ ಒಂದು ಜಾಗವನ್ನು ನೋಡ್ತಾರೆ. ನೋಡಿ ಅವರಿಗೆ ಆ ಜಾಗದಲ್ಲಿ ಕೃಷ್ಣನ ದೇವಸ್ಥಾನ ಕಟ್ಟಲಿಕ್ಕೆ ಇಚ್ಛೆ ಆಗ್ತದೆ. ಜಸ್ಟ್ ನೋಡುವಂಥದ್ದು, ಎಂತ ಹಣ ಇಲ್ಲ ಅವರು, ಆಗ ಝೀರೋ, ಏನು ಹಣ ಇಲ್ಲ. ಮತ್ತೆ 65ರಲ್ಲಿ 40 ರೂಪಾಯಿ ಇಟ್ಕೊಂಡು ಹೋಗ್ತಾರೆ ಅಮೆರಿಕಕ್ಕೆ. ಮತ್ತೆ ಒಂದು 6-7 ವರ್ಷದಲ್ಲಿ ತುಂಬಾ ದೇವಸ್ಥಾನ, 108 ದೇವಸ್ಥಾನ ಆಗ್ತದೆ. ತುಂಬಾ ಲಕ್ಷಗಳ ಭಕ್ತರಾಗ್ತಾರೆ, ತುಂಬಾ ಆಗ್ತದೆ, ಎಲ್ಲ ವ್ಯವಸ್ಥೆ ಆಗ್ತದೆ. ಮತ್ತೆ ಅವರು ಸೇಮ್ ಅದೇ ಜಾಗವನ್ನು 75 ಅಲ್ಲಿ ಪರ್ಚೇಸ್ ಮಾಡ್ತಾರೆ. ಅದು ಕೂಡ ಹೇಗೆ, ಅದಕ್ಕೆ ಆ ಟೈಮಲ್ಲಿ ನನ್ನ ಲೆಕ್ಕದಲ್ಲಿ ಪ್ರಭುಪಾದ್ 50 lakhsಗೆ ಪರ್ಚೇಸ್ ಮಾಡಿದ್ದೇನೆ. ಒಂದು ತುಂಬಾ ದೊಡ್ಡ ಜಾಗ. ಪ್ರಭುಪಾದ್ ಹೇಳ್ತಿದ್ರು ಅದರ ಆಕ್ಚುಲಿ ಪ್ರಭುಪಾದ್ ಕಮ್ಮಿಗೆ ಸಿಕ್ಕಿದ್ದು, ಡಬಲ್ ಆಗ್ಬೇಕಿದ್ದೇನೆ. ಪ್ರಭುಪಾದ್ ಹೇಳ್ತಿದ್ರು ಎಂತ ಮೂರ್ಖ ಮಾರೆ, ಅವ್ರು ಸೇಲ್ ಮಾಡಿದ ಮೂರ್ಖ ನನಗೆ ಕಡಿಮೆಯಲ್ಲಿ ಕೊಟ್ಟ ಅಂತ ಪ್ರಭುಪಾದ್ ಆಗ ಹೇಳ್ತಿದ್ರು. ಹಾಗೆ ಅವ್ರಿಗೆ ಸಿಕ್ತು ಸೇಮ್ ಜಾಗ. ನೋಡಿ, ಕೃಷ್ಣ ಎಲ್ಲ ಇಚ್ಛೆಯನ್ನು, ಶುದ್ಧ ಭಕ್ತರ ಇಚ್ಛೆ, ನಮ್ಮ ಇಚ್ಛೆ ಅಲ್ಲ, ಶುದ್ಧ ಭಕ್ತರ ಇಚ್ಛೆಯನ್ನು ಪೂರ್ಣ ಮಾಡ್ತಾನೆ. ಇದೇ ಅದಕ್ಕೆ ಉದಾಹರಣೆ. ಎಷ್ಟೋ ವರ್ಷದ ಹಿಂದೆ ನೋಡಿದ್ದು ಅದೇ ಜಾಗ ಅವರಿಗೆ ಮತ್ತೆ ಸಿಕ್ತು, ಅದು ಕೂಡ ಕಡಿಮೆಗೆ ಸಿಕ್ತು. ಮತ್ತೆ ದೇವಸ್ಥಾನ ಸ್ಟಾರ್ಟ್ ಮಾಡ್ತಾರೆ, ಕಟ್ತಾರೆ. ಮತ್ತೆ ಒಂದು ಟೈಮಲ್ಲಿ ಇವರು ಅಮೆರಿಕದಲ್ಲಿ ಇರ್ತದೆ, ಅಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗ್ತದೆ, ಎಲ್ಲ ಆಗ್ತದೆ. ದೇವಸ್ಥಾನ ಕಟ್ಟಿದ ಮೇಲೆ ಒಂದು ದಿವಸ ಇವರಿಗೆ ನ್ಯೂಸ್ ಬರ್ತದೆ, ಪ್ರಭುಪಾದ್ ಆ ಬಾಂಬೆಯ ಈ ನಮ್ಮ ದೇವಸ್ಥಾನ ಜಾಗವನ್ನು ನಮಗೆ ಮಾರಿದವ ಇನ್ನೊಬ್ಬನಿಗೆ ಮಾರಿದ. ಇದು ಜಾಸ್ತಿ ಮೆಟ್ರೋ ಸಿಟಿಯಲ್ಲಿ, ನೀವು ಆ ಜಾಗದಲ್ಲಿ ಇಲ್ಲದಿದ್ರೆ ನಿಮ್ಮ ಜಾಗವನ್ನು ಇನ್ನೊಬ್ಬರಿಗೆ ಮಾರ್ತಾರೆ. ಇದೆಲ್ಲ ಸಹಜ, ಚೀಟರ್ಸ್ ಜಾಸ್ತಿ ಇದ್ದಾರೆ ಮೆಟ್ರೋ ಸಿಟೀಸ್ ಅಲ್ಲಿ. ಹಾಗಾಗಿ ಪ್ರಭುಪಾದ್ಗೆ ತಿಳಿದು, ಪ್ರಭುಪಾದ್ ಹೇಳಿದ್ರು ಇಮಿಡಿಯೇಟ್ ನನ್ನ ಫ್ಲೈಟ್ ಮಾಡು. ಸಿಟ್ಟು ಬಂತು ಪ್ರಭುಪಾದ್ಗೆ. ಮತ್ತೆ ಶಿಷ್ಯರು ಆ ಸಿಟ್ಟನ್ನು ನೋಡ್ಲಿಲ್ಲ ಪ್ರಭುಪಾದ್ಗೆ. ಹೇಗೆ ಮಾಡಿದವ ಅವು ಚೀಟರ್, ಹಾಗೆ ಮಾಡಬಾರ್ದು, ಕೃಷ್ಣನ ಆಸ್ತಿ ಹಾಗೆಲ್ಲ ಹೇಳಿದ. ಮತ್ತೆ ಪ್ರಭುಪಾದ್ ಸೀದಾ ಬಂದ್ರು, ಭಾರತಕ್ಕೆ ಬಂದು ಅವನ ಹತ್ರ ಮೀಟಿಂಗ್ ಮಾಡಿದ್ರು. ಮೀಟಿಂಗ್ ಸಾಧಾರಣ 4 ಗಂಟೆ ಆಯ್ತಂತೆ. ಪ್ರಭುಪಾದ್
ಒಟ್ಟು ಅವನಿಗೆ ಬೈತಾ ಇದ್ದಾರೆ. ಶಿಷ್ಯರು ಈ ರೀತಿ ಸಿಟ್ಟು ಬಂದದ್ದು ನೋಡಲೇ ಇಲ್ಲ ಪ್ರಭುಪಾದಿದ್ದು, ಅಂದ್ರೆ ಉಗ್ರ ರೂಪ. ಕಡೆಗೆ ರಾತ್ರಿ ಪ್ರಭುಪಾದ್ 8:30ಗೆ ಶಿಷ್ಯ ಬಂದು ಪ್ರಭುಪಾದ್ ರೂಮಿಗೆ ಬರ್ತಾನೆ. ಬಂದು ಹೇಳ್ತಾನೆ, ಪ್ರಭುಪಾದ್ ಅವ ಮೋಸ ಮಾಡಿದವ, ಅಂದ್ರೆ ಈಗ ತೀರಿ ಹೋದ ಹಾರ್ಟ್ ಅಟ್ಯಾಕ್ ಆಗಿ. ಪ್ರಭುಪಾದ್ ಹೇಳ್ತಾರೆ, ಒಳ್ಳೇದಾಯ್ತು, ನಾನು ನರಸಿಂಹನಿಗೆ ಪ್ರೇ ಮಾಡಿದ್ದೇನೆ. ನೋಡಿ, ಶುದ್ಧ ಭಕ್ತರು ನಾವು ಅಂದ್ರೆ ಅವರನ್ನು ನಾವು ಟಚ್ ಮಾಡ್ಲಿಕ್ಕೆ ಹೋದ್ರೆ ಅದರಿಂದ ನಮಗೆ ಅನಾಹುತ 100%. ಯಾಕಂದ್ರೆ ಕೃಷ್ಣ ಬಿಡುವುದಿಲ್ಲ. ನಾವು ಬಿಟ್ರು, ಈಗ ಶುದ್ಧ ಭಕ್ತರು ಬಿಟ್ಟರು ಕೂಡ ಕೃಷ್ಣ ಬಿಡುವುದಿಲ್ಲ. ಶುದ್ಧ ಭಕ್ತರಿಗೆ ಅನ್ಯಾಯ ಆದ್ರೆ ಕೃಷ್ಣನಿಗೆ ತುಂಬಾ ಸಿಟ್ಟು ಬರ್ತದೆ. ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ಎಸ್, ನಾನು ನರಸಿಂಹನ ಪ್ರೇ ಮಾಡಿದ್ದೇನೆ, ಅವ ಮಾಡಿದ ತಪ್ಪಿಗೆ ಅವನಿಗೆ ಆಗ್ಲೇಬೇಕು ಶಿಕ್ಷೆ. ಮತ್ತೆಂತಾಗ್ತದೆ, ಮತ್ತೆ ನೆಕ್ಸ್ಟ್ ಅವನ ಹೆಂಡತಿ, ಒಂದು ಟೆಂಪಲ್ ಆಗಿರ್ತದೆ, ಯಾಕಂದ್ರೆ ಗಂಡ ತೀರಿಯೋದಲ್ಲ, ಅವಳು ಬಾಂಬೆಯಲ್ಲಿ ರೌಡಿಸಮ್ ಜಾಸ್ತಿ, ಈ ರೌಡಿಸಮ್ ಯೂಸ್ ಮಾಡಿ ನಮ್ಮ ಟೆಂಪಲ್ ಅನ್ನು ಡೆಮಾಲಿಷ್ ಮಾಡಿದ್ರು. ಲಾಸ್ಟಿಗೆ ಗರ್ಭಗುಡಿ ಉಳಿದದೆಲ್ಲ ಡೆಮಾಲಿಷ್ ಆಯಿತು. ಪ್ರಭುಪಾದ ಆಗ ಅಸಹಾಯಕ ಸ್ಥಿತಿಯಲ್ಲಿ, ಆಗ ಬಾಂಬೆಯಲ್ಲಿ ಬಾಲ್ ಠಾಕ್ರೆ ತುಂಬಾ ಫೇಮಸ್. ಪ್ರಭುಪಾದ ಹೋಗಿ ಬಾಲ್ ಠಾಕ್ರೆಯನ್ನು ಭೇಟಿಯಾದರು. ಬಾಲ್ ಠಾಕ್ರೆಯನ್ನು ಭೇಟಿಯಾಗಿ ಪ್ರಭುಪಾದ ಹೇಳಿದರು, ಹೀಗೆ ಆಗಿದೆ, ನನಗೆ ಒಂದು ಸಹಾಯ ಬೇಕು. ಬಾಲ್ ಠಾಕ್ರೆ ಹೇಳ್ತಾರೆ, ಸ್ವಾಮೀಜಿ, ನಿಮಗೆ ಸಹಾಯ ಮಾಡಿದ್ರೆ ಮತ್ತೆ ಯಾರಿಗೆ ಮಾಡೋದು, ನೋಡುವ, ಆ ಹೆಣ್ಣಿದು ಯಾರು ರೌಡಿಸಮ್ ನೋಡುವ, ನಾನಿದ್ದೇನೆ. ಮತ್ತೆ ಬಾಲ್ ಠಾಕ್ರೆ ಅದಕ್ಕೆ ಇಂಟರ್ಫಿಯರ್ ಆದರು. ಮತ್ತೆ ಆ ಹುಡುಗಿದ ರೌಡಿಸಮ್ ಎಲ್ಲ ನಿಂತು ಗರ್ಭಗುಡಿಯನ್ನು ಎಂತ ಮಾಡ್ಲಿಕ್ಕೆ ಆಗಲಿಲ್ಲ. ಆಲ್ಮೋಸ್ಟ್ ಎಲ್ಲ ಡೆಮಾಲಿಷ್ ಆಗಿದೆ, ಲಾಸ್ಟ್ ಗರ್ಭಗುಡಿ. ಮತ್ತೆ ಬಾಲ್ ಠಾಕ್ರೆ ಅಲ್ಲಿ ಬಂದ ಮೇಲೆ ಮತ್ತೆ ನಾವು ವಾಪಸ್ ಅದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ವಿ. ಹಾಗಾಗಿ ನೋಡಿ, 77ರಲ್ಲಿ ನಮ್ಮ ಪ್ರಭುಪಾದ್ ದೇಹತ್ಯಾಗ ಮಾಡಿದ್ದು, 2012ರಲ್ಲಿ ಬಾಲ್ ಠಾಕ್ರೆ ಅವ್ರು ಸತ್ತದ್ದು. ಬಾಲ್ ಠಾಕ್ರೆ ಸಾಯುವಾಗ ನಮ್ಮ ಇಸ್ಕಾನ್ ಅವರು ಆಲ್ಮೋಸ್ಟ್ 15 ಗಂಟೆಯನ್ನು 10-15 ಗಂಟೆ ನಾವು ಭಜನೆ ಮಾಡಿದೆವು. ಅಂದ್ರೆ ಅವರ ಹೆಣ ಮುಕೊಂಡು ಹೋಗುವಾಗ. ಇದು ಹೇಗೆ ಸಾಧ್ಯವಾಯಿತು? ಪ್ರಭುಪಾದಿಗೆ ಉಪಕಾರ ಮಾಡಿದ್ದು 70s ಅಲ್ಲಿ, 75 76 ಮತ್ತೆ ಪ್ರಭುಪಾದ ಇಲ್ಲ. 12ರಲ್ಲಿ ಬಾಲ್ ಠಾಕ್ರೆ ತೀರಿ ಹೋಗುವಾಗ, ಆಕ್ಚುಲಿ ಈ ಮರಣ ಹೋಗುವಾಗ ಈ ಹರೇ ಕೃಷ್ಣ ಮಂತ್ರವನ್ನು ಹೇಳಿದ್ರೆ ಆ ದೇಹ ಗೋಲೋಕಕ್ಕೆ ಹೋಗ್ತದೆ, ಅದರಲ್ಲಿ ಡೌಟ್ ಇಲ್ಲ. ತುಂಬಾ ಶುಭಕರ, ಅದೇ ತುಂಬಾ ಆಸ್ಪಿಷಿಯಸ್ನೆಸ್. ಒಂದು ಹೆಲ್ಪ್ ಮಾಡಿದ್ದು ಬಾಲ್ ಠಾಕ್ರೆ. ನೋಡಿ, ಕೃಷ್ಣ ಹೇಗೆ ಅದಕ್ಕೆ ಈ ಉಪಕಾರ ಮಾಡಿದ, ತಿರುಗಿ ಉಪಕಾರ ಮಾಡಿದ. ಯಾವಾಗಲೂ ಈ ಭಕ್ತಿ ಸೇವೆಯಲ್ಲಿ ಯಾವುದು ಲಾಸ್ ಇಲ್ಲ. ಹಾಗಾಗಿ ಬಾಲ್ ಠಾಕ್ರೆ ಮಾಡಿದ ಆ ಉಪಕಾರಕ್ಕೆ ನಮ್ಮ ಇಸ್ಕಾನ್ ಚೌಪಾಟಿ ಮತ್ತೆ ಇಸ್ಕಾನ್ ಜೂನ್ ಅವರು ಸೇರಿ, ಮತ್ತೆ ಇಸ್ಕಾನ್ ಇನ್ನೊಂದು ಟೆಂಪಲ್ ಉಂಟು ಅಲ್ಲಿ, ಮೂವರು ಸೇರಿ, 3 ಟೆಂಪಲ್ನವರು ಸೇರಿ, ತುಂಬಾ ಭಕ್ತರು ಸೇರಿ ಈ 12-15 ಗಂಟೆ ಸಂಕೀರ್ತನ ಮಾಡಿದ್ರು. ಅದಂದ್ರೆ ಅದು ಕೃಷ್ಣನ ಇನ್ಸ್ಪಿರೇಷನ್ ಕೊಡುವಂಥದ್ದು. ಅವತ್ತು ಉಪಕಾರ ಮಾಡಿದ್ರೆ ಈಗ ನೀವು ಅವರ ಎದುಕೊಂಡೋಗೋ ಮಾಡುವಂತ. ಹಾಗಾಗಿ ಈ ಇಂಥ ಒಂದು ಒಳ್ಳೆ ಒಂದು ಬಾಲ್ ಠಾಕ್ರೆಗೆ ಆ ಒಂದು ಕೃಷ್ಣ ವ್ಯವಸ್ಥೆ ಮಾಡಿದ. ಯಾಕೆಂದ್ರೆ ಅವರು ಆ ಟೈಮಿಗೆ ಹೆಲ್ಪ್ ಮಾಡಿದಕ್ಕೆ ಕೃಷ್ಣ ಯಾವತ್ತೂ ಬಿಡುದಿಲ್ಲ, ಕೈ ಬಿಡುದಿಲ್ಲ. ನಾವಾದ್ರೂ ಬಿಡ್ಬೋದು, ಕೃಷ್ಣ ಬಿಡುದಿಲ್ಲ. ಎಸ್, ಈ ರಿಲೇಟೆಡ್ ಮತ್ತೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಯಿತು. ಮತ್ತೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗುವಾಗ ಅಲ್ಲಿ ಒಬ್ಬ ಶೆಟ್ಟಿ ಅಂತ ಇದ್ದ. ಈ ಕನ್ಸ್ಟ್ರಕ್ಷನ್ ಅವ ಎಂತ ಜಪ ಎಲ್ಲ ಮಾಡ್ತಾ ಇರಲಿಲ್ಲ. ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಈ ಕನ್ಸ್ಟ್ರಕ್ಷನ್ ಕೆಲಸದಲ್ಲಿ ತೊಡಗಿದ. ಪ್ರಭುಪಾದಿಗೆ ತುಂಬಾ ಇಷ್ಟ. ಪ್ರಭುಪಾದ ಒಂದಕ್ಕೆ ಎರಡಕ್ಕೆ ಶೆಟ್ಟಿ ಎಲ್ಲಿದ್ಯಾ, ಶೆಟ್ಟಿ ಎಲ್ಲಿದೆ, ಈ ರೀತಿ ಅಂದ್ರೆ ಶೆಟ್ಟಿ ಅಂದ್ರೆ ಶೆಟ್ಟಿ 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 ಈ ರೀತಿ ಹೇಳ್ತಾರೆ. ಮತ್ತೆ ಒಂದ್ ದಿವಸ ಎಂತ ಆಯ್ತು ಅಂದ್ರೆ, ಈ ಶೆಟ್ಟಿ ಬರ್ತಾನೆ. ಪ್ರಭುಪಾದಾಗ 8:30ಗೆ ರೂಮಲ್ಲಿ ರೆಸ್ಟ್ ಮಾಡ್ತಾ ಇರ್ತಾರೆ. ಆಗ ಶೆಟ್ಟಿ ಬರ್ತಾನೆ. ಅವನ ಡ್ರೆಸ್ ಅಲ್ಲಿ ಪೂರ್ತಿ ಸಿಮೆಂಟ್ ಇದು ಎಲ್ಲ, ಈ ಎಂತ ಹೇಳೋದು ಅಂದ್ರೆ ಕೊಳೆ ಆಗಿದೆ ಪೂರ್ತಿ, ಈ ಸಿಮೆಂಟ್ ಇದು ಡಸ್ಟ್ ಎಲ್ಲ ಉಂಟು. ಹಾಗಾಗಿ ಅವ ಬಂದು ಶಿಷ್ಯರಿದ್ದಾರೆ ಇಬ್ಬರು ಹೊರಗೆ, ಈ ಪ್ರಭುಪಾದ್ನ ರೂಮಿನ ಹೊರಗಿದ್ದಾರೆ. ಶೆಟ್ಟಿ ಬಂದು ಹೇಳ್ತಾನೆ, ನನಗೆ ಪ್ರಭುಪಾದ ಮಾತಾಡ್ಬೇಕು. ಅದಕ್ಕೆ ಶಿಷ್ಯರು ಹೇಳ್ತಾರೆ, ನೋಡು, ಈಗ ಅವ್ರು ರೆಸ್ಟ್ ಮಾಡ್ತಿದ್ದಾರೆ, ಮತ್ತೆ ನೀನು ಒಳ್ಳೆ ಡ್ರೆಸ್ಸಲ್ಲಿ ಬಾ, ಈ ಸಿಮೆಂಟ್ ಇದು ಡ್ರೆಸ್ಸಲ್ಲಿ ಬರಬೇಡ, ಹೋಗಿ ಸ್ನಾನ ಮಾಡಿ ಒಳ್ಳೆ ಡ್ರೆಸ್ಸಲ್ಲಿ ಬಾ, ನಾಳೆ ಬಾ ಅಂತ ಹೇಳ್ತಾರೆ. ಆಗ ಪ್ರಭುಪಾದಗೆ ಒಳಗೆ ಕೇಳ್ತಾರೆ ಅದು. ಪ್ರಭುಪಾದ ಹೇಳ್ತಾರೆ, ಯಶ್ ಶೆಟ್ಟಿ ಕಮ್ ಇನ್ ಅಂತ ಹೇಳ್ತಾರೆ, ಒಳಗೆ ಬಾ ಅಂತ ಹೇಳ್ತಾರೆ. ಮತ್ತೆ ಶಿಷ್ಯರಿಗೆ ಶಾಕ್ ಆಗ್ತದೆ. ಅಂದ್ರೆ ಅವ್ರು ಬೇಡ ಅಂತ ಹೇಳಿದ್ರು, ಪ್ರಭುಪಾದ ಅವ್ರನ್ನ ಕರೆದು. ಮತ್ತೆ ಶೆಟ್ಟಿ ಒಳಗೆ ಬರ್ತಾನೆ.
ಪ್ರಭುಪಾದ ಹೇಳ್ತಾರೆ, ಶೆಟ್ಟಿ ನೀನು ಕೃಷ್ಣನಿಗೆ ಇಲ್ಲಿ ದೇವಸ್ಥಾನ ಕಟ್ತಾ ಇದೆಯಾ, ಗೋಲೋಕದಲ್ಲಿ ನಿನಗೆ ಕೃಷ್ಣ ದೇವಸ್ಥಾನ ಕಟ್ತಾನೆ. ಇದನ್ನು ಕೇಳಿ ಶಿಷ್ಯರು ಇಮಿಡಿಯೇಟ್ ಅವರಿಗೆ ಆಶ್ಚರ್ಯ ಆಯ್ತು. ಯಾಕಂದ್ರೆ ಪ್ರಭುಪಾದ ಹೇಳಿದ ಮಾತು ಅದು ಆಗ್ತದೆ. ಪ್ರಭುಪಾದ ಅಂದ್ರೆ 12 ವರ್ಷದಲ್ಲಿ ಈ ಇಸ್ಕಾನ್ ಸ್ಟಾರ್ಟ್ ಆದ್ಮೇಲೆ ಪ್ರಭುಪಾದ ಒಮ್ಮೆ ಹೇಳಿದ ಮತ್ತೆ ಅವರು ಇಲ್ಲ ತಪ್ಪಂತ ಹೇಳಿಲ್ಲ, ಅದು ಸತ್ಯ. ಶುದ್ಧ ಭಕ್ತ ಹೇಳಿದ ಅದು ವೇದ ವಾಕ್ಯ. ಹಾಗಾಗಿ ಶಿಷ್ಯರಿಗೆ ಗೊತ್ತಾಯ್ತು, ಅಂದ್ರೆ ಪ್ರಭುಪಾದ ಹೇಳಿದ ಮೇಲೆ ಶೆಟ್ಟಿಗೆ ಏನು ಈ ಗೋಲೋಕದಲ್ಲಿ ಕೃಷ್ಣ ದೇವಸ್ಥಾನ ಕಟ್ತಾನೆ ಅಂತ ಗೊತ್ತಾಯ್ತು. ಹಾಗಾಗಿ ಪ್ರಭುಪಾದ ಈ ರೀತಿ ಹೇಳಿದ್ರು, ನೀನು ಇಲ್ಲಿ ಕೃಷ್ಣನಿಗೆ ದೇವಸ್ಥಾನ ಕಟ್ತಾ ಇದೆಯಾ, ಕೃಷ್ಣ ಗೋಲೋಕದಲ್ಲಿ ನಿನಗೆ ದೇವಸ್ಥಾನ ಕಟ್ತಾನೆ. ಹಾಗಾಗಿ ನೋಡಿ, ಈ ದೇವಸ್ಥಾನ ರಿಲೇಟೆಡ್ ನೀವು ಎಂಥದ್ದು ಸಹಾಯ ಮಾಡೋದಿದ್ರೆ ಅದು ಏನು ಲಾಸ್ ಇಲ್ಲ, ನಿಮಗೆ ಕೃಷ್ಣ ಅದಕ್ಕಿಂತ 100 ಪಟ್ಟು ಜಾಸ್ತಿ ಕೊಡ್ತಾನೆ. ಮತ್ತೆ ಇನ್ನೊಂದು ವಿಷಯ ಅಂತ ಅಂದ್ರೆ, ಈಗ ನಾನು ಈ ವಿಷಯವನ್ನು ಹೇಳ್ತೇನೆ ನೋಡಿ. ನಮ್ಮ ಪ್ರೆಸಿಡೆಂಟ್ ಇಸ್ ಗ್ರೇಸ್ ನಾಮನಿಷ್ಠ ದಾಸ್ ಅವರು 2002ರಲ್ಲಿ ಈ ಮಂಗಳೂರಿಗೆ ಬಂದರು. ಅದಕ್ಕಿಂತ ಮುಂಚೆ ಅವರು ಬ್ಯಾಂಗ್ಳೂರಲ್ಲಿ ಇದ್ರು. 18 ವರ್ಷದಿಂದ ತುಂಬಾ ಪ್ರಯತ್ನ ಮಾಡಿದ್ದಾರೆ. ಯಾಕಂದ್ರೆ ಈಗ ಇರುವಂತದ್ದು ರೆಂಟೆಡ್ ಪ್ಲೇಸ್. ಈಗ ಮೊನ್ನೆ ಜೂನಲ್ಲಿ ನಾವು ಭಗವದ್ಗೀತಾ ಕೋರ್ಸ್ ಸ್ಟಾರ್ಟ್ ಮಾಡಿದ್ದೇವೆ. ಈಗ ನಮ್ದು 10ನೇ ಬ್ಯಾಚ್. ಈಗ ಆಲ್ಮೋಸ್ಟ್ ನಾವು 2 ಲಕ್ಷ ಜನ ಕ್ರಾಸ್ ಆದೆವು. ಅಂದ್ರೆ ನಾವು ಈಗ ವರ್ಲ್ಡ್ಸ್ ನಂಬರ್ 1 ಪ್ರೀಚರ್ಸ್, ಆನ್ಲೈನ್ ಪ್ರೀಚರ್ಸ್. ಇಸ್ಕಾನ್ ಅಲ್ಲಿ ಅಂತಲ್ಲ, ವರ್ಲ್ಡ್ ಅಲ್ಲಿ ನಾವು ಈಗ ಆನ್ಲೈನ್ ಪ್ರೀಚರ್ಸ್. ಆಗ ಕೃಷ್ಣನ ಕೃಪೆಯಿಂದ ಇದು ನಮಗೆ ಒಂದು ಭಾಗ್ಯ ಸಿಕ್ತು, ನಮ್ಮ ಪ್ರೆಸಿಡೆಂಟ್ ಮಾರ್ಗದರ್ಶನದಿಂದ. ಮತ್ತೆ ಎಂತಾಯ್ತು ಅಂದ್ರೆ, ನಾವು 2015 ಅಲ್ಲಿ ನಾವು ಒಂದು ಅಪ್ಲಿಕೇಶನ್ ಹಾಕಿದ್ದೇವೆ ಮೂಡಕ್ಕೆ. ಅಪ್ಲಿಕೇಶನ್ ಆಗಿ ನಮಗೆ ಅದು ಸಿಗ್ಲಿಲ್ಲ. ಈಗ ಎಂತಾಯ್ತು ಅಂದ್ರೆ, ಮೊನ್ನೆ ಜನ್ಮಾಷ್ಟಮಿ ದಿವಸ ನಮಗೆ ಅವರಿಂದ ಅಪ್ಲಿಕೇಶನ್ ಬಂತು. ಅಂದ್ರೆ ನಿಮಗೆ ಒಂದು ಜಾಗ ಉಂಟು, ನೀವು ಪರ್ಚೇಸ್ ಮಾಡೋದಿದ್ರೆ ಮಾಡ್ಬೋದು ಅಂತ. ಹಾಗಾಗಿ ನಾವು ಅವರಿಂದ ನಮಗೊಂದು ಸಿಕ್ತು ಆಪರ್ಚುನಿಟಿ, ಕೃಷ್ಣನ ಕೃಪೆಯಿಂದ. ಯಾಕೆ ನಾವು ಪ್ರೀಚಿಂಗ್ ಮಾಡ್ತಾ ಇದ್ದೇವಲ್ಲ, ಹಾಗಾಗಿ ಈಗ ನಾವು ಒಂದು ಜಾಗ ಕೂಡ 1.5 ಎಕರೆ ಜಾಗ ಕೂಡ ಆಗಿದೆ ಮಂಗಳೂರಲ್ಲೇ. ಹಾಗಾಗಿ ನಾವು ಈಗ ಏಪ್ರಿಲ್ ಅಲ್ಲಿ ಅದೊಂದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತೇವೆ. ಅಂದ್ರೆ ಈಗ ಡಾಕ್ಯುಮೆಂಟೇಶನ್ ಆಗ್ತಾ ಉಂಟು, ಏಪ್ರಿಲ್ ಅಲ್ಲಿ ಮುಗೀತದೆ, ಮತ್ತೆ ನಾವು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತೇವೆ. ಹಾಗಾಗಿ ದಯವಿಟ್ಟು ನಂದು ಕಳಕಳಿ ವಿನಂತಿ, ಎಲ್ಲರೂ ಮುಂದೆ ಬಂದು ಇದಕ್ಕೆ ನೀವು ಸಹಾಯ ಮಾಡಬೇಕು. ಯಾಕಂದ್ರೆ ನೋಡಿ, ಪ್ರಭುಪಾದ ಹೇಳುವಂಥದ್ದು, ಈಗ ದೇವಸ್ಥಾನ ಅಂದ್ರೆ ನಮ್ದೆಲ್ಲರದು, ಈಗ ನಂದಂತಲ್ಲ. ಈಗ ನಾವು ಜಾಸ್ತಿ ಅಂದ್ರೆ ಸ್ವಲ್ಪ ವರ್ಷ ಇರ್ಬೋದು, ಮತ್ತೆ ನಾವು ಕೂಡ ಸಾಯ್ತೇವೆ. ಅದರಲ್ಲಿ ದೇವರು ಇರ್ತಾರೆ, ರಾಧಾಗೋವಿಂದ, ಅವ್ರು ಕರೆದು ಎಲ್ಲರನ್ನು ಇದು ಮಾಡ್ತಾರೆ. ಹಾಗಾಗಿ ದೇವಸ್ಥಾನ ಅನ್ನೋದು ಒಬ್ಬಂದಲ್ಲ, ನಂದಂತಲ್ಲ, ನಮ್ಮೆಲ್ಲರದು, ದೇವರು ಎಲ್ಲರದು. ಹಾಗಾಗಿ ಆ ದೇವರ ಸೇವೆ ಆಗ್ಬೇಕಿದ್ರೆ ಈ ರೀತಿ ನಾವು ಸಹಾಯ ಮಾಡ್ಬೇಕು ಮುಂದೆ ಬಂದು. ನೋಡಿ, ಇದರಲ್ಲಿ ಕೂಡ ಬೇರೆ ಬೇರೆ ಇದುಂಟು. ಅಂದ್ರೆ ಸಣ್ಣದಿಂದ ದೊಡ್ಡದಂಗ ಉಂಟು. ಅಂದ್ರೆ ಒಂದು ಬ್ರಿಕ್ಕಿಗೆ 1500, ಮತ್ತೆ ಸ್ಕ್ವೇರ್ ಫೀಟ್ ಉಂಟು, ಮತ್ತೆ ಈ ಲೈಫ್ ಮೆಂಬರ್ಶಿಪ್ ಪ್ಯಾಟರ್ನ್ ಉಂಟು. ಸ್ಕ್ವೇರ್ ಫೀಟಿಗೆ 5000, ಒಂದು ಬ್ರಿಕ್ಕಿಗೆ 1500, ಮತ್ತೆ ಈ ಮೆಂಬರ್ಶಿಪ್ಗೆ 35,500 ಲೈಫ್ ಟೈಮ್ ಮೆಂಬರ್ಶಿಪ್. ಅದರಿಂದ ನಿಮ್ಗೆ ಕಾರ್ಡ್ ಕೂಡ ಸಿಗ್ತದೆ. ಮತ್ತೆ ಧರ್ಮಕರ್ತ ಅಂದ್ರೆ 1,08,000, ಮತ್ತೆ ಧರ್ಮಾಧಿಕಾರಿ ಅಂದ್ರೆ 2,75,000, ಮತ್ತೆ ಧರ್ಮಾಧಿಕಾರಿ ಮುಖ್ಯ ಧರ್ಮಾಧಿಕಾರಿ ಅದಕ್ಕೆ 5,40,000, ಮತ್ತೆ ಮಹಾಮುಖ್ಯ ಧರ್ಮಾಧಿಕಾರಿ ಅದಕ್ಕೆ 10,80,000. ಈ ರೀತಿ ಬೇರೆ ಬೇರೆ ಸೇವೆ ಉಂಟು. ನಿಮ್ಮ ಅಂದ್ರೆ ನಿಮ್ಮ ಕೆಪಾಸಿಟಿ ತಕ್ಕ ನೀವು ಕೊಡ್ಬೋದು, ಯಾವುದು ಫೋರ್ಸ್ ಇಲ್ಲ. ಆದ್ರೆ ಹೇಗಂದ್ರೆ ದೇವಸ್ಥಾನಕ್ಕೆ ಕೊಟ್ಟದ್ದು ಏನು ಲಾಸ್ ಇಲ್ಲ. ಯಾಕಂದ್ರೆ ನೀವು ನೋಡಿದ್ರಲ್ಲ, ಬಾಲ್ ಠಾಕ್ರೆ ಒಂದು ಉಪಕಾರ ಮಾಡಿದ್ರು. ಎಂತಾಯ್ತು, ಮರಣದ ಸಮಯದಲ್ಲಿ ಅವರಿಗೆ ಈ ಹರೇ ಕೃಷ್ಣ ಮಂತ್ರ ಭಜನೆಯಲ್ಲಿ ನಾವು ಕೊಂಡೇದ್ದೇವೆ. ಹಾಗಾಗಿ ಅದು ತುಂಬಾ ಶುಭಕರ. ಅಂದ್ರೆ ಆ ರೀತಿ ಹೋದ್ರೆ ಅವ ಗೋಲೋಕಕ್ಕೆ ಹೋಗ್ತಾನೆ. ಹಾಗಾಗಿ ದಯವಿಟ್ಟು ಎಲ್ಲರ ಹತ್ರ ವಿನಂತಿ, ನೀವು ಮುಂದೆ ಬಂದು ನಂದು ಪ್ರೀವಿಯಸ್ ಬ್ಯಾಚ್ ನವರು ಎಲ್ಲರೂ ತುಂಬಾ ಮಂದಿ ಸಹಾಯ ಮಾಡಿದ್ದಾರೆ, ಪ್ರೀವಿಯಸ್ ಅದಕ್ಕಿಂತ ಮುಂಚೆ ಬ್ಯಾಚ್. ಹಾಗಾಗಿ ನೋಡಿ, ನಾವು ಯೂಶುವಲಿ ನಾವು ಕೇಳುವುದಿಲ್ಲ. ಫಸ್ಟ್ ನಾವು 6-7 ಬ್ಯಾಚ್ ನಾವು ಎಂತ ಕೇಳಲಿಲ್ಲ. ಈಗ ಲಾಸ್ಟ್ 3 ಬ್ಯಾಚ್ ನಮಗೆ ಜಾಗ ಆದ್ಮೇಲೆ ನಾವು ಕೇಳ್ತೇವೆ. ತುಂಬಾ ಮಂದಿ ನಮ್ಗೆ ಸಹಾಯ ಮಾಡಿದೆ, ಇಲ್ಲ ಅಂತಲ್ಲ. ಆದ್ರೆ ದೇವಸ್ಥಾನಕ್ಕೆ ನಾವು ಕೇಳ್ಬೇಕಂದ್ರೆ ಪ್ರಭುಪಾದ ಹೇಳಿದ್ದಾರೆ, ಉಳಿದದಕ್ಕೆ ನೀವು ಕೇಳಬೇಡ, ಬಾಯ್ಬಿಟ್ಟು ದೇವಸ್ಥಾನ ಕಟ್ಟುವಾಗ ನೀವು ಕೇಳು. ಯಾಕಂದ್ರೆ ದೇವಸ್ಥಾನ ಅಂದ್ರೆ ಒಬ್ಬಂದಲ್ಲ, ಅದು ಎಲ್ಲರೂ ಬಂದದಲ್ಲಿ ಮತ್ತೆ ನಾವು ಈ ಕೃಷ್ಣನ ಸೇವೆ ಮಾಡುವಂಥದ್ದು. ಹಾಗಾಗಿ ದಯವಿಟ್ಟು ಎಲ್ಲರೂ ಮುಂದೆ ಬಂದು ಸಹಾಯ ಮಾಡಬಹುದು. ಯತ್ ಕರೋಷಿ ಯತ್
ಅಶ್ನಸಿ ಯಜ್ಜೋಷಿ ದದಸಿ ಯತ್ ತಪಸ್ಸಿ ಕೌಂತೆಯ ತತ್ಕುರುಷ್ವ ಮತಾರ್ಪಣಂ. ಕುಂತಿಯ ಮಗನಾದ ಅರ್ಜುನನೇ, ನೀನು ಏನನ್ನೇ ಮಾಡು, ಏನನ್ನೇ ಬಂಧಿಸು, ಏನನ್ನೇ ಅರ್ಪಿಸು, ಅದು ಕೊಟ್ಟು ಬಿಡು. ಮತ್ತು ಯಾವುದೇ ತಪಸ್ಸನ್ನು ಮಾಡು, ಅದನ್ನು ಕಾಣಿಕೆಯಾಗಿ ನನಗೆ ಅರ್ಪಿಸು. ಅಂದ್ರೆ ಕೃಷ್ಣ ಹೇಳುವಂಥದ್ದು, ಎಂತ ಮಾಡಿದ್ರು ಕೂಡ ನನಗೆ ಕಾಣಿಕೆಯಾಗಿ ಅರ್ಪಿಸು. ಕೃಷ್ಣನೇ ಹೇಳ್ತಿದ್ದಾನೆ ಈ ಶ್ಲೋಕದಲ್ಲಿ. ಹಾಗಾಗಿ ನಾವು ಕೃಷ್ಣನ ದೇವಸ್ಥಾನ ನಾವು ಕೊಡಬೇಕು. ನೋಡಿ, ಕೊಡುವುದರಿಂದ ನಾವು ಕಡಿಮೆ ಆಗುವುದಲ್ಲ. ಹೇಗಂದ್ರೆ ನನ್ನ ಲಾಸ್ಟ್ ಬ್ಯಾಚ್ ಅಲ್ಲಿ ಈ ಧರ್ಮಾಧಿಕಾರಿ 2,75,000 ಒಬ್ರು ಕೊಟ್ಟಿದ್ದಾರೆ. ಹಾಗಾಗಿ ಮತ್ತೆ ಧರ್ಮಾಧಿಕಾರಿ ಕೂಡ ಕೊಟ್ಟಿದ್ದಾರೆ ಲಾಸ್ಟ್ ಬ್ಯಾಚ್ ಅಲ್ಲಿ. ಹಾಗಾಗಿ ಅವರು ನನಗೆ ಫೋನ್ ಮಾಡಿದ್ರು. ಅಂದ್ರೆ ನಾನು 12ನೇ ಕ್ಲಾಸಲ್ಲಿ ಹೇಳಿದ್ದು, ಮತ್ತೆ ಅವರು 10 ದಿವಸ ಬಿಟ್ಟು ನನಗೆ ಅಂದ್ರೆ ಹಣ ಹಾಕಿದ್ರು. ಮತ್ತೆ ನನಗೆ ಫೋನ್ ಮಾಡಿ ಹೇಳಿದ್ರು ಎಂತಂದ್ರೆ, ನಾನು ಈಗ ಹಣ ಹಾಕಿದ್ದೇನೆ ಅಂತ. ನಾನು ಹೇಳಿದೆ, ನೋಡಿ, ನೀವು 10 ದಿವಸ ತಗೊಂಡ್ರಿ ಹಣ ಹಾಕ್ಲಿಕ್ಕೆ, ನೀವು ಯೋಚನೆ ಮಾಡಿ ಮತ್ತೆ ನೀವು ಹಣ ಹಾಕಿದ್ರೆ. ಅದೇ ರೀತಿ ನೀವು 10 ದಿವಸ ಯೋಚನೆ ಮಾಡಿದ್ರೆ ಕೃಷ್ಣನಿಗೆ ನಾನು ಹೇಗೆ ಕೊಡುವುದು ಅಂತ. ಈಗ ನೀವು ಕೊಟ್ರಿ, ಅದೇ ರೀತಿ ಇನ್ನು ಕೃಷ್ಣ ನಿಮಗೆ ಯೋಚನೆ ಮಾಡ್ತಾ ಇರ್ತಾನೆ ಹೇಗೆ ನಿಮಗೆ ಕೊಡುವುದು ಅಂತ. ಕೃಷ್ಣ ಯಾವಾಗಲೂ, ಕೃಷ್ಣಂದು ರೆಸಿಪ್ರೋಕೇಶನ್ ಉಂಟಲ್ಲ, ತುಂಬಾ ಫಾಸ್ಟ್ ಅಂತೆ. ನೀವು 1 ಕೊಟ್ರೆ ಕೃಷ್ಣ 100 ಕೊಡ್ತಾನೆ, 1000 ಪಟ್ಟು ಜಾಸ್ತಿ ನಿಮ್ಗೆ. ಅಂದ್ರೆ ಯೋಚನೆ ಮಾಡಿ ಇವನಿಗೆ ಹೇಗೆ ಕೊಡುವಂಥದ್ದು. ಹಾಗಾಗಿ ನಾವು ಕೊಡುವುದರಿಂದ ನಮಗೆ ಲಾಸ್ ಅಲ್ಲ, ನಾವು ಜಾಸ್ತಿಯೇ ಗಳಿಸುವಂಥದ್ದು. ಇದು ಅಂದ್ರೆ ಕೃಷ್ಣನ ಕೃಪೆ. ಅನ್ಲಿಮಿಟೆಡ್ ಕೊಡ್ತಾರೆ ಕೃಷ್ಣ. ಪ್ರಭುಪಾದ ಹೇಳ್ತಾರೆ, ಕೃಷ್ಣ ಒಮ್ಮೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈ 2 ಕೈ ನಮಗೆ ಸಾಲದು. ಅನ್ಲಿಮಿಟೆಡ್ ಆಗಿ ಕೃಷ್ಣ ಕೊಡ್ತಾನೆ. ಹಾಗೆ ಇದು ನಮ್ಮ ರಾಧಾ ಗೋವಿಂದ್, ಮತ್ತೆ ಇದು ನಮ್ಮ ಪ್ರಭುಪಾದ್, ನಮ್ಮ ಇಸ್ಕಾನ್ ಮಂಗಳೂರು. ಇದು ಡೊನೇಷನ್. ಇದು ಎಸ್, ಲೈಫ್ ಮೆಂಬರ್ಶಿಪ್ ಪ್ಯಾಟರ್ನ್ ಉಂಟು. ಇದರಲ್ಲಿ ನೀವು ಆದ್ರೆ ನಿಮಗೆ ಎಲ್ಲಿ ಕೂಡ, ನಮ್ದು 650 ಬ್ರಾಂಚಸ್ ಉಂಟು, ಎಲ್ಲಿ ಕೂಡ ನೀವು ಹೋಗ್ಬೋದು. ವರ್ಷಕ್ಕೆ ಒಮ್ಮೆ ಮಾತ್ರ 3 ದಿವಸ ಇರ್ಬೋದು, 5 ಮಂದಿ. ಇದಕ್ಕೆ 35,555. ಇದನ್ನು ಕೂಡ ಪ್ರಯೋಜನ ಪಡ್ಬೋದು. ದಯವಿಟ್ಟು ನೋಡಿ, ಇದೆಲ್ಲ ನಿಮ್ಮ ಅಂದ್ರೆ ಕೃಷ್ಣನಿಗೆ, ಆ ಕೃಷ್ಣನ ನೀವು ಫ್ಯಾಮಿಲಿಯಲ್ಲಿ ಒಂದಾಗ್ತೀರಿ. ಇದಾಗುವುದು ಅಂತಂದ್ರೆ, ಈಗ ಕೃಷ್ಣ ಹೇಳುವಂಥದ್ದು ವಸುದೇವ ಕುಟುಂಬಕಂ. ಕೃಷ್ಣನ ವಸುದೇವ ಕುಟುಂಬದಲ್ಲಿ ನಾವು ಒಂದು ಭಾಗಿಯಾಗುವಂತ. ಈಗ ದೇವಸ್ಥಾನಕ್ಕೆ ಕೊಡುವುದರಿಂದ ಎಂತ ಆಗ್ತದೆ ಅಂದ್ರೆ, ನಾವು ಕೂಡ ಅದರಲ್ಲಿ ಒಂದು ಭಾಗಿಯಾಗ್ತೇವೆ. ಎಸ್ ಎಸ್, ಇದು ನೋಡಿ ಪ್ರಭುಪಾದ್ ಗೋಲ್ಡ್, ಪ್ಯಾಲೇಸ್ ಆಫ್ ಗೋಲ್ಡ್. ಲೈಫ್ ಮೆಂಬರ್ಶಿಪ್ ಪ್ಯಾಟರ್ನ್ ಆದ್ರೆ ನಿಮಗೆ ಇಲ್ಲಿ ಎಲ್ಲಿ ಕೂಡ ಹೋಗ್ಬೋದು. ಇಸ್ಕಾನ್, ಉಕ್ರೇನ್ ಇಸ್ಕಾನ್, ಮತ್ತೆ ಡರ್ಬನ್ ಅಲ್ಲಿ, ಮತ್ತೆ ಇದು ನಮ್ಮ ಮಾಯಾಪುರಲ್ಲಿ ಚೈತನ್ಯ ಮಹಾಪ್ರಭು ಬರ್ತ್ ಪ್ಲೇಸ್, ಬೆಂಗಾಲದಲ್ಲಿ. ಇಲ್ಲಿ 500 ಕೋಟಿ ಪ್ರಾಜೆಕ್ಟ್ ಆಗ್ತಾ ಉಂಟು. ಆಲ್ಮೋಸ್ಟ್ ಆಗಿದೆ. ನೆಕ್ಸ್ಟ್ ಇಯರ್ ನನ್ನ ಲೆಕ್ಕದಲ್ಲಿ 2022ಗೆ ಓಪನಿಂಗ್ ಆಗ್ಬೋದು. ಆಲ್ಮೋಸ್ಟ್ ಆಗಿದೆ. ಅಂದ್ರೆ ಈಗ ಫೈನಲ್ ಟಚಿಂಗ್ ಉಂಟು. 500 crores ಪ್ರಾಜೆಕ್ಟ್. ಇದು ವೃಂದಾವನ ಕೃಷ್ಣ ಬಲರಾಮ್. ಇದು ನಮ್ದು ರಾಧಾ ಗೋವಿಂದ್ ಮಂಗಳೂರು. ಇದು ಎಸ್ ನೋಡಿ, ಇದನ್ನು ಪಾರ್ಟ್ ಪೇಮೆಂಟ್ ಕೂಡ ಮಾಡ್ಬೋದು. 35,555 ಎ ಕೂಡ ಆಪ್ಷನ್ ಉಂಟು. ಮತ್ತೆ ನಿತ್ಯ ಸೇವೆ ಕೂಡ ಉಂಟು ಡೈಲಿ. ಈ ರಾಜಭೋಗ ಮಧ್ಯಾಹ್ನ ನಾವು ಕೃಷ್ಣ ರಾಜನಾಗಿ ತಿನ್ನುವಂಥದ್ದು. ಅದಕ್ಕೆ ನಾವು 500 ರೂಪಾಯಿ ಸ್ಪೆಂಡ್ ಮಾಡ್ತೇವೆ, ಅದು ಡೈಲಿ. ಮತ್ತೆ ನಿತ್ಯ ಸರ್ವಸೇವಾ 1000, ನಿತ್ಯ ಧೂಪ ಸೇವಾ, ಮತ್ತೆ ನಿತ್ಯ ಕ್ಷೀರ ನೈವೇದ್ಯ. ಬೆಳಿಗ್ಗೆ ನಾವು ಕೃಷ್ಣ ಎಬ್ಬಿಸುವಾಗ 4 o'clock ಆಗ ನಾವು ಕೃಷ್ಣನಿಗೆ ಈ ರಬ್ಡಿ ಕೊಡ್ತೇವೆ. ರಬ್ಡಿ ಅಂದ್ರೆ ಕಂಡೆನ್ಸ್ ಮಿಲ್ಕ್, ಇಲ್ಲದ್ರೆ ಕೆಲವೊಮ್ಮೆ ಸ್ವೀಟ್ ರೈಸ್ ಈ ರೀತಿ ಕೊಡ್ತೇವೆ, ಯಾಕಂದ್ರೆ ಕೃಷ್ಣನಿಗೆ ಅದು ಇಷ್ಟ. ಹಾಗಾಗಿ ಇದರ ಸೇವೆ ಕೂಡ ಉಂಟು. ಅದು ತಿಂಗಳದ ಸೇವೆ, ಕ್ಷೀರ ನೈವೇದ್ಯ ಅಂತ ಹೆಸರು. ಇದು ಯಾವುದು ಫೋರ್ಸ್ ಇಲ್ಲ, ನಿಮ್ಗೆ ಇಚ್ಛೆ, ನಿಮ್ಗೆ ಕೊಡ್ಲಿಕ್ಕೆ ಇದ್ರೆ ಕೊಡ್ಬೋದು ಅಷ್ಟೇ. ರಾಜಭೋಗ, ಸರ್ವಶೇವ, ಧೂಪಶೇವ, ಮತ್ತೆ ಪುಷ್ಪಾಲಂಕಾರ. ನೋಡಿ, ಒಬ್ಬ ಎಂತ ಆಯ್ತು ಅಂದ್ರೆ, ಪ್ರಭು ನಮ್ಮ ಪ್ರೆಸಿಡೆಂಟ್ ಇದು ಸ್ಟೂಡೆಂಟ್, ಅವ್ರು ಇಂಗ್ಲಿಷಲ್ಲಿ ಕ್ಲಾಸ್ ಕೊಡುವಂಥದ್ದು. ಅವ್ರು ಅಮೆರಿಕದಲ್ಲಿ ಲಾಸ್ಟ್ ಜುಲೈಯಲ್ಲಿ ಒಬ್ರು ಎಂತ ಆಯ್ತು ಅಂದ್ರೆ, ಅವರ ತಾಯಿ ತೀರಿ ಹೋದ್ರು. ಅಮೆರಿಕನ್ ಅಂದ್ರೆ ಭಾರತೀಯರು ಅಮೆರಿಕದಲ್ಲಿ ಇರುವಂಥದ್ದು. ಅವರು ಡೈಲಿ ಅಲ್ಲಿ ಒಂದು ದೇವಸ್ಥಾನಕ್ಕೆ ಹೂ ಕೊಡ್ತಾ ಇದ್ದಂತ ಅವ್ರ ತಾಯಿ. ಹಾಗಾಗಿ ಈಗ ಪುಷ್ಪಾಲಂಕಾರ ಸೇವಾ ತಿಂಗಳಿಗೆ ಅವ್ರು ಆಗ್ತಾ ಇದ್ದಾರೆ 10,000. ಅಂದ್ರೆ ನನ್ನ ತಾಯಿ ಹೆಸರಲ್ಲಿ ಇರ್ಲಿ ಅಂತ ಈ ರೀತಿ ಕೂಡ ಕೊಡುವವರು ಇದ್ದಾರೆ. ಓಕೆ, ಈಗ ನಾವು ಯಾವ್ದೆಲ್ಲ ಆಯ್ತು, ಒಂದು ಫಸ್ಟ್ ಇದು ಅನನ್ಯ ಭಕ್ತಿ ಆಯ್ತು, ಹೈಯೆಸ್ಟ್ 24 ಗಂಟೆ ಸ್ಮರಣೆ. ನೆಕ್ಸ್ಟ್ ಸಾಧನ ಭಕ್ತಿ ಆಯ್ತು, 8 ಗಂಟೆ ಸ್ಮರಣೆ. ನೆಕ್ಸ್ಟ್ ನಿಷ್ಕಾಮ ಕರ್ಮ ಯೋಗ, ಅಂದ್ರೆ ಸಾಧನ ಭಕ್ತಿ ಕೂಡ ಮಾಡ್ಲಿಕ್ಕಾದ್ರೆ ಕೃಷ್ಣನಿಗೆ ಕೆಲಸ ಮಾಡುವಂತ. ಹಾಗಾಗಿ ಈ ನಿಷ್ಕಾಮ ಕರ್ಮಯೋಗ. ಈಗ ಬರುವಂಥದ್ದು ಸಕಾಮ ಕರ್ಮಯೋಗ. ಸಕಾಮ ಕರ್ಮಯೋಗ ಅಂದ್ರೆ ನಾವು ಕೆಲಸ ಮಾಡ್ಬೇಕು ಹೊರಗೆ ಇಲ್ಲಿ, ಆದ್ರೆ ಅದರ ಪಾಠ ಸ್ವಲ್ಪ ಪಾಠ ನಾವು ಕೃಷ್ಣನ್ ಕೊಡ್ಬೇಕು. ಇದಕ್ಕೆ ಹೇಳುವಂಥದ್ದು ಸಕಾಮ ಕರ್ಮಯೋಗ. ಅಂದ್ರೆ ಸ್ವಲ್ಪ ಭಾಗ, ಈಗ ಒಂದು ನಾವು 20% ಕೊಡುವಂಥದ್ದು. ಅಂದ್ರೆ
ನಮ್ಮ ದುಡಿದಲ್ಲಿ 20%, ಈ ರೀತಿ ಸ್ವಲ್ಪ ಆ್ಯಕ್ಚುಲಿ 50% ಕೊಡಬೇಕು. 50% ಅಂದರೆ ಈ ರೂಪಗೋಸ್ವಾಮಿ ಅಂತ ಮಾಡಿದರು. ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದು ನವಾಬುದ್ದೀನ್ ಶಾ. ಮತ್ತು ಚೈತನ್ಯ ಮಹಾಪ್ರಭುವನ್ನು ಭೇಟಿ ಆಗ್ತಾರೆ. ಭೇಟಿಯಾದ ಮೇಲೆ ಅವರು ಕೆಲಸಕ್ಕೆ ರಾಜೀನಾಮೆ ಕೊಡ್ತಾರೆ. ರಾಜೀನಾಮೆ ಕೊಟ್ಟ ಮೇಲೆ ಈ ಅವರು ಫೈನಾನ್ಸ್ ಮಿನಿಸ್ಟರ್ ಆದ ಕಾರಣ ಅವರಿಗೆ 1 ಬೋಟ್ ಚಿನ್ನದ ನಾಣ್ಯ ಕೊಡ್ತಾರೆ. ಅಂದರೆ ಅದು ಎಂತ ಹೇಳೋದು, ನಮ್ಮ ಈ ನಮಗೆ ಪೆನ್ಷನ್ ಸಿಗ್ತದಲ್ಲ, ಅಂದರೆ ಕೆಲಸ ಬಿಟ್ಟ ಮೇಲೆ ಅದೇ ರೀತಿ ಅವರಿಗೆ ಅದು ಸಿಗ್ತಂತೆ. ಮತ್ತೆ ಅವರು ಅದನ್ನು ಎಂತ ಮಾಡಿದಂದ್ರೆ 50% ಅವರು ಕೃಷ್ಣ ರಿಲೇಟೆಡ್ ದೇವಸ್ಥಾನಕ್ಕೆ ವೈಷ್ಣವರಿಗೆ ಕೊಟ್ಟರು. 25% ಅವರು ಅವರ ಫ್ಯಾಮಿಲಿಗೆ ಕೊಟ್ಟರು. 25% ಅವರು ಸೇಫ್ಟಿಗೆ ಇಟ್ಟರು, ಎಮರ್ಜೆನ್ಸಿಗೆ. ನಾವು ಕೂಡ ಎಂತ ಅಂದರೆ ನಾವು 50% ನಾವು ಸೇಫ್ ಆಗಿರ್ತೇವೆ, 25% ನಮ್ಮ ಫ್ಯಾಮಿಲಿ ಕೊಡ್ತೇವೆ, 25% ನಾವು ಇಂದ್ರಿಯ ಮಾಡ್ತೇವೆ. ಅಟ್ಲೀಸ್ಟ್ ನೀವು ನಿಮ್ಮ 50% ನೀವು ಕೂಡಿಡ್ತೀರ, ಅದು ಓಕೆ. 25% ನಿಮ್ಮ ಫ್ಯಾಮಿಲಿ ಕೊಡ್ತೀರ, ಅದು ಓಕೆ, ನಿಮ್ದು ಮತ್ತು ಫ್ಯಾಮಿಲಿ. ಆ ಇಂದ್ರಿಯ ಸುಖ ಮಾಡೋದು ಸ್ಟಾಪ್ ಮಾಡಿ ಅದನ್ನು ನೀವು ಕೃಷ್ಣನಿಗೆ ಕೊಡಿ. ಸಕಾಮ ಕರ್ಮ ಅಂದರೆ ಪ್ರಭುಪಾದ ಇರುವಂಥದ್ದು ಮಿನಿಮಮ್ 20% ನಾವು ಕೊಡ್ಬೇಕಂತೆ. ಅಂದರೆ ನೋಡಿ, ಕೊಡುವುದಿಲ್ಲ ಅಂತ ಅಂದರೆ ಪ್ರಭುಪಾದ ಇರುವಂಥದ್ದು ಹೆಚ್ಚಿನವರು ಸಾಯುವಾಗ ಅಂತ ಮಾಡಿ ಸಹಾಯ ಮಾಡ್ತಾರೆ. ಯಾಕಂದ್ರೆ ಅವರಿಗೆ ಟೆನ್ಷನ್, ನನ್ನ ಹಣ ಎಂತ ಆಗ್ತದೆ ಅಂತ. ಈಗ ನಾವು ಕೃಷ್ಣನಿಗೆ ಕೊಡ್ತಾ ಇದ್ದೀವಿ, ಯಾಕಂದ್ರೆ ಎಲ್ಲವೂ ಕೃಷ್ಣಂದೇ, ಕೃಷ್ಣ ನಮಗೆ ಕೊಡುವಂಥದ್ದು. ಕೊಡ್ತಾ ಇದ್ರೆ ಎಂತ ಆಗ್ತದೆ ಅಂದ್ರೆ ಸಾಯುವಾಗ ನಮಗೆ ಆ ಸ್ಮರಣೆ ಬರುವುದಿಲ್ಲ, ಟೆನ್ಷನ್ ಆಗುದಿಲ್ಲ, ಹಣ ಎಂತ ಆಯ್ತು. ಹಾಗಾಗಿ ನಾವು ಒಂದಿಷ್ಟು ಭಾಗ ಕೃಷ್ಣನಿಗೆ ಕೊಡ್ತಾ ಕೊಡ್ತಾ ಬರ್ಬೇಕಂತ. ಇದಕ್ಕೆ ಹೇಳುವಂಥದ್ದು ಸಕಾಮ ಕರ್ಮಯೋಗ. ಅತೇತಾದಭ್ಯಾಸಕ್ತೋ ಅಸಿ ಕರ್ತುಂ ಮದ್ಯೋಗಮಾಶ್ರಿತ ಸರ್ವಕರ್ಮ ಫಲಾತ್ಯಾಗಂ ತಥಾ ಕುರು ಯಥಾತ್ಮವಾನ್. ನನ್ನ ಪ್ರಜ್ಞೆಯಿಂದ ಕೆಲಸ ಮಾಡಲು ನನಗೆ ಸಾಧ್ಯವಿಲ್ಲದಿದ್ರೆ ನಿನ್ನ ಎಲ್ಲಾ ಕರ್ಮವನ್ನು ತ್ಯಾಗ ಮಾಡಿ ಆತ್ಮಸ್ಥನಾಗಲು ಪ್ರಯತ್ನಿಸು. ಇಲ್ಲಿ ಎಲ್ಲವನ್ನು ಹೇಳಿದ್ದಾರೆ, ಅದು ನಾವು ಸ್ವಲ್ಪ ಭಾಗ ಕೊಡ್ಬೇಕು, ಮಿನಿಮಮ್ ನಾವು ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಇದಕ್ಕೆ ಹೇಳುವಂಥದ್ದು ಸಕಾಮ ಕರ್ಮ ಯೋಗ. ನೋಡಿ, ಸಕಾಮ ಕರ್ಮ ಯೋಗ. ಎಸ್, ಈಗ ನೋಡಿ, ಫಸ್ಟ್ ಇದು ಅನನ್ಯ ಭಕ್ತಿ, ಸೆಕೆಂಡ್ ಇದು ಸಾಧನ ಭಕ್ತಿ, ಥರ್ಡ್ ಇದು ನಿಷ್ಕಾಮ ಕರ್ಮಯೋಗ, ಫೋರ್ತ್ ಇದು ಸಕಾಮ ಕರ್ಮಯೋಗ, ಫಿಫ್ತ್ ಇದು. ಆದ್ರೆ ಜನರೆಲ್ಲ ಇದನ್ನೇ ಹೈಯೆಸ್ಟ್ ಅಂತ ಎಣಿಸಿದ್ದಾರೆ. ನೋಡಿ, ಈಗ ನೋಡುವ, ಈಗ ಶ್ಲೋಕವನ್ನು ನೋಡುವ. ಶ್ರೇಯೋ ಈ ಜ್ಞಾನಂ ಅಭ್ಯಾಸಾತ್ ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮ ಫಲ ತ್ಯಾಗಾತ್ ತ್ಯಾಗ ಶಾಂತಿರ್ ಅನಂತರಂ. ಈ ಅಭ್ಯಾಸ ನಿನಗೆ ಸಾಧ್ಯವಾಗದೆ ಹೋದರೆ ಜ್ಞಾನ ಸಾಧನೆ ತೊಡಗು. ಆದ್ರೆ ಜ್ಞಾನಕ್ಕಿಂತ ಧ್ಯಾನ ಉತ್ತಮ, ಧ್ಯಾನಕ್ಕಿಂತ ಕರ್ಮ ಫಲ ತ್ಯಾಗ ಉತ್ತಮ. ಏಕೆಂದ್ರೆ ಇಂಥ ತ್ಯಾಗದಿಂದ ಮನಶಾಂತಿಯನ್ನು ಪಡೆಯಬಹುದು. ಸಕಾಮ ಕರ್ಮ ಯೋಗ ಆದ್ಮೇಲೆ ಕರ್ಮಫಲ ತ್ಯಾಗ, ಅದು ಕೂಡ ಆಗದಿದ್ರೆ ನೆಕ್ಸ್ಟ್ ಧ್ಯಾನ, ಅದು ಕೂಡ ಆಗದಿದ್ರೆ ನೆಕ್ಸ್ಟ್ ಜ್ಞಾನ. ಆದ್ರೆ ಇದು ಹೈಯೆಸ್ಟ್ ಅಲ್ಲ, ದಯವಿಟ್ಟು ತಿಳ್ಕೊಳ್ಳಿ. ನೋಡಿ, ಇಲ್ಲಿ ಹೇಳುವಂಥದ್ದು ಈ ಅಭ್ಯಾಸ ನಿನಗೆ ಸಾಧ್ಯವಾಗದೆ ಜ್ಞಾನ ಸಾಧನೆ. ಜ್ಞಾನ ಅಂದ್ರೆ ಎಲ್ಲ ಹೆಚ್ಚಿನ ಸಂಸ್ಥೆಗಳುಂಟು, ಅವರು ಸಂಸ್ಕೃತ ಎಲ್ಲ ಒಳ್ಳೆ ಗೊತ್ತುಂಟು, ಜ್ಞಾನ ಪಡಿಬೇಕು, ಜ್ಞಾನದ ಕೃಷ್ಣ. ಆದ್ರೆ ಅದು ತುಂಬಾ ಲೋವೆಸ್ಟ್ ಈ ಕೃಷ್ಣ ಪ್ರಕಾರ. ನೆಕ್ಸ್ಟ್ ಜ್ಞಾನಕ್ಕಿಂತ ಧ್ಯಾನ ಉತ್ತಮ, ಆದ್ರೆ ಧ್ಯಾನಕ್ಕಿಂತ ಕರ್ಮಫಲ ತ್ಯಾಗ ಉತ್ತಮ. ಒಂದೊಂದು ನೋಡಿ. ಹಾಗಾಗಿ ಫಸ್ಟ್ ಇದು ಅನನ್ಯ ಭಕ್ತಿ, ಸೆಕೆಂಡ್ ಇದು ಸಾಧನ ಭಕ್ತಿ, ಥರ್ಡ್ ಇದು ನಿಷ್ಕಾಮ ಕರ್ಮಯೋಗ, ಫೋರ್ತ್ ಸಕಾಮ ಕರ್ಮಯೋಗ, ಫಿಫ್ತ್ ಕರ್ಮಫಲ ತ್ಯಾಗ, ಸಿಕ್ಸ್ತ್ ಧ್ಯಾನ, ಸಿಕ್ಸ್ತ್ ಜ್ಞಾನ. ಹಾಗಾಗಿ ಕೃಷ್ಣ ಹೇಳುವಂಥದ್ದು ಇದು. ಆದ್ರೆ ಹೈಯೆಸ್ಟ್ ಅನನ್ಯ ಭಕ್ತಿ ನಾವು ಮಾಡಬೇಕು. ಆದ್ರೆ ಈಗ ಎಂತಾಗಿದೆ, ಜನರು ಈ 7th ಮತ್ತೆ 6th ಜ್ಞಾನ ಮತ್ತು ಧ್ಯಾನದಿಂದ ಹೋಗ್ತಾ ಇದ್ದಾರೆ. ಇದು ಹೈಯೆಸ್ಟ್ ಅಲ್ಲ. ಎಸ್, ಯಾರಿಗೆ ಅಸೂಯೆ ಇಲ್ಲವೋ, ಯಾರು ಎಲ್ಲಾ ಜೀವಿಗಳ ಸ್ನೇಹಿತನು, ತಾನು ಒಡೆಯನೆಂಬ ಭಾವನೆ ಇಲ್ಲದೆ ನಿರಾಂಕಾರನು, ಸುಖ ದುಃಖಗಳಲ್ಲಿ ಸಮಚಿತ್ತನು, ಕ್ಷಮಾಶೀಲನು, ಸದಾ ತೃಪ್ತನು, ಸಂತುಷ್ಟನು, ಆತ್ಮ ಸಂಯಮಿಯು, ದೃಢಚಿತ್ತದಿಂದ ಭಕ್ತಿ ಸೇವೆಯಲ್ಲಿ ನಿರತನು, ತನ್ನ ಮನಸ್ಸನ್ನು ಬುದ್ಧಿಯನ್ನು ನನ್ನಲ್ಲಿ ನಿಲ್ಲಿಸುವವನು, ಅಂತ ಭಕ್ತನು ನನಗೆ ಬಹಳ ಪ್ರಿಯನಾದವನು. ನೋಡಿ, ಕೃಷ್ಣ ಹೇಳಿದಾನೆ ಅವನಿಗೆ ಯಾರು ಪ್ರಿಯ ಅಂತ. ಫಸ್ಟಿಗೆ ಅಸೂಯೆ ಇರಬಾರ್ದು. ನಮಗೆ ಅಸೂಯೆ ಅಂತೂ ಒಳಗೆ ಕುದೀತಾ ಇರ್ತದೆ. ನೋಡಿ, ಈಗ ಮನೆ ಹತ್ತಿರದವ್ರಿಗೆ ಎಂತಾದ್ರು ಬಂದ್ರೆ ನಮಗೆ ಒಳಗೆ, ನಾವು ಮತ್ತೆ ನಮ್ಮ ಗಂಡನಿಗೆ ಹೇಳ್ತೇವೆ, ಅವರಿಗೆ ಬಂದು ನಮಗೆ ಬರಲಿಲ್ಲ. ಮತ್ತೆ ಈ ಪ್ರಮೋಷನ್ ಆಗುವ ಕಂಪನಿಯಲ್ಲಿ ಎಂತಾಗ್ತದೆ, ನಮ್ಮ ಗೆಳೆಯನಿಗೆ ಯಾರಿಗಾದ್ರೂ ಆದರೆ ನಮಗೆ ಆಗದಿದ್ರೆ ಒಟ್ಟಿಗೆ ನಾವು ಸೇರಿದ್ವಿ, ಅವನಿಗೆ ಸ್ಯಾಲ್ರಿ ಹೈಕ್ ಕೂಡ ಆಗ್ತದೆ. ಆಗ ನಮಗೆ ಆಸೆ ಆಗ್ತದೆ, ನಾವು ಒಟ್ಟಿಗೆ ಸೇರಿದ್ವಿ, ನಮಗೆ ಆಗಲಿಲ್ಲ, ಅವನಿಗೆ ಸ್ಯಾಲ್ರಿ ಹೈಕ್ ಆಯಿತು.
ಪ್ರಮೋಷನ್ ಆಯಿತು, ಇದೆಲ್ಲ ಬರ್ತದೆ, ಇದು ಸಹಜ. ಹಾಗಾಗಿ ಕೃಷ್ಣ ಭಕ್ತಿಯಲ್ಲಿ ಅಸೂಯೆ ಇರಬಾರ್ದು, ಅಸೂಯೆ ಇಲ್ಲ. ಎಲ್ಲ ಜೀವಿಗಳ ಸ್ನೇಹಿತ. ಅಂದರೆ ಈಗ ನಾವು ಎಂತ ಮಾಡುವಂಥದ್ದು, ನಮ್ಮ ಕಿಚನಲ್ಲಿ ಕೋಳಿ ಮತ್ತು ಈ ಏಡು, ಕುರಿ ಮತ್ತು ಹಸು ಇದನ್ನು ಕಟ್ ಮಾಡಿ ತಿನ್ನುವಂಥದ್ದು. ಆದರೆ ಆ ಬೆಡ್ಡಲ್ಲಿ ನಾಯಿಯನ್ನು ಮಲಗಿಸಿ ಮುದ್ದು ಮಾಡುವಂಥದ್ದು, ಕೆಲವರು ಬೆಕ್ಕು ಕೂಡ ಇರ್ತಾರೆ ಮುದ್ದು ಮಾಡುವಂಥದ್ದು. ಈ ರೀತಿ ಇರಬಾರ್ದು. ಎಲ್ಲ ಜೀವಿಗಳ ನಾವು ಸ್ನೇಹಿತ ಆಗಿರಬೇಕು. ಒಂದನ್ನು ನಾವು ಕಟ್ ಮಾಡಿ ತಿನ್ನೋದು, ಇನ್ನೊಂದು ನಾವು ಮುದ್ದು ಮಾಡೋದು, ಅದಲ್ಲ. ಒಂದೇ ರೀತಿ ಇರಬೇಕು. ತಾನು ಒಡೆಯನೆಂಬ ಭಾವ ಇಲ್ಲದೆ, ನೋಡಿ ಎಲ್ಲರಿಗೂ ಕೇಳಿದರೆ ಬಸ್ ಈ ಜಾಗದು ನಾನು ಯಜಮಾನ, ಗೇಟಲ್ಲೆಲ್ಲ ಹೆಸರಾಗ್ತಾರೆ, ದೇವರದ ಹೆಸರಿಲ್ಲ, ಅವ್ರದ್ದು ಹೆಸರು. ಮತ್ತೆ ಈ ಜಾಗ ನಾನು ಪರ್ಚೇಸ್ ಮಾಡಿದ್ದು, ಇದು ಕಟ್ಟಿದ್ದು ನಾನು ಅಂದ್ರೆ ಅವರಿಗೆ ಒಡೆಯ ಆಕ್ಚುಲಿ ಕೃಷ್ಣ. ಈಗ ನೀವು ಜಾಗ ಕಟ್ಟಿದ್ರಿ, ಒಂದು ಮನೆ ಉಂಟು, ಒಂದು ಪ್ರಳಯ ಆಯ್ತು, ನಿಮ್ಮ ದೇವರ ಅಂದ್ರೆ ಆಗಬಾರ್ದು ದಯವಿಟ್ಟು, ಆದ್ರೂ ಕೂಡ ಒಂದು ಇನ್ ಕೇಸ್ ಆಯ್ತು, ದೊಡ್ಡ ಒಂದು ಭೂಕಂಪ ಆಯ್ತು ನಿಮ್ಮ ಜಾಗಕ್ಕೆ, ಮತ್ತೆ ಎಂತ ನಿಮ್ಮ ಜಾಗ ಎಂತ, ನಿಮ್ಮ ಮನೆ ಕೂಡ ಹೋಯ್ತು, ಜಾಗ ಕೂಡ ಇಲ್ಲ. ಮತ್ತೆ ಯಾರಾದ್ರು ಇವರು ಈ ಕಾರ್ಪೊರೇಷನ್ ಅವ್ರು ಬಂದು ನಿಮಗೆ ಬೇರೆ ರೀತಿಯಲ್ಲಿ ಎಲ್ಲಿಯಾದ್ರೂ ಒಂದು ಕೊಡ್ತಾರೆ ಜಾಗ, ನಿಮ್ದು ಜಾಗ ಹೋಯ್ತು. ನೀವು ಹೇಳಿದ ಮಾತ್ರ ಆ ಪೇಪರಲ್ಲಿ ಮಾತ್ರ ನಿಮ್ದು ಅಲ್ಲಿ ಹೋಯ್ತು. ಹಾಗಾಗಿ ನಾವು ಒಡೆಯಲ್ಲ, ದಯವಿಟ್ಟು ನಿರಹಂಕಾರನು, ಅಹಂಕಾರ ಇರಬಾರ್ದು. ಸುಖ ದುಃಖಗಳು ಸಮಚಿತ್ತನು. ನಮಗೆ ಸುಖ ಬರುವಾಗ ನಾವು ಖುಷಿಯಾಗಿ ಎಂತ ಮಾಡ್ತೇವೆ, ದೊಡ್ಡ ದೊಡ್ಡ ಸೋಫಾ ಮನೆಯಲ್ಲಿ ಈ ಕಾಲು ಮೇಲೆ ಮಾಡಿ ಟಿವಿ ನೋಡ್ತಾ, ಟೀ ಕುಡಿತಾ, ಯಾರಾದ್ರೂ ಫೋನ್ ಮಾಡಿದ್ರೆ ಐ ಆಮ್ ಎಂಜಾಯಿಂಗ್. ಎಂತ ಎಂಜಾಯಿಂಗ್? ಎಂಜಾಯಿಂಗ್ ಅಂದ್ರೆ ಎನಿ ಮೂಮೆಂಟ್ ಕೊರೋನಾ ಬರ್ಬೋದು, ಇನ್ನೊಂದು ರೋಗ ಬರ್ಬೋದು, ಎಂಜಾಯಿಂಗ್. ಆದ್ರೆ ಇದು ನಮ್ಮ ತಪ್ಪು ಭಾವನೆ, ನಾವು ಅದನ್ನು ಸುಖ ಅಂತ ಭಾವಿಸ್ತೇವೆ. ಮತ್ತೆ ದುಃಖ ಬರುವಾಗ ಕೃಷ್ಣ ಯಾಕೆ ಹೀಗೆ ಮಾಡಿದ, ನನ್ನ ಮನೆಯವರು ಕೊರೋನಾದಿಂದ ಸಾತ್ರು, ಯಾಕೆ ಆಯ್ತು, ಈ ರೀತಿ ಒಂದು ಮಾತಾಜಿ ನನಗೆ 3ನೇ ಅಧ್ಯಾಯ ನನ್ನ ಬ್ಯಾಚ್ ಅಲ್ಲಿ ಒಂದು ಮಾತಾಜಿ ನನಗೆ ಫೋನ್ ಮಾಡಿ ಹೇಳಿದ್ರು, ಅವ್ರ ಮನೇಲಿ 3 ಮಂದಿ ಕೊರೋನಾದಲ್ಲಿ ಸತ್ರು. 3 ದಿವಸ ಕ್ಲಾಸಿಗೆ ಬಂದ್ರು, 4 ದಿವಸ ನನಗೆ ಫೋನ್ ಮಾಡಿ ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಯಾಕೆ ಕೃಷ್ಣ ಯಾಕೆ ಹೀಗೆ ಮಾಡಿದ, ನನ್ನ ಮನೆಯವರು ಯಾಕೆ ಕೊಂಡೋದ, ಯಾಕೆ ಆಯ್ತು ಇದು ರೀತಿ. ನೋಡಿ, ನಾವು ಸುಖ ದುಃಖದಲ್ಲಿ ಸೇಮ್ ಇರ್ಬೇಕು. ಯಾಕೆಂದ್ರೆ ಕೃಷ್ಣ ಪ್ರಜ್ಞೆ ಇದ್ರೆ ನಾವು ಈ ರೀತಿ ಆಗಿ ಕೂಗುದಿಲ್ಲ. ಯಾಕಂದ್ರೆ ಅವ್ರ ಪ್ರಿವಿಯಸ್ ಕರ್ಮ ಆಗಿರ್ಬೇಕು. ಕೊರೋನಾ ಜಸ್ಟ್ ನೆವನ. ಒಂದು ವೇಳೆ ಕೊರೋನಾದಲ್ಲಿ ಸಾಯ್ದಿದ್ರೆ ಆಕ್ಸಿಡೆಂಟ್ ಆಗಿ ಕೂಡ ಸಾಯ್ತಾ ಇದ್ರು, ಎಂತದೊಂದು ಆಗ್ತಿತ್ತು. ಹಾಗಾಗಿ ಇದು ಜಸ್ಟ್ ಒಂದು ನೆವನ. ನಾವು ಸುಖ ದುಃಖಗಳ ಸಮಚಿತ್ತ ಇರಬೇಕು. ಕ್ಷಮಾಶೀಲನು, ನಮ್ಗೆ ಕ್ಷಮೆ ಇಲ್ಲ. ಯಾರಾದ್ರೂ ಎಂತದ್ದು ಮಾಡಿದ್ರೆ ನಾವು ಅವ ಜೀವನದಲ್ಲಿ ಅಂದ್ರೆ ಉದ್ಧಾರ ಆಗುದಿಲ್ಲ, ಬರ್ಕತ್ ಆಗುದಿಲ್ಲ, ಉದ್ಧಾರ ಆಗುದಿಲ್ಲ, ಅವ ಗ್ಯಾರಂಟಿ ಸಾಯ್ದ ಮಣ್ಣು ಕಚ್ಚಿ ಹೋಗ್ತಾನೆ. ಈ ರೀತಿ ನಾವು ಹಲ್ಲು ಕಚ್ಚಿ ಅವನಿಗೆ ಶಾಪ ಕೊಡ್ತೇವೆ. ಆಕ್ಚುಲಿ ನಾವು ಕ್ಷಮಿಸ್ಬೇಕಂತ, ಇದು ಒಳ್ಳೆ ಗುಣ. ಆದ್ರೆ ಕ್ಷಮಾಶೀಲನು ಸದಾ ತೃಪ್ತನು. ನಮ್ಗೆ ತೃಪ್ತಿ ಅನ್ನೋದಿಲ್ಲ. ಈಗ ಒಂದು ಮನೆ ಉಂಟು, ಒಂದು ಕಾರ್ ಉಂಟು, ನಮ್ಗೆ ದೊಡ್ಡ ಮನೆ ಬೇಕು. ಮತ್ತೆ ಹೇಗಂದ್ರೆ ಹೆಚ್ಚಿನವರಿಗೆ ನಮ್ಗೆ ಆ ಸ್ಪೋರ್ಟ್ಸ್ ಯಾರು ಕ್ರಿಕೆಟ್ ಸ್ಟಾರ್ಸ್ ಮತ್ತೆ ಇವರು ಫಿಲ್ಮ್ ಸ್ಟಾರ್ಸ್ ಅವರ ಏರಿಯಾದಲ್ಲಿ ನನಗೆ ಮನೆ ಕಟ್ಟಬೇಕು, ಒಂದು ಒಳ್ಳೆ ಮನೆ ಇರ್ತದೆ ಅವನಿಗೆ, ಆದ್ರೆ ಅವನಿಗೆ ತೃಪ್ತಿ ಅನ್ನೋದಿಲ್ಲ. ನಮ್ಗೆ ಹಾಗೆ ಆಗ್ಬೇಕು, ದೊಡ್ಡ ಬಿಸ್ನೆಸ್ ಮ್ಯಾನ್ ತರ ಆಗ್ಬೇಕು, ದೊಡ್ಡ ಮನೆ ಕಟ್ಟಬೇಕು. ಸಂತುಷ್ಟನು, ಸಂತುಷ್ಟಿ ಕೂಡ ಇಲ್ಲ. ಆತ್ಮದ ಬಗ್ಗೆ ಗೊತ್ತೇ ಇಲ್ಲ. ದೃಢಚಿತ್ತನ ಭಕ್ತಿ ಸೇವೆ. ನೋಡಿ, ನಾವು ದೃಢಚಿತ್ತ ಇಲ್ಲ, ನಮ್ಗೆ ದ್ವಂದ್ವ. ಈಗ ನಾವು ಕೇಳ್ತೇವೆ ಇದನ್ನೆಲ್ಲ, ಮತ್ತೆ ಅವರೇ ಹೇಳಿದ್ರು ಅದು ಬಿಡುವಪ್ಪ, ನಮ್ಗೆ ಎಂತ ಬೇಕು ಅದು ಮಾಡುವ, ಇದು ನಾವು ದ್ವಂದ್ವ, ದೃಢಚಿತ್ತ ಇಲ್ಲ ನಮ್ಗೆ. ಮತ್ತೆ ನಿರತನು, ತನ್ನ ಮನಸ್ಸನ್ನು ಬುದ್ಧಿಯನ್ನು ನನ್ನಲ್ಲಿ ನಿಲ್ಲಿಸುವನು, ಅಂತ ಭಕ್ತನು ಬಹಳ ಪ್ರಿಯನಾದ. ನೋಡಿ, ಇದು ಸುಧಾಮ ಕೃಷ್ಣನ ಬಾಲ್ಯ ಸ್ನೇಹಿತ. ಸುಧಾಮನ ಹೆಂಡತಿ ಸುಧಾಮನ ಹೇಳುವಂಥದ್ದು, ನೀವು ಎಂತ ಮಾಡ್ತಿದ್ದೀರಿ, ಇಲ್ಲಿ ಜಪ ಮಾಡ್ತಾ ಇದ್ದೀರಿ, ತಿನ್ಲಿಕ್ಕೆ ಗತಿ ಇಲ್ಲ, ನೋಡಿ ಮನೆ ನೋಡಿ, ನನಗೆ ಹಾಕ್ಲಿಕ್ಕೆ ಸರಿಯಾದ ಸೀರೆ ಇಲ್ಲ, ನಿಮ್ಮ ಅಲ್ಲಿ ಗೆಳೆಯ ರಾಜನಾಗಿದ್ದಾನೆ, ನೀವು ಯಾಕೆ ಅವನಿಂದ ಹೋಗಿ ಕೇಳಿ ತರಬಾರ್ದು. ಸುಧಾಮ ಶುದ್ಧ ಭಕ್ತ, ಅವನಿಗೆ ಈ ರೀತಿಯೆಲ್ಲ ಇಚ್ಛೆ ಇಲ್ಲ. ಆದ್ರೂ ಕೂಡ ಎಂತಂದ್ರೆ ಕೃಷ್ಣನ ಭೇಟಿಯಾಗಿ ತುಂಬಾ ಸಮಯ ಆಗಿತ್ತು. ಹಾಗಾಗಿ ಅವ್ ಕೇಳಲಿಕ್ಕೆ ಹೋಗುದಲ್ಲ, ಅವ್ ಹೋಗ್ತಾನೆ. ಹೋಗುವಾಗ ಕೃಷ್ಣನ ಈ ದೂತರು ಸುಧಾಮನ ನಿಲ್ಲಿಸ್ತಾರೆ. ಸುಧಾಮ ನಿಲ್ಲಿಸಿದ ಕೂಡಲೇ ಒಂದು ದೂತ ಹೋಗಿ ಕೃಷ್ಣನಿಗೆ ಹೇಳಿದಾನೆ, ನಿನ್ನ ಗೆಳೆಯ ಬಂದಿದ್ದಾನೆ ಅಂತ ಹೇಳುವಾಗ, ಗೆಳೆಯ ಹೇಗಿದ್ದಾನೆ? ಗೆಳೆಯ ತುಂಬಾ ಸಪೂರ ಇದ್ದಾನೆ, ಹರಿದ ಬಟ್ಟೆಯಲ್ಲಿದ್ದಾನೆ. ಕೃಷ್ಣನಿಗೆ ಗೊತ್ತಾಗ್ತದೆ ಇದು ಸುಧಾಮ ಅಂತ ಗೊತ್ತಾಗ್ತದೆ. ನೋಡಿ, ಜಸ್ಟ್ ಕೇಳುವಾಗ ಗೊತ್ತಾಗ್ತದೆ.
ಕೃಷ್ಣ ಓಡಿ ಓಡಿ ಬರ್ತಾನೆ, ಓಡಿ ಓಡಿ ಅಂದ್ರೆ ಕೃಷ್ಣನಿಗೆ ಸುಧಾಮ ಅಂದ್ರೆ ಅಷ್ಟು ಪಂಚಪ್ರಾಣ. ಮತ್ತೆ ಅಲ್ಲಿ ಬಂದು ಸುಧಾಮನು ಆಲಿಂಗ ಮಾಡ್ತಾನೆ. ತುಂಬಾ ಖುಷಿ ಆಗ್ತದೆ ಕೃಷ್ಣನಿಗೆ. ಮತ್ತೆ ಕೃಷ್ಣ ಅವನು ಕರ್ಕೊಂಡು ಹೋಗ್ತಾನೆ, ಮತ್ತೆ ಹೋಗಿ ಪಾದ ಪೂಜೆ ಮಾಡ್ತಾನೆ. ನೋಡಿ ಪ್ರಭುಪಾದ ಹೇಳ್ತಾರೆ, ಕೃಷ್ಣ ದೇವೋತ್ತಮ ಪರಮಪುರುಷ. ಸುಧಾಮನ ಪಾದ ಪೂಜೆ ಮಾಡಬೇಕಾದ್ರೆ ಸುಧಾಮ ಎಷ್ಟು ಪುಣ್ಯ ಮಾಡಿರ್ಬೇಕು, ಎಷ್ಟು ಜನ್ಮದಲ್ಲಿ ಪುಣ್ಯ ಮಾಡಿರ್ಬೇಕು. ಇದು ಭಾಗ್ಯ ನಮಗೆ ಸಿಗುವುದಿಲ್ಲ, ಇಂಥ ಭಾಗ್ಯ. ಮತ್ತೆ ಪಾದ ಪೂಜೆ ಮಾಡಿದ ಮೇಲೆ ಒಂದು ಅತಿಥಿ ಸತ್ಕಾರ. ನೋಡಿ, ನಾವು ಕೃಷ್ಣನಿಂದ ಕಲಿಬೇಕು. ಅತಿಥಿಗೆ ಹೇಗೆ ಸತ್ಕಾರ ಮಾಡುವುದೊಂದು ಕೃಷ್ಣನಿಂದ ಕಲಿಬೇಕು. ಆ ರೀತಿ ಎಲ್ಲ ಮಾಡಿದಂತೆ ಮತ್ತೆ ವಾಪಸ್ ಅವನನ್ನು ಬಿಟ್ಟ. ಎಲ್ಲಿಗೆ? ಅವನ ಮನೆಗೆ. ಮನೆಗೆ ಬಿಡುವಾಗ ಸುಧಾಮನಿಗೆ ಶಾಕ್ ಆಯ್ತಂತೆ. ಅಂದ್ರೆ ನಾನು ಬೇರೆ ಯಾರ್ದು ಮನೆಗೆ ಬಂದಿದ್ದೆ ಅಂತ ಒಮ್ಮೆ ಹಿಂದೆ ತಿರುಗಿ ಅಂದ್ರೆ ಬೇರೆ ಕಡೆ ಹೋಗ್ಲಿಕ್ಕೆ ನೋಡಿದ. ಅದೇ ಮತ್ತೆ ಗೊತ್ತಾಯ್ತು, ಅಲ್ಲಿ ಅವನ ಹೆಂಡತಿಯನ್ನು ನೋಡಿದ. ಮತ್ತೆ ಅಲ್ಲಿ ಹೋಗ್ತಾನೆ. ಹೋಗುವಾಗ ಮನೆ ಅರಮನೆ ತರ ಆಗಿದೆ. ಮತ್ತೆ ಎಲ್ಲ ತಿನ್ನುವ ಐಟಮ್ ಮಾಡಿದ್ದಾನೆ. ಮತ್ತೆ ಹೆಂಡತಿ ಧರಿಸಿದಾಳೆ. ಮತ್ತೆ ಅವಳ ಕುತ್ತಿಗೆಯಲ್ಲಿ ಪೂರ್ತಿ ಬಂಗಾರ ಎಲ್ಲ ಉಂಟು. ಮತ್ತೆ ಇವಾಗ ಕೇಳ್ತಾನೆ, ಇದು ಯಾರು? ಇದು ಕೃಷ್ಣ ಎಲ್ಲ ವ್ಯವಸ್ಥೆ ಮಾಡಿದ್ದು. ಎಂತ ಕೇಳಿಲ್ಲ ಸುಧಾಮ ಗೆಳೆಯನ ಹತ್ರ ಹೋಗಿ ಮಾತಾಡಿ ಬಂದದಷ್ಟೇ. ಆದ್ರೆ ಕೃಷ್ಣ ಎಲ್ಲ ಕೊಟ್ಟ. ಅದೇ ರೀತಿ ನಾವು ಕೂಡ ದೇವಸ್ಥಾನಕ್ಕೆ ಹೋಗ್ತೇವೆ, ನಾವು ಕೇಳುವಂಥದ್ದು. ದಯವಿಟ್ಟು ಪ್ರಭುಪಾದ ಹೇಳ್ತಾರೆ, ಕಷ್ಟವು ಹೇಗೆ ಕೇಳದೆ ಬರ್ತದೆ, ಸುಖ ಕೂಡ ಕೇಳದೆ ಬರ್ತದೆ. ಇದನ್ನು ನಾವು ಕೇಳಬಾರ್ದು. ಭಕ್ತಿಯಲ್ಲಿ ಹೇಗೆ ಮುಂದೆ ಹೋಗುದು ಅದನ್ನು ಕೇಳಬೇಕು. ಮತ್ತೆ ಕೃಷ್ಣ ನಮಗೆಲ್ಲ ವ್ಯವಸ್ಥೆ ಮಾಡ್ತಾನೆ. ಯಾವ ವ್ಯಕ್ತಿಯಿಂದ ಯಾರು ಉದ್ವೇಗ ಪಡುವುದಿಲ್ಲವೋ ಮತ್ತು ಆ ವ್ಯಕ್ತಿ ಯಾರಿಂದಲೂ ಉದ್ವೇಗ ಅನುಭವಿಸಲು ಸುಖ ಮತ್ತು ದುಃಖಗಳಿಗೆ ಭಯ ಮತ್ತು ಆತಂಕಗಳಿಗೆ ಸಮಚಿತನಾಗಿರ್ತಾನೋ ಆತ ನನಗೆ ಬಹುಪ್ರಿಯನಾದವನು. ನೋಡಿ, ಯಾವ ವ್ಯಕ್ತಿ ಯಾರು ಉದ್ವೇಗ ಪಡುವುದಿಲ್ಲ, ಕೋಪ ಬರುವುದಿಲ್ಲ, ಉದ್ವೇಗ ಅನುಭವಿಸುವುದಿಲ್ಲವೋ, ಇದು ಮೇನ್. ನಮ್ಗೇನಂದ್ರೆ ನೋಡಿ, ನಮಗೆ ಇಮಿಡಿಯೇಟ್ ಕೋಪ ಬರ್ತದೆ. ಆದ್ರೆ ನಾವು ಕೋಪವನ್ನು ಕಂಟ್ರೋಲ್ ಮಾಡಬೇಕು. ಅದು ಹೇಗೆ ಸಾಧ್ಯ? ಭಕ್ತಿಯಲ್ಲಿ ಸಾಧ್ಯ. ಇದಕ್ಕೆ ಉದಾಹರಣೆ ನೋಡಿ, ಇದು ಕೈಲಾಸ, ಶಿವ ಮತ್ತೆ ಪಾರ್ವತಿಯನ್ನು ತೊಡೆಯಲ್ಲಿ ಕೂರಿಸಿ ಭಾಗವತನ ಹೇಳುವಂಥದ್ದು ಯಾರು? ನಮ್ಮ ಶಿವ. ಇದು ನಾರದ ಮುನಿ. ಎಲ್ಲಿ ಭಾಗವತಂ ಆಗ್ತದೆ ಅಲ್ಲಿ ನಾರದ ಮುನಿ ಹೋಗ್ತಾರೆ. ಆಗ ಎಲ್ಲರೂ ಭಾಗವತಂ ಕೇಳ್ತಾ ಇದ್ದಾರೆ. ಯಾಕೆಂದ್ರೆ ಶಿವ ವೈಷ್ಣವ ನಾಮ ಯಥಾಶಂಭು, ಟಾಪ್ ಮೋಸ್ಟ್ ವೈಷ್ಣವ. ಮತ್ತೆ ಇದು ಚಿತ್ರಕೇತು ವಿಮಾನದಲ್ಲಿ ಬರುವಂಥದ್ದು. ಚಿತ್ರಕೇತು ನಾರದ ಮುನಿ ಶಿಷ್ಯ, ಶುದ್ಧ ಭಕ್ತ. ಮತ್ತೆ ಪ್ರಭುಪಾದ ಹೇಳ್ತಾರೆ, ಈಗ ನಾವು ಈ ಭೌತಿಕ ಲೋಕದಲ್ಲಿ ನಮ್ಗೆ ಎಂತ ಅಂದ್ರೆ ಎಲ್ಲರಿಗೂ ವಿಮಾನ ಖರೀದಿ ಮಾಡ್ಲಿಕ್ಕೆ ಇಚ್ಛೆ. ನೋಡಿ, ಎಲ್ಲ ಬಿಸ್ನೆಸ್ ಮ್ಯಾನ್ ಅವ್ರದೇ ಒಂದು ವಿಮಾನ ಇರ್ತದೆ. ಪ್ರಭುಪಾದ ಹೇಳ್ತಾರೆ, ಈ ವಿಮಾನ ಮಾಡ್ಲಿಕ್ಕೆ ನಾವು ಬಡ್ ಇಂಡಸ್ಟ್ರಿ ಫ್ಯಾಕ್ಟ್ರಿ ಬೇಕು, ಅಲ್ಲಿ ನಾವು ಮಾಡುವಂತ ತಯಾರಿ. ಆದ್ರೆ ಈ ಶಾಸ್ತ್ರದಲ್ಲಿ ಎಲ್ಲರ ಹತ್ರ ಅವ್ರದ್ದು ಒಂದು ವಿಮಾನ ಉಂಟು. ಅದು ಕೂಡ ಹೇಗೆ? ಮಂತ್ರದಿಂದ ತರುವಂಥದ್ದು. ಪ್ರಭುಪಾದ ಹೇಳ್ತಾರೆ, ಈಗ ನಮ್ದು ಉದ್ದೇಶ ಈಗ ಗೋಲೋಕ ಹೋಗುವ ಉದ್ದೇಶ ಇರ್ಬೇಕಂತ. ಯಾಕಂದ್ರೆ ಅಲ್ಲಿ ಎಲ್ಲರ ಹತ್ರ ಒಂದು ಪ್ರೈವೇಟ್ ವಿಮಾನ ಇರ್ತದೆ. ನಮ್ಗೆ ಎಲ್ಲರಿಗೂ ಇಚ್ಛೆ, ನಮ್ದು ಕೂಡ ಒಂದು ವಿಮಾನ ಬೇಕು. ಹಾಗೆ ಅಲ್ಲಿ ಎಲ್ಲರ ಹತ್ರ ಈ ಒಂದು ಪ್ರೈವೇಟ್ ವಿಮಾನ ಇರ್ತದೆ ಅಂತ ಪ್ರಭುಪಾದ ಹೇಳ್ತಾರೆ. ಅದು ಕೂಡ ಎಂತ? ಮಂತ್ರದಿಂದ ಮಾಡುವಂತ. ಅದೇ ರೀತಿ ವಿಮಾನದಲ್ಲಿ ಬಂದ ಚಿತ್ರಕೇತು. ವಿಮಾನದಲ್ಲಿ ಬಂದು ಅವ ನೋಡ್ತಾನೆ. ನೋಡಿ ಅವ ಹೇಳ್ತಾನೆ, ಫಸ್ಟಿಗೆ ನಗಡಿ ಹೇಳ್ತಾನೆ, ಇದು ನೀನು ತಪ್ಪು ಮಾಡ್ತಾ ಇದೀಯಾ. ಶಿವನಿಗೆ ಹೇಳ್ತಾ ಇದ್ದಾನೆ, ನೀನು ತೊಡೆಯಲ್ಲಿ ಕೂರಿಸಿ ಕ್ಲಾಸ್ ಮಾಡ್ತಾ ಇದೀಯಾ, ಇದು ಸರಿಯಲ್ಲ. ನೋಡಿ, ಇವನ ತಪ್ಪು ಇಂಟೆನ್ಷನ್ ಇರಲಿಲ್ಲ. ಯಾರ್ದು? ಚಿತ್ರಕೇತು ಹೇಳ್ತಾನೆ ಎಂತಂದ್ರೆ, ಕಲಿಯುಗದ ಜನರು ಇದನ್ನು ಮತ್ತೆ ಫಾಲೋ ಮಾಡ್ತಾರೆ. ಅಂದ್ರೆ ಹೆಂಡತಿಯನ್ನು ತೊಡೆಯಲ್ಲಿ ಕೂರಿಸಿ ಭಾಗವತ ಮಾಡೋದು ಒಳ್ಳೆ ವಿರುದ್ಧಲ್ಲ. ಆಕ್ಚುಲಿ ಶಿವನಿಗೆ ಯಾವುದು ಕಾಮವಿಲ್ಲ, ಅವ ಟಾಪ್ ಮೋಸ್ಟ್ ವೈಷ್ಣವ. ಅದು ಕೂಡ ಚಿತ್ರಕೇತನಿಗೆ ಗೊತ್ತುಂಟು. ಅದು ಕೂಡ ಇದು ಒಳ್ಳೆ ಎಕ್ಸಾಂಪಲ್ ಅಲ್ಲ ಅಂತ ಅವ ಹೇಳ್ತಾನೆ. ಈಗ ನಾವು ತೊಡೆಯನ್ನು ಕೂರಿಸಿದ್ರೆ ಅದು ನಮ್ದು ಕಾಮ, ಹೆಂಡತಿಯನ್ನು. ಅದು ಶಿವ ಹಾಗೆಲ್ಲ. ಹಾಗೆ ಈ ರೀತಿ ಹೇಳ್ತಾನೆ. ಶಿವನಿಗೆ ಸಿಟ್ಟು ಬರುವುದಿಲ್ಲ, ಯಾಕಂದ್ರೆ ಶಿವ ವೈಷ್ಣವ. ಮತ್ತೆ ಅವನಿಗೆ ಗೊತ್ತುಂಟು ಚಿತ್ರಕೇತು ಶುದ್ಧ ಭಕ್ತ ಅಂತ, ಏನು ಸಿಟ್ಟು ಬರುವುದಿಲ್ಲ. ಆದ್ರೆ ಪಾರ್ವತಿಗೆ ತುಂಬಾ ಸಿಟ್ಟು ಬರ್ತದೆ. ಪಾರ್ವತಿ ಹೇಳ್ತಾಳೆ, ಏ ಚಿತ್ರಕೇತು, ನೀನು ಬ್ರಹ್ಮನಿಗಿಂತ ದೊಡ್ಡವನ? ನಿನಗೆ ಯಾರು ಈ ಹಕ್ಕು ಕೊಟ್ಟದ್ದು ನನ್ನ ಗಂಡನನ್ನು ಕ್ವಶನ್ ಮಾಡುವಂತದ್ದು? ಅಂದ್ರೆ ಅವಳು ತುಂಬಾ ಸಿಟ್ಟು ಬಂತು. ಆಕ್ಚುಲಿ ಚಿತ್ರಕೇತುದು ಇಂಟೆನ್ಷನ್ ತಪ್ಪಿರ್ಲಿಲ್ಲ. ಅವ್ರು ಹೇಳಿದಂದ್ರೆ ಇದು ಬ್ಯಾಡ್ ಎಕ್ಸಾಂಪಲ್ ಆಗ್ತದೆ. ಹಾಗೆ ಎಂತಾಯ್ತಂದ್ರೆ, ಪಾರ್ವತಿ ಶಾಪ ಕೊಡ್ತಾಳೆ ಅವಳ ಚಿತ್ರಕೇತುಗೆ.
ನೀನು ನೆಕ್ಸ್ಟ್ ಲೈಫ್ ರಾಕ್ಷಸ ಆಗ್ಬೇಕು. ಹಾಗೆ ಎಂತ ಚಿತ್ರಕೇತು ಇಮಿಡಿಯೇಟ್ ಕೆಳಗೆ ಬರ್ತಾನೆ, ಬಂದು ಅಡ್ಡ ಬೀಳ್ತಾನೆ ಪಾರ್ವತಿ ಮತ್ತೆ ಶಿವನಿಗೆ. ಅಡ್ಡ ಬಿದ್ದು ಪಾರ್ವತಿ ಹೇಳ್ತಾನೆ, ಓ ತಾಯಿ, ಅಂದ್ರೆ ಪಾರ್ವತಿ ನಮ್ಮ ಎಲ್ಲರ ತಾಯಿ, ಪಾರ್ವತಿಗೆ ತಾಯಿ ಸ್ಥಾನ ಕೊಡ್ತಾನೆ, ಓ ತಾಯಿ ಅಂತ. ಆಗ ತಾಯಿ ಹೇಳ್ತಾನೆ, ಮತ್ತೆ ನಾನು ನಿನ್ನ ಶಿಕ್ಷೆಯನ್ನು ಸ್ವೀಕರಿಸು ಸಿದ್ಧ. ಶಿವ ಹೇಳ್ತಾನೆ, ನೋಡು ಪಾರ್ವತಿ, ನೋಡು ಇದು ಕೃಷ್ಣನ ಭಕ್ತರು. ನೀನು ಶಾಪ ಕೊಟ್ಟಿದ್ದೀಯಾ, ಆದ್ರೆ ನನ್ನ ತಾಯಿ ಹೇಳಿದ್ದಾನೆ ಮತ್ತೆ ನನ್ನ ಶಾಪವನ್ನು ಸ್ವೀಕರಿಸಲು ಸಿದ್ಧನಿದ್ದಾನೆ. ಇದು ಕೃಷ್ಣನ ಭಕ್ತರು. ಪ್ರಭುಪಾದ ಹೇಳ್ತಾರೆ, ಚಿತ್ರಕೇತುಗೆ ಆ ಶಾಪವನ್ನು ಕರ್ಸ್ ಮಾಡಬಹುದು. ಅಂದ್ರೆ ಕೃಷ್ಣನ ಶುದ್ಧ ಭಕ್ತ ಹೇಳ್ತಿದ್ರೆ ಕೃಷ್ಣ ಅದನ್ನು ನಲ್ಲಿಫೈ ಮಾಡ್ತಿದ್ದ. ಆದ್ರೆ ಚಿತ್ರಕೇತು ಇದು ಕೃಷ್ಣನ ಇಚ್ಛೆ ಅಂತ ಎಣಿಸಿದ. ಅಲ್ಲಿ ಶಿವ ಹೇಳ್ತಾನೆ, ಇದು ವೈಷ್ಣವರು ಅವ್ರೆಂತ ಅಂದ್ರೆ ಯಾವುದಕ್ಕೂ ಸಿದ್ಧ. ಈಗ ಹೇಗಂದ್ರೆ ಶುದ್ಧ ಭಕ್ತರು ನರಕಕ್ಕೆ ಹೋಗ್ಲಿಕ್ಕೆ ಕೂಡ ಸಿದ್ಧ. ಈ ಮಾಯವಾದಿಗಳಿಗೆ ಬ್ರಹ್ಮಜ್ಯೋತಿ ಹೋಗ್ಬೇಕು, ಆದ್ರೆ ಶುದ್ಧ ಭಕ್ತರು ನರಕಕ್ಕೆ ಹೋಗ್ಲಿಕ್ಕೆ ಕೂಡ ಸಿದ್ಧ. ಆದ್ರೆ ಅವ್ರು ಹೇಳೋದು, ನನ್ಗೆ ಅಲ್ಲಿ ನಿನ್ನ ಭಕ್ತಿ ಸೇವೆ ಕೊಡುವ ಅಂತ. ಈ ರೀತಿ ಹೇಳ್ತಾಳೆ ಚಿತ್ರಕೇತು, ಈ ರೀತಿ ಹೇಳ್ತಾನೆ. ಮತ್ತೆ ಅವ್ರ ನೆಕ್ಸ್ಟ್ ಲೈಫ್ ವೃತ್ತಾಸುರ ಆಗ್ತಾನೆ. ನೆಕ್ಸ್ಟ್ ಲೈಫ್ ವೃತ್ತಾಸುರ ಆಗಿ ತುಂಬಾ ಸ್ಟ್ರಾಂಗ್ ಇರ್ತಾನೆ. ವೃತ್ತಾಸುರ ಎಲ್ಲ ದೇವತೆಗಳನ್ನು ಎಂತಂದ್ರೆ, ಈ ನಾವು ಈಗ ಸಣ್ಣ ಮಕ್ಕಳನ್ನು ಕೈಯಲ್ಲಿ ಹಿಡಿತೇವಲ್ಲ, ಆ ರೀತಿ ಹಿಡಿದು ಅವರಿಗೆ ಹೊಡಿತಾ ಇದ್ದ, ಸರಿ ಹೊಡಿತಾ ಇದ್ದ. ಮತ್ತೆ ಎಲ್ಲರೂ ದೇವತೆಗಳು ಹೋಗಿ ಕೃಷ್ಣನಿಗೆ ಪ್ರಾರ್ಥನೆ ಮಾಡ್ತಾರೆ. ಮತ್ತೆ ಪ್ರಾರ್ಥನೆ ಮಾಡಿದ ಮೇಲೆ ಆ ಒಂದು ನಾರಾಯಣ ಅಸ್ತ್ರ ಸಿಗ್ತದೆ. ಆ ನಾರಾಯಣ ಅಸ್ತ್ರದಿಂದ ಅವನ ಕೊಲ್ಲಿಕ್ಕೆ ಆಗ್ತದೆ ಅಂತ ಇಂದ್ರನಿಗೆ ಕೊಡ್ತಾರೆ. ಮತ್ತೆ ಇಂದ್ರ ಯುದ್ಧ ಮಾಡ್ತಾನೆ. ಯುದ್ಧ ಮಾಡುವಾಗ ಹೀಗೆ ಮಾಡಿದ್ರು ಕೂಡ ಈ ವೃತ್ತಾಸುರವನ್ನು ಡಿಫೀಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಕಡೆಗೆ ವೃತ್ತಾಸುರ ಆ ನಾರಾಯಣಾಸ್ತ್ರ ಕೊಡ್ತಾನೆ. ನಾರಾಯಣಾಸ್ತ್ರ ಕೊಟ್ಟು, ನೋಡು ಇದರಿಂದ ನಿನ್ಗೆ ನಾನು ಕೊಲ್ಲಿಕ್ಕೆ ಆಗುವುದು ಅಂತ ಹೇಳ್ತಾನೆ. ಮತ್ತೆ ಆ ಅಸ್ತ್ರದಿಂದ ಒಂದು ಕೈ ಕಟ್ ಮಾಡ್ತಾನೆ, ಎರಡು ಕೈಯನ್ನು ಕಟ್ ಮಾಡ್ತಾನೆ. ಕಟ್ ಮಾಡಿದ ಮೇಲೆ ಈ ವೃತ್ತಾಸುರ ಪೂರ್ತಿ ನುಂಗಿ ಬಿಡ್ತಾನೆ ಈ ಇಂದ್ರನನ್ನು. ಮತ್ತೆ ಇಂದ್ರನಿಗೆ ಹೊರಗೆ ಬರ್ಲಿಕ್ಕೆ 1 ವರ್ಷ ಹಿಡಿತಂತೆ. ಮತ್ತೆ ಅವ ಸತ್ತ ಕೂಡಲೇ ಎಂತಾಗ್ತದೆ ಅಂದ್ರೆ ವೃತ್ತಾಸುರ ಇಮಿಡಿಯೇಟ್ ಗೋಲಕ್ಕೆ ಹೋಗ್ತಾನೆ ಆತ್ಮ. ಪ್ರಭುಪಾದ ಹೇಳ್ತಾರೆ, ಇಂದ್ರ ಗೆದ್ದು ಸೋತ, ವೃತ್ತಾಸುರ ಸೋತು ಗೆದ್ದ. ಯಾಕೆ ಹೇಳ್ತಾರೆ ಹೀಗೆ? ಯಾಕೆಂದ್ರೆ ವೃತ್ತಾಸುರ ಸೋತು ಗೋಲೋಕಕ್ಕೆ ಹೋದ, ಆದ್ರೆ ಇಂದ್ರ ಗೆದ್ದು ಇಲ್ಲೇ ಇದ್ದಾನೆ. ಹಾಗಾಗಿ ಇದು ಶುದ್ಧ ಭಕ್ತರ ಚಟುವಟಿಕೆಗಳ ಸಾಮಾನ್ಯ ನಡೆಯನ್ನು ಅವಲಂಬಿಸಿರುವ ಪರಿಶುದ್ಧನಾದ ದಕ್ಷನಾದ ಚಿಂತೆ ಇಲ್ಲದ ಎಲ್ಲ ನೋವುಗಳಿಂದ ಮುಕ್ತನಾದ ಯಾವ ಫಲಕ್ಕಾಗಿ ಶ್ರಮ ಪಡದ ಭಕ್ತನು ನನಗೆ ಬಹುಪ್ರಿಯ. ನೋಡಿ, ಇದು ಸುಧಾಮ. ನೋಡಿ ಅವನ ಮನೆಯದು ಕಂಡೀಷನ್. ಮತ್ತೆ ಜಪ ಮಾಡ್ತಾ ಇರ್ತಾನೆ. ಅವನ ಹೆಂಡತಿ ಹೇಳೋದು, ಇನ್ನು ಎಂತ ಜಪ ಮಾಡ್ತಾ ಇದ್ದೀಯಾ, ತಿನ್ಲಿಕ್ಕೆ ಗತಿ ಇಲ್ಲ, ಹೋಗಿ ಕೃಷ್ಣ ಅಂತ ಕೇಳಿದ ಅಂತ ಹೇಳ್ತಾನೆ. ಯಾರು ಹರ್ಷ ಪಡುವುದಿಲ್ಲವೋ, ದುಃಖ ಪಡುವುದಿಲ್ಲವೋ, ಯಾರು ಶೋಕಿಸುವುದಿಲ್ಲವೋ, ಬಯಸುವುದಿಲ್ಲವೋ, ಯಾರು ಶುಭಾಶುಭಗಳು ಪರಿತ್ಯಾಗ ಮಾಡ್ತಾರೋ ಅಂತ ಭಕ್ತ ನನಗೆ ಬಹುಪ್ರಿಯನಾದ. ಇದು ಪ್ರಹ್ಲಾದ್ ಮಹಾರಾಜ್. ಪ್ರಹ್ಲಾದ್ ಮಹಾರಾಜಿಗೆ ಹಿರಣ್ಯಕಶಿಪು ಎಂತೆಲ್ಲ ಮಾಡಿದ. ಆನೆಯಿಂದ ತೊಡಿಲಿಕ್ಕೆ, ಬೆಂಕಿಯಲ್ಲಿ ಆಗ್ಲಿಕ್ಕೆ, ನೀರಿನಲ್ಲಿ ಆಗ್ಲಿಕ್ಕೆ, ಬೆಟ್ಟದಿಂದ ಆಗ್ಲಿಕ್ಕೆ, ಹಾವಿನಿಂದ ಸಾಯಿಸ್ಲಿಕ್ಕೆ. ಆದ್ರೆ ಟೋಟಲ್ ಕೃಷ್ಣನ ಸಮಾಧಿಯಲ್ಲಿ ಇದ್ದಾರೆ. ಮಿತ್ರ ಶತ್ರುಗಳ ವಿಷಯದಲ್ಲಿ ಒಂದೇ ರೀತಿ ಇರುವವನು, ಮಾನ ಅಪಮಾನ ಶೀತೋಷ್ಣಗಳ ಕೀರ್ತಿ ಅಪಕೀರ್ತಿ ಸಮಚಿತ್ತನಾಗಿರುವವನು, ಕಲ್ಮಶವನ್ನು ಉಂಟು ಮಾಡುವ ಎಲ್ಲಾ ಸಾಹಸಗಳ ಮುಕ್ತನವನು, ಸದಾ ಮೌನಿಯಾಗಿದ್ದು ಅಲ್ಪತೃಪ್ತನು, ವಾಸಸ್ಥಳದಲ್ಲಿ ಆಸಕ್ತಿ ಇಲ್ಲದವನು, ಸ್ಥಿರಮತಿಯು ಭಕ್ತಿ ಸೇವೆ ನಿರತನು ಆದವನು ನನಗೆ ಬಹುಪ್ರಿಯನಾದವನು. ಅಂದ್ರೆ ಇಲ್ಲಿ ಅಂಬರೀಷ್ ಮಹಾರಾಜ್ ನೋಡಿ, ಈ ನವವಿಧ ಭಕ್ತಿ ಅಂಬರೀಷ್ ಮಹಾರಾಜ್ ಈ ನವವಿಧ ಭಕ್ತಿಯನ್ನು ಕೃಷ್ಣನಿಗೆ ಟೋಟಲ್ ಸಮರ್ಪಣೆ ಮಾಡಿದ್ದಾರೆ. ಶ್ರವಣ, ಕೀರ್ತನ, ಸ್ಮರಣ, ಪಾದಸೇವನ, ಅರ್ಚನ, ವಂದನ, ಆತ್ಮನಿವೇದನ, ಅರ್ಚನ, ವಂದನ, ದಾಸ್ಯ, ಸಾಖ್ಯ, ಆತ್ಮನಿವೇದನ ಎಲ್ಲವನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡಿದ್ದಾರೆ. ಈಗ ಅಂಬರೀಷ್ ಮಹಾರಾಜ್ ಎಂತ ಇದೆ ಅಂದ್ರೆ, ಎಲ್ಲ ಲೋಕದಲ್ಲಿ ಅಂಬರೀಷ್ ಮಹಾರಾಜ್ ವಿಷಯ ಹರಡ್ತಾ ಉಂಟು. ಅಂದ್ರೆ ನೀವು ಶುದ್ಧ ಭಕ್ತರಾಗಿದ್ರೆ ಎಲ್ಲ ಲೋಕದಲ್ಲಿ ನಿಮ್ಮ ವಿಷಯ ಹರಡ್ತದೆ. ಅದೇ ರೀತಿ ಎಂತ ಆಯ್ತು ಅಂದ್ರೆ, ಈ ದುರ್ವಾಸ ಮುನಿ ನೋಡಿ, ದುರ್ವಾಸ ಮುನಿಯನ್ನು ನಮ್ಗೆ ನಿಂದಿಸುವ ಹಕ್ಕಿಲ್ಲ. ಯಾಕಂದ್ರೆ ಅವ ಶಿವನ ಎಕ್ಸ್ಪಾನ್ಷನ್.
ದುರ್ವಾಸ ಮುನಿಗೆ ಎಂತ ಆಗ್ತದೆ ಅಂದ್ರೆ, ದುರ್ವಾಸ ಮುನಿಗೆ ಇದಕ್ಕೆ ಸ್ವಲ್ಪ ಹೊಟ್ಟೆಗೆ ಹೆಚ್ಚಾಗ್ತದೆ, ಹಾಗಾಗಿ ಅವ ಬರ್ತಾನೆ ಅಲ್ಲಿ. ಅಂದ್ರೆ ಬರುವುದು ಅವ ಇವನಿಗೆ ಇಂಥದ್ದು ಮಾಡ್ಬೇಕಂತ ಬರುವಂಥದ್ದು. ಈ ಅಂಬರೀಷ್ ಮಹಾರಾಜ ಆಸ್ಥಾನಕ್ಕೆ ಬರ್ತಾನೆ. ಅಂಬರೀಷ್ ಆಸ್ಥಾನಕ್ಕೆ ಬರುವಾಗ ಅದು ದ್ವಾದಶಿ ದಿವಸ, ಅಂದ್ರೆ ಏಕಾದಶಿಯ ಮರು ದಿವಸ. ಈ ದ್ವಾದಶಿ ದಿವಸ ನಾವೆಂತಂದ್ರೆ, ಏಕಾದಶಿ ಮಾಡಿದ್ರೆ ದ್ವಾದಶಿ ದಿವಸ ನಾವು ಫಾಸ್ಟ್ ಬ್ರೇಕ್ ಮಾಡಬೇಕು. ನೋಡಿ, ಏಕಾದಶಿಯಲ್ಲಿ 3 ವಿಧ ಉಂಟು: ನಿರ್ಜಲ್, ಮತ್ತೆ ನೀರು ಕುಡಿಯುವಂಥದ್ದು, ಮತ್ತೆ ಫ್ರೂಟ್ಸ್, ಈ ಹಾಲು ಜ್ಯೂಸ್ ಎಲ್ಲ ಕುಡಿಯುವಂಥದ್ದು. ಆದ್ರೆ ಅಂಬರೀಷ್ ಮಹಾರಾಜ್ ನಿರ್ಜಲ್ ಮಾಡಿದ್ರು, ನೀರು ಕೂಡ ಸೇವನೆ ಮಾಡಲಿಲ್ಲ. ಹಾಗಾಗಿ ಈ ದ್ವಾದಶಿ ಬರ್ತಾನೆ. ಆದ್ರೆ ದುರ್ವಾಸ ಮುನಿ ಸ್ನಾನ ಮಾಡ್ಲಿಕ್ಕೆ ಹೋಗ್ತಾರೆ. ಆದ್ರೆ ಶಾಸ್ತ್ರದಲ್ಲಿ ಹೇಗಂದ್ರೆ ಅತಿಥಿ ದೇವೋಭವ. ಈಗ ಅತಿಥಿ ಬಂದ್ರೆ ಅವರನ್ನು ಬಿಟ್ಟು ನಾವು ಊಟ ಮಾಡ್ಲಿಕ್ಕಿಲ್ಲ. ದುರ್ವಾಸ ಮುನಿ ಹೋಗ್ತಾರೆ, ಸ್ನಾನಕ್ಕೆ ಹೋಗ್ತಾರೆ, ಆದ್ರೆ ಅವ್ರು ಬರುವುದಿಲ್ಲ, ಬೇಕಂತಲೇ ಬರುವುದಿಲ್ಲ. ಇಲ್ಲಿ ಎಂತ ಆಗ್ತದೆ ಅಂದ್ರೆ, ಅಂಬರೀಷ್ ಮಹಾರಾಜು ಪಾರಾಯಣ ಟೈಮಿಂಗ್, ಫಾಸ್ಟ್ ಬ್ರೇಕಿಂಗ್ ಟೈಮಿಂಗ್, ಅದು ಟೈಮ್ ಆಗ್ತಾ ಉಂಟು. ಲಾಸ್ಟ್ಗೆ 5 ನಿಮಿಷ ಇರುವಾಗ ಅವ್ರು ನೀರು ಕುಡಿತಾರೆ, ಅಂದ್ರೆ ಅವ್ರು ನಿರ್ಜಲ್ ಮಾಡಿದ್ದು ನೀರು ಕುಡಿತಾರೆ. ಆಗ ದುರ್ವಾಸ ಮುನಿಗೆ ಗೊತ್ತಾಗ್ತದೆ. ದುರ್ವಾಸ ಮುನಿ ಬರ್ತಾನೆ, ಬಂದು ಅಂಬರೀಷ್ ಮಹಾರಾಜ್ಗೆ, ನೀನು ದ್ರೋಹಿ, ಅತಿಥಿಗಿಂತ ಮೊದಲು ನೀನು ಸೇವನೆ ಮಾಡಿದ್ಯಾ ಅಂತ ಹೇಳಿ ಅವರನ್ನು ಕೊಲ್ಲಿಕ್ಕೆ ಹೋಗ್ತಾರೆ. ಕೊಲ್ಲಿಕ್ಕೆ ಹೋಗುವಾಗ ಅಂಬರೀಷ್ ಮಹಾರಾಜ್ ಹೇಳ್ತಾರೆ, ನನ್ನಿಂದ ತಪ್ಪಾಯ್ತು, ಕ್ಷಮಿಸಿ ಅಂತ ಹೇಳ್ತಾರೆ. ಆಕ್ಚುಲಿ ತಪ್ಪಾಗ್ಲಿಲ್ಲ, ಆದ್ರೂ ಕೂಡ ಕ್ಷಮೆ ಕೇಳ್ತಾರೆ. ಇಮಿಡಿಯೇಟ್ ಎಂತ ಆಗ್ತದೆ ಅಂದ್ರೆ, ಅವರ ಆಸ್ಥಾನದಲ್ಲಿ ಸುದರ್ಶನ ಇರ್ತದೆ. ಸುದರ್ಶನ ದುರ್ವಾಸ ಮುನಿಯನ್ನು ಕೊಲ್ಲಿಕ್ಕೆ ಹೋಗ್ತದೆ. ಮತ್ತೆ ದುರ್ವಾಸ ಮುನಿ ಓಡ್ತಾರೆ. ಫಸ್ಟಿಗೆ ಅವರು ಶಿವನ ಹತ್ರ ಹೋಗ್ತಾರೆ. ಶಿವ ಹೇಳ್ತಾನೆ, ನನ್ಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಅವರು ಬ್ರಹ್ಮನ ಹತ್ರ ಹೋಗ್ತಾರೆ. ಬ್ರಹ್ಮ ಕೂಡ ಹೇಳ್ತಾರೆ, ನನ್ಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಮತ್ತೆ ಅವರು 1 ವರ್ಷ ಅಡಗೆ ಕೂತ್ಕೊಳ್ತಾರೆ. ಮತ್ತೆ ಅವರು ಹೋಗುವಂಥದ್ದು ವಿಷ್ಣು ಹತ್ರ. ವಿಷ್ಣು ಹೇಳ್ತಾನೆ, ನನ್ಗೆ ಕೂಡ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ, ನೀನು ಹೋಗಿ ನನ್ನ ಭಕ್ತನಿಗೆ ನೀನು ಅಡ್ಡ ಬೀಳು. ಮತ್ತೆ ದುರ್ವಾಸ ಮುನಿ ಬರ್ತಾರೆ, ಬಂದು ಅಡ್ಡ ಬೀಳ್ತಾನೆ, ನನ್ನನ್ನು ಕ್ಷಮಿಸು. ಆಗ ಅಂಬರೀಷ್ ಮಹಾರಾಜ್ ಹೇಳ್ತಾರೆ, ನಾನು ಎಲ್ಲಿಯಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ನನ್ನನ್ನು ಈ ದುರ್ವಾಸ ಮುನಿಯನ್ನು ಕ್ಷಮಿಸು ಅಂತ. ಇಮಿಡಿಯೇಟ್ ಅಲ್ಲಿ ಸುದರ್ಶನ ನಿಲ್ತದೆ. ಪ್ರಭು ಹೇಳ್ತಾರೆ, ನೋಡಿ, ಅಂಬರೀಷ್ ಮಹಾರಾಜ್ ತಪ್ಪೇ ಮಾಡಲಿಲ್ಲ, ಆದ್ರೆ ಅವ್ರು ನೋಡಿ ಎಂತ ಹೇಳಿದ್ರು, ನಾನು ಎಲ್ಲಿಯಾದ್ರೂ ಒಳ್ಳೆ ಕೆಲಸ ಮಾಡಿದ್ರೆ ಇವರನ್ನು ಕ್ಷಮಿಸು. ಇದು ಶುದ್ಧ ಭಕ್ತರು. ಹಾಗಾಗಿ ನಾವು ಅಂಬರೀಷ್ ಮಹಾರಾಜನ ಕಲಿಬೇಕು. ನೋಡಿ, ನಮ್ರತೆ. ಪ್ರಭುಪಾದ ಹೇಳ್ತಾರೆ, ಮೀಕ್ ಆ್ಯಂಡ್ ಹಂಬಲ್ನೆಸ್ ಶುಡ್ ಬಿ ಲೈಕ್ ಎ ಕಂಠಿಮಾಲ. ಈ ನಾವು ಈ ಕಂಠಿಮಾಲ ಆಗ್ತೇವಲ್ಲ, ನಾವು ನಮ್ರತೆಯಲ್ಲಿ ಇರ್ಬೇಕಂದ್ರೆ, ತುಂಬಾ ನಮ್ರತೆ, ನಮಗೆ ಭಕ್ತಿಯಲ್ಲಿ ಮುಂದೆ ಹೋಗ್ಲಿಕ್ಕೆ ಆಗ್ತದೆ. ಯಾರು ಭಕ್ತಿ ಸೇವೆಯ ಈ ಅಮೃತ ಮಾರ್ಗವನ್ನು ಹಿಡಿದು ಶ್ರದ್ಧೆಯಿಂದ ನಾನು ಗುರಿಯನ್ನು ಮಾಡಿಕೊಳ್ಳುವರೋ ಅವರು ನನಗೆ ಬಹು ಪ್ರಿಯರು. ಎಸ್, ಈಗ ನೋಡಿ, ಇದು ಬಿಲ್ಲಮಂಗಲ್ ಠಾಕೂರ್. ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಬಿಲ್ಲಮಂಗಲ್ ಠಾಕೂರ್ದು ಈ ಪದ್ಯಗಳೆಲ್ಲ ತುಂಬಾ ಅಡ್ವಾನ್ಸ್ ಅಂದ್ರೆ ಈಗ ರಾಗಾನುಗ ಭಕ್ತರು 24 ಗಂಟೆ ಯಾರು ಕೃಷ್ಣ ಸ್ಮರಣೆ ಮಾಡ್ತಾರೆ ಅವರಿಗೆ ಅರ್ಥ ಆಗ್ಬೋದು, ನಮ್ಗೆ ಅರ್ಥ ಆಗ್ಬೇಕಿಲ್ಲ. ತುಂಬಾ ಹೈಲಿ ಎಲಿವೇಟೆಡ್. ಈಗ ಬಿಲ್ಲಮಂಗಲ್ ಠಾಕೂರ್ ಬಗ್ಗೆ ಹೇಳ್ತೇನೆ. ಫಸ್ಟಿಗೆ ಅವರ ಬಗ್ಗೆ ಹೇಳುವ ಮುಂಚೆ ಪ್ರಭುಪಾದ ಹೇಳ್ತಾರೆ, ಅನುಕರಣೆ. ಈಗ ಶುದ್ಧ ಭಕ್ತರು ಮಾಡಿದನ್ನು ನಾವು ಅನುಕರಣೆ ಮಾಡ್ಲಿಕ್ಕಿಲ್ಲ, ನಾವು ಅನುಸರಣೆ ಮಾಡ್ಲಿಕ್ಕೆ. ಯಾಕೆಂದ್ರೆ ಈಗ ಪ್ರಭುಪಾದ ದಿವಸದಲ್ಲಿ 2 ಗಂಟೆ ಮಲಗ್ತಾ ಇದ್ರು, ನಮ್ಗೆ ಅದನ್ನು ಅನುಕರಣೆ ಮಾಡ್ಲಿಕ್ಕೆ ಇಲ್ಲ. ಈಗ ರಘುನಾಥ ದಾಸ್ ಗೋಸ್ವಾಮಿ ದಿವಸದಲ್ಲಿ 1 ಗ್ಲಾಸ್ ಮಜ್ಜಿಗೆ ಕುಡಿತಾ ಇದ್ರು, ನಮ್ಗೆ ಅದನ್ನು ಅನುಕರಣೆ ಮಾಡ್ಲಿಕ್ಕಿಲ್ಲ. ಅವರು ದಿವಸದಲ್ಲಿ 1000 ಬಾರಿ ಕೃಷ್ಣನಿಗೆ ದಂಡವತ್ ಮಾಡ್ತಾ ಇದ್ರು, 1000 ಬಾರಿ ವೈಷ್ಣವರಿಗೆ ದಂಡವತ್ ಮಾಡ್ತಾ ಇದ್ರು, ಅಡ್ಡ ಬೀಳುವಂಥದ್ದು. ನಮ್ಗೆ ಅದು ಮಾಡ್ಲಿಕ್ಕೆ ಆಗಲಿಲ್ಲ, ಹಾಗೆ ನಾವು ಅನುಕರಣೆ ಮಾಡ್ಲಿಕ್ಕಿಲ್ಲ. ಅದೇ ರೀತಿ ಬಿಲ್ಲಮಂಗಲ್ ಠಾಕೂರ್ ಮಾಡಿದನು ನಾವು ಅನುಕರಣೆ ಮಾಡ್ಲಿಕ್ಕಿಲ್ಲ, ಅವರು ಶುದ್ಧ ಭಕ್ತರು. ಈಗ ಬಿಲ್ಲಮಂಗಲ್ ಠಾಕೂರ್ ಬಗ್ಗೆ ಹೇಳುವುದಾದ್ರೆ, ಒಂದ್ ದಿವಸ ಎಂತಾಗ್ತದೆ, ಬಿಲ್ಲಮಂಗಲ್ ಠಾಕೂರ್ ತಂದೆ ತೀರಿ ಹೋಗ್ತಾರೆ. ಹಾಗಾಗಿ ತೀರಿ ಹೋಗುವಾಗ ಎಂತಾಗ್ತದೆ, ಆ ಹೊತ್ತಿಸುವ ಕಾರ್ಯಕ್ರಮ ಉಂಟು. ಹಾಗಾಗಿ ತುಂಬಾ ಅದು ರಾತ್ರಿ ಆಗ್ತದೆ. ರಾತ್ರಿ ಆದ ಮೇಲೆ ಅದು 9 ಗಂಟೆ ಆಗ್ತದೆ. ಮತ್ತೆ ಅವರು ಆ ನದಿಯನ್ನು ದಾಟ್ತಾರೆ. ನದಿಯನ್ನು ದಾಟಿ ಮತ್ತೆ ಒಂದು ಕಾಡಲ್ಲಿ ಈ ಹಾವನ್ನೆಲ್ಲ ಹಿಡ್ಕೊಂಡು ಕಾಡನ್ನು ಕೂಡ ಮರವನ್ನು ಹತ್ತಿ ಕಾಡನ್ನು ದಾಟ್ತಾರೆ. ಕಾಡನ್ನು ದಾಟಿದ ಮೇಲೆ ಅವರು ಒಂದು ವೈಶ್ಯ ಮನೆಗೆ ಹೋಗ್ತಾರೆ. ವೈಶ್ಯ ಮನೆಗೆ ಮಧ್ಯರಾತ್ರಿ ಅವರು ಡೋರ್ ನಾಕ್ ಮಾಡ್ತಾರೆ. ಡೋರ್ ನಾಕ್ ಮಾಡುವಾಗ ವೈಶ್ಯ ಡೋರ್ ಓಪನ್ ಮಾಡ್ತಾಳೆ, ಮಾಡಿ ಕೇಳ್ತಾರೆ, ಅವಳು ಕೇಳ್ತಾಳೆ, ನೀನು ಯಾಕೆ ಬಂದಿದ್ಯಾ? ಆಗ ಬಿಲ್ಲಮಂಗಲ್ ಠಾಕೂರ್ ಹೇಳ್ತಾರೆ, ನನ್ನ ತಂದೆ ತೀರಿ ಹೋದ್ರು, ಆ ಸುಡುವ ಕಾರ್ಯಕ್ರಮ ಮಾಡಿದ ಮೇಲೆ ಮತ್ತೆ ನಾನು ನದಿಯನ್ನು ದಾಟಿ ಈ ಕಾಡನ್ನು ದಾಟಿ ಅಲ್ಲಿ ಮರವನ್ನೆಲ್ಲ ಹತ್ತಿ ಆ ಹಾವನ್ನು ಹಿಡ್ಕೊಂಡು ಆ ಕಾಡನ್ನು ದಾಟಿ ಮತ್ತೆ ನಿನ್ನ ಇಲ್ಲಿ ಬಂದು ತುಂಬಾ ಕಷ್ಟಪಟ್ಟು ಇಲ್ಲಿ ಬಂದಿದ್ದೇನೆ. ಅದಕ್ಕೆ ಅವಳು ಹೇಳುವಂಥದ್ದು, ನೀನು ಈ ಸೇಮ್ ಕಷ್ಟವನ್ನು ಕೃಷ್ಣನಿಗೆ ಹಾಕ್ತಿದ್ರೆ ಕೃಷ್ಣ ನಿಮ್ಗೆ ಸಿಗ್ತಿದ್ದ? ನೀನು ನನ್ನಲ್ಲಿ ಬಂದಿದ್ದೆ ಎಷ್ಟು ಕಷ್ಟಪಟ್ಟು, ಅದೇ ಕಷ್ಟವನ್ನು ನೀನು ಕೃಷ್ಣನ ಹತ್ರ ಹಾಕ್ತಿದ್ರೆ ಕೃಷ್ಣ ನಿನ್ಗೆ ಸಿಗ್ತಿದ್ದ ಅಂತ ಹೇಳ್ತಾರೆ. ಮತ್ತೆ ಅವನಿಗೆ ಆ ಕೆಪ್ಪೆಗೆ ಹೊಡೆದಾಗ ಆಗ್ತದೆ ಬಿಲ್ಲಮಂಗಲ್ ಠಾಕೂರ್ಗೆ.
ಒಂದು ವೈಶ್ಯ ನೋಡಿ, ಅಂದ್ರೆ ಪ್ರಾಸ್ಟಿಟ್ಯೂಟ್ ಒಂದು ಅವನಿಗೆ ಉಪದೇಶ ಮಾಡೋದಾದ್ರೆ ನೀವು ಎಣಿಸಿ, ಅವನಿಗೆ ತುಂಬಾ ಬೇಜಾರಾಗ್ತದೆ. ಅವ ಇಮಿಡಿಯೇಟ್ ಕೃಷ್ಣನನ್ನು ಹುಡುಕ್ತಾ ವೃಂದಾವನಕ್ಕೆ ಹೋಗ್ತಾನೆ. ವೃಂದಾವನಕ್ಕೆ ಹೋಗುವಾಗ ಅಲ್ಲಿ ಎಂತಾಗ್ತದೆ ಅಂದ್ರೆ, ಒಂದು ಹೆಂಗಸು ಮತ್ತೆ ಗಂಡ ಮತ್ತೆ ಹೆಂಡತಿ ಒಟ್ಟಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ನೋಡಿ ಎಂತಾಗ್ತದೆ ಅಂದ್ರೆ, ಅವನಿಗೆ ವಾಪಸ್ ಆ ಕಾಮ ಇದು ಬರ್ತದೆ. ಅದಕ್ಕೆ ಅವ ಹೋಗಿ ಆ ಗಂಡನ ಹತ್ರ ಹೇಳ್ತಾನೆ, ನಿನ್ನ ಹೆಂಡತಿಯನ್ನು ನಾನು ಸಂಭೋಗ ಮಾಡಬೇಕು ಅಂತ ಹೇಳ್ತಾನೆ. ಅದಕ್ಕೆ ಅವ ಗಂಡ ಹೇಳ್ತಾನೆ ಆಯ್ತು ಅಂತ ಹೇಳ್ತಾನೆ. ಮತ್ತೆ ರೂಮಿಗೆ ಕರ್ಕೊಂಡು ಹೋಗ್ತಾನೆ. ರೂಮಿಗೆ ಕರ್ಕೊಂಡು ಹೋಗುವಾಗ ಅವ ಆ ಹೆಂಗಸಿದು ಹತ್ತಿರ ಹೋಗ್ತಾನೆ. ಹತ್ತಿರ ಹೋಗಿ ಅವಳದು ಏರ್ ಪಿನ್ ಕೇಳ್ತಾನೆ. ನೋಡಿ, ನಾವು ಇದನ್ನು ಮಾಡ್ಲಿಕ್ಕಿಲ್ಲ, ದಯವಿಟ್ಟು ಅನುಕರಣೆ. ಏರ್ ಪಿನ್ ಕೇಳ್ತಾನೆ. ಆ 2 ಏರ್ ಪಿನ್ ಇಂದ ಇದೆಲ್ಲ ಅದನ್ನ ಕಣ್ಣಿಂದ ಆ ಕಣ್ಣನ್ನು ತೆಗಿತಾನೆ. ಅಂದ್ರೆ ನಾನು ಅಲ್ಲಿ ಆ ಪ್ರಾಸ್ಟಿಟ್ಯೂಟ್ ವೈಶ್ಯನ ಬಿಟ್ಟು ಇಲ್ಲಿ ಬಂದಿದ್ದೇನೆ, ಇಲ್ಲಿ ಕೂಡ ನನಗೆ ಅದೇ ಕಾಮ ಬಂತು. ಹಾಗಾಗಿ ಈ ಕಣ್ಣಿಂದೆಲ್ಲ ಬಂದದ್ದು, ಆಗ ಕಣ್ಣೇ ಬೇಡ. ಮತ್ತೆಂತಾಗ್ತದೆ ಅಂದ್ರೆ, ಅವನ ಈ ಭಜನೆ ಕೇಳಲಿಕ್ಕೆ ಕೃಷ್ಣ ಸ್ವತಃ ಬರ್ತಿದ್ದಂತೆ. ನೋಡಿ, ಇದು ಕೃಷ್ಣ ಕೇಳ್ತಿದ್ದ. ಮತ್ತೆ ಕೃಷ್ಣ ಸ್ವತಃ ಅವನಿಗೆ ಊಟ ಕೊಡ್ತಿದ್ದ, ಫೀಡ್ ಮಾಡ್ತಿದ್ದ. ಮತ್ತೆ ಎಂತಾಗ್ತದೆ ಅಂದ್ರೆ, ಒಂದ್ ದಿವಸ ಅಲ್ಲಿ ವೃಂದಾವನದಲ್ಲಿ ಈ ಪೂಜಾರಿ ಆ ಗ್ರೀನ್ ಕಲರ್ ಡ್ರೆಸ್ ಹಾಕಿರ್ತಾನೆ. ಆಗ ಒಂದ್ ದಿವಸ ಬಿಲ್ಲಮಂಗಲ ಠಾಕೂರ್ ನೋಡ್ತಾರೆ. ಅವ್ರು ಹೇಳ್ತಾರೆ, ಇವತ್ತು ಅಷ್ಟೇನು ಕೃಷ್ಣಕ್ಕೆ ಚಂದ ಕಾಣುವುದಿಲ್ಲ. ನೆಕ್ಸ್ಟ್ ಡೇ ಬ್ಲೂ ಹಾಕ್ತಾನೆ. ಬ್ಲೂ ಹಾಕುವಾಗ ಬಿಲ್ಲಮಂಗಲ ಠಾಕೂರ್ ಹೇಳ್ತಾರೆ, ಅಂದ್ರೆ ಇವತ್ತು ಚಂದ ಕಾಣ್ತಾರೆ. ಮತ್ತೆ ಪೂಜಾರಿಗೆ ಆಗ್ತದೆ, ಇವರಿಗೆ ಕಣ್ಣು ಕಾಣುವುದಿಲ್ಲ, ಇವರು ಎಂತ ನೋಡುವಂತ. ನೆಕ್ಸ್ಟ್ ದಿವಸ ಅವ ಈ ಕಾಡು ಮನುಷ್ಯರು ಹಾಕುವ ಅಂತ ಹೇಳ್ತಾರೆ, ಈ ಮರದ ಇದನ್ನೆಲ್ಲ ಹಾಕ್ತಾನೆ, ಬಟ್ಟೆ ಹಾಕುವುದಿಲ್ಲ. ಆಗ ನೆಕ್ಸ್ಟ್ ಡೇ ನೋಡುವಾಗ ಬಿಲ್ಲಮಂಗಲ ಠಾಕೂರ್ ಹೇಳ್ತಾರೆ, ಕೃಷ್ಣನ್ಗೆ ಎಂತ ಕಡಿಮೆ ಆಗಿದೆ ಅಂದ್ರೆ ಎಂತ ಬಟ್ಟೆ ಹಾಕ್ಲಿಲ್ಲ, ಯಾಕೆ ಹೀಗೆ ಹಾಕಿದಿರಿ? ಕೃಷ್ಣನ್ಗೆ ಅನ್ಲಿಮಿಟೆಡ್ ಉಂಟು ಎಲ್ಲವೂ ಕೃಷ್ಣ, ಯಾಕೆ ನಾವು ಹಾಕುದಿಲ್ಲ? ಕೃಷ್ಣನ್ಗೆ ಎಂತದ್ದು ಕಡಿಮೆ ಆಗಿದೆ ಅಂತ ಹೇಳ್ತಾರೆ ಪೂಜಾರಿ. ಆಗ ಪೂಜಾರಿಗೆ ಗೊತ್ತಾಗ್ತದೆ ಇವರು ಮಹಾನ್ ಭಕ್ತರು, ಮತ್ತೆ ಅಡ್ಡ ಬೀಳ್ತಾರೆ. ಹಾಗಾಗಿ ಬಿಲ್ಲಮಂಗಲ ಠಾಕೂರ್ ತರ ನಾವು ಭಕ್ತಿಯಲ್ಲಿ ಮುಂದೆ ಹೋಗ್ಬೇಕು. ಎಸ್, ಹರೇ ಕೃಷ್ಣ. ಯಾವ್ದು ಪ್ರಶ್ನೆದಲ್ಲಿ ಕೇಳ್ಬಹುದು ದಯವಿಟ್ಟು. ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ. ಯಾರ ಪ್ರಶ್ನೆಯಲ್ಲಿ ಕೇಳ್ಬಹುದು ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ. ಯಾವ್ದು ಪ್ರಶ್ನೆ ಇಲ್ವಾ? ಹರೇ ಕೃಷ್ಣ. ಹರೇ ಕೃಷ್ಣ. ಯಾವ್ದು ಪ್ರಶ್ನೆ ಇಲ್ಲ. ಹರೇ ಕೃಷ್ಣ. ಯಾವ್ದು ಪ್ರಶ್ನೆ ಇಲ್ವಾ? ಪ್ರಶ್ನೆದಲ್ಲಿ ಕೇಳ್ಬಹುದು. ಎಸ್, ಮಂಜುನಾಥ್. ಎಸ್ ಸರ್, ಮಂಜುನಾಥ್ ಅವರೇ. ಹರೇ ಕೃಷ್ಣ ಗುರುಜಿ. ಇದು ಯಾರು ಭಕ್ತಿಯ ಸೇವೆ ಈ ಅಮೃತ ಮಾರ್ಗ ಅಂದ್ರೆ ಏನು ಗುರುಜಿ? ಅಮೃತ ಮಾರ್ಗ. ಅಮೃತ ಅಂದ್ರೆ ನೆಕ್ಟರ್. ಈ ಅಮೃತ, ನಿಮ್ಗೆ ಅಮೃತ ಬೇಕಾ ವಿಷ ಬೇಕಾ? ಅಮೃತ ಬೇಕಾ? ಅಮೃತ ಬೇಕಿದ್ರೆ ನಾವು ಭಕ್ತಿ ಸೇವೆ ಮಾಡ್ಬೇಕು. ಅಂದ್ರೆ ಆನಂದಾಂಬುಧಿ ವರ್ಧನಂ ಪ್ರತಿಪದಂ ಪೂರ್ಣ ಅಮೃತ ಸ್ವಾದನ. ಈ ಭಕ್ತಿಯಲ್ಲಿ ನಿಮ್ಗೆ ಪ್ರತಿ ಸ್ಟೆಪ್ ನಿಮ್ಗೆ ಅಮೃತ ಸವಿಬಹುದು. ಎಸ್, ಹರೇ ಕೃಷ್ಣ. ಎಸ್, ನೆಕ್ಸ್ಟ್ ಸತೀಶ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಹೇಳಿ ಸರ್. ಅನನ್ಯ ಭಕ್ತಿ, ಸಾಧನ ಭಕ್ತಿ, ನಿಷ್ಕಾಮ ಕರ್ಮಯೋಗ, ಸಕಾಮ ಕರ್ಮಯೋಗ, ಜ್ಞಾನ ಫಲ, ಧ್ಯಾನ ಫಲ. 7 ಅಲ್ವಾ ಇರೋದು? 6. ಇನ್ನೊಂದು ಯಾವ್ದು? 7 ನೋಡಿ. ಸಕಾಮ ಕರ್ಮಯೋಗ ಆದ್ಮೇಲೆ ಕರ್ಮಫಲ ತ್ಯಾಗ, ಮತ್ತೆ ಧ್ಯಾನ, ಮತ್ತೆ ಜ್ಞಾನ. ಕರ್ಮಫಲ ತ್ಯಾಗನ ಅದು? ಕರ್ಮಫಲ ತ್ಯಾಗ. ಧ್ಯಾನ. ಕರ್ಮಫಲ ತ್ಯಾಗ ಮಾಡ್ಲಿಕ್ಕೆ ನಮ್ಗೆ ಕಷ್ಟ. ಹೌದು. ನಮ್ಗೆ ಎಲ್ಲ ಬೇಕು ಅಂತಂದ್ರೆ, ಈ ಕಂಡೀಷನ್ ಎಂತಂದ್ರೆ 3 ಗೋಡ್ರೇಜ್ ಫುಲ್ ಆಗಿರುತ್ತೆ ಹಣ, ನಾವು ಇನ್ನೊಂದು ಗೋಡ್ರೇಜ್ ಪರ್ಚೇಸ್ ಮಾಡ್ತೇವೆ. ನಾವು 3 ಗೋಡ್ರೇಜ್ ಇಂದ ಎಂತ ತೆಗೆಯುವುದಿಲ್ಲ ಕೃಷ್ಣನಿಗೆ ನಮ್ಗೆ ಕೊಡ್ಲಿಕ್ಕೆ. ಅಂದ್ರೆ ಅದು ಮನಸ್ಸು ಸುಲಭದಲ್ಲಿ ಬರುವುದಿಲ್ಲ. ಅದಕ್ಕೆ ನಾವು ಭಕ್ತಿಯಲ್ಲಿ ಅಡ್ವಾನ್ಸ್ ಆದ ಕೂಡಲೇ ನಮಗೆ ಬರ್ತದೆ. ಇಲ್ಲ ನಮ್ಗೆ ಯಾಕೆ ಕೃಷ್ಣನಿಗೆ ಯಾಕೆ ಕೊಡ್ಬೇಕಂತ ಆಗ್ತದೆ. ಇನ್ನೂ ಜಾಸ್ತಿ ಮಾಡುವ, ಕೂಡಿಡುವ ಅಂತ. ಹರೇ ಕೃಷ್ಣ. ಧನ್ಯವಾದ. ಎಸ್, ಹರೇ ಕೃಷ್ಣ. ಪ್ರಶ್ನೆ ಉಂಟಾ?
ಹರೇ ಕೃಷ್ಣ. ಪ್ರಶ್ನೆದಲ್ಲಿ ಕೇಳ್ಬೋದು. ಹರೇ ಕೃಷ್ಣ. ನೋಡಿ ಒಂದು ನನ್ನ ಲೆಕ್ಕದಲ್ಲಿ 25 ಜನ ಇಮಿಡಿಯೇಟ್ ಬಿಟ್ರು. ಅವರಿಗೆ ಪ್ರಶ್ನೋತ್ತರ ಇಲ್ಲ, ಇಮಿಡಿಯೇಟ್. ಕೆಲವರು ಇಮಿಡಿಯೇಟ್ ಅಲ್ಲ, 10 ಜನ 7 ಗಂಟೆ ಆಗೋಗ್ಬಿಟ್ರು. ಪ್ರಭುಜಿ ಚಾಟಲ್ ಕ್ವಶನ್ ಇದೆ, ವಾಟ್ ಆರ್ ದ 5 ಟೈಪ್ಸ್ ಆಫ್ ಮೋಕ್ಷ ಅಂತ. ಮೋಕ್ಷ ಸಾಯುಜ್ಯ, ಸಾಮೀಪ್ಯ, ಸ್ರಾಷ್ಟಿ, ಸಾಲೋಕ್ಯ, ಸಾರೂಪ್ಯ. ಎಸ್, ಹರೇ ಕೃಷ್ಣ. ಯಾವ್ದು ಪ್ರಶ್ನೆ ಉಂಟಾ? ಹರೇ ಕೃಷ್ಣ. ಯಾರು ಪ್ರಶ್ನೆ ಇಲ್ವಾ? ಎಲ್ಲರಿಗೂ ತಿಳಿತಾ? ಹಾ, ಟೆಂಪಲ್ ವಿಡಿಯೋ ಎಸ್, ಟೆಂಪಲ್ ವಿಡಿಯೋ ನಾಳೆ ಬೆಳಿಗ್ಗೆ ತೋರಿಸು. ನಾಳೆ ರಿಮೈಂಡ್ ಮಾಡಿ ಬೆಳಿಗ್ಗೆ ಅದನ್ನು ತೋರಿಸು. ಹರೇ ಕೃಷ್ಣ. ಯಾರು ಪ್ರಶ್ನೆ ಇಲ್ವಾ? ಎಲ್ಲರಿಗೂ ತಿಳಿತಾ? ಹರೇ ಕೃಷ್ಣ. ಎಸ್, ವಸುಂಧರ. ಎಸ್, ವಸುಂಧರ ಅವರೇ ಅನ್ಮ್ಯೂಟ್ ಮಾಡಿ ಮಾತಾಡಿ. ಹರೇ ಕೃಷ್ಣ. ಹಾ, ಹೇಳಿ. ಇದು ಅಂಬರೀಷ್ ಮಹಾರಾಜ್ ನವವಿಧ ಭಕ್ತಿ ಹೇಳಿದ್ರಲ್ಲ, ಇನ್ನೊಂದ್ಸರಿ ಹೇಳ್ರಿ ಸ್ವಾಮಿ. ಶ್ರವಣ ಕೀರ್ತನ ಸ್ಮರಣ ವಂದನ ಪಾದ ಸೇವನ ದಾಸ್ಯರೇ ಪೂಜಾನ ಸಖಿ ಜನ ಆತ್ಮಾನಿವೇದನ ಗೋವಿಂದ ದಾಸಾಭಿಲಾಷರೇ. ಎಸ್, ಇದು ನಾವು ಇದು ಭಕ್ತಿ. ಹಾ ಸ್ವಾಮೀಜಿ. ಎಸ್, ಹರೇ ಕೃಷ್ಣ. ಎಸ್. ವುಡ್ ಯು ಪ್ಲೀಸ್ ಸೆಂಡ್ ಸೇವಾ ಲಿಸ್ಟ್ ಅಂಡ್ ಅಕೌಂಟ್ ಡೀಟೇಲ್ಸ್? ಡೆಫಿನೆಟ್ಲಿ ಈಗ ಹಾಕ್ತಾರೆ, ನಮ್ಮ ಅಡ್ಮಿನ್ ಅವರು ಗ್ರೂಪಲ್ಲಿ ಹಾಕ್ತಾರೆ. ಎಸ್, ಬೇರೆ ಯಾವ್ದು ಪ್ರಶ್ನೆ ಉಂಟಾ? ಹರೇ ಕೃಷ್ಣ. ಎಸ್, ಯಾವ್ದಾದ್ರು ಪ್ರಶ್ನೆ ಇದ್ದಲ್ಲಿ ಕೇಳ್ಬಹುದು, ದಯವಿಟ್ಟು. ಕೃಷ್ಣ ಚೈತನ್ಯ. ಎಸ್, ಹೇಗಿತ್ತು ಅಧ್ಯಾಯ 12ನೇ ಅಧ್ಯಾಯ ಭಕ್ತಿ ಯೋಗ? ಎಸ್, 18ನೇ ಅಧ್ಯಾಯ ಹೇಗೆ, ಸಾರಿ 12ನೇ ಅಧ್ಯಾಯ ಹೇಗಿತ್ತು? ಎಸ್, ಹಾಗೆ ನಾವು ಮುಕ್ತಾಯ ಮಾಡುವ. ವಾಂಛಕಲ್ಪತರು ವಿಶ್ವ ಕೃಪಾ ಸಿಂಧು